ನಿರೀಕ್ಷಿಸಿರುವುದು. ನಿಜ ಅರ್ಥದಲ್ಲಿ ಇದು ಸಾಕಾರಗೊಂಡಿದೆ. ಈ ಸ್ಪರ್ಧೆಯ ಒಟ್ಟು ತೀರ್ಪುಗಾರರಾಗಿ ಇದುವರೆಗೆ ಬೆಳಿಗಿನಿಂದ ಮೊದಲುಗೊಂಡು ಪಾಪ ನಿನ್ನ ರಾತ್ರಿ ಎಲ್ಲ ಕಾರ್ಯಕ್ರಮ ಆಗಿ ಮತ್ತೆ 5 ಗಂಟೆಗೆ ಮನೆಯಿಂದ ಹೊರಟು ಇಲ್ಲಿಗೆ ತಲುಪಿ ಬೆಳಿಗ್ಗೆ ಕರಾರುವಕ್ಕಾಗಿ ಕ್ಲಪ್ತ ಸಮಯದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಇಡೀ ದಿವಸ ಉಪಸ್ಥಿತರಿದ್ದು ವೀಕ್ಷಿಸಿ ಜವಾಬ್ದಾರಿ ಇರುವ ತೀರ್ಪು ಕೊಟ್ಟು ಎಲ್ಲರೂ ಮೆಚ್ಚುವ ತೀರ್ಪು ಕೊಟ್ಟವರು ಇರುವರು ತೀರ್ಪುಗಾರರು. ಬಹಳ ಗೌರವಪೂರ್ವಕವಾಗಿ ಅವರನ್ನು ತಮ್ಮ ಮುಂಭಾಗಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಶ್ರೀ ಜಯಕರ ಪೂಜಾರಿ ಗುಲ್ವಾಡಿ ಮತ್ತು ಶ್ರೀ ಚಂದ್ರಶೇಖರ ಸುವರ್ಣ ಕಾಪು ಇವರಿರುವರು ಬಹಳ ಅಚ್ಚುಕಟ್ಟಾದಂತಹ ತೀರ್ಪು ಕೊಟ್ಟಿದ್ದಾರೆ. ಆಗಾಗಲೇ ಅದರ ವಿವರ ವಿಮರ್ಶೆ ವಿಡಂಬನೆಗಳನ್ನೆಲ್ಲ ಮಾಡಿದ ಹಿನ್ನೆಲೆಯಲ್ಲಿ ಈಗ ಒಟ್ಟಂದದ ಮಾತುಗಳು, ತಮಗೆ ಸಲಹೆ, ತಮ್ಮ ಬೆಳವಣಿಗೆಗೆ ಸಲಹೆ, ಇವತ್ತು ಮಾಡಿರುವಂತಹ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗಿರುವಂತಹ ಲವಲೇಶದ ಲೋಪದೋಷಗಳೇನಿವೆಯೋ ಅವುಗಳನ್ನು ಮಾನದಂಡವಾಗಿಟ್ಟುಕೊಂಡು ಇನ್ನು ಮುಂದೆ ಪ್ರಗತಿ ಹೇಗೆ ಸಾಧಿಸಬಹುದೆಂಬುದನ್ನು ಇರುವರ ಪೈಕಿ ಜಯಕರ ಪೂಜಾರಿಯವರು ತಮ್ಮ ಜೊತೆ ಹಂಚಿಕೊಳ್ತಾರೆ. ದಯವಿಟ್ಟು ಮನವಿಟ್ಟು ಕೇಳಿ. ಹರಿ ಓಂ. ಗುರುಭ್ಯೋ ನಮಃ. ಸಾನ್ನಿಧ್ಯ ಅಧಿದೇವತೆ ವ್ಯಾಘ್ರ ಚಾಮುಂಡೇರಿ ತಾಯಿಗೆ ಶಿರವಾಗಿ ನೇಮಿಸುತ್ತಾ ಎಲ್ಲ ಗೌರವಾನ್ವಿತ ಭಗವತ್ ಭಕ್ತರೇ, ಹಿರಿಯರೇ, ಕಿರಿಯರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮತ್ತು ಮಾರುತಿ ಯುವಕ ಮಂಡಳದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ ಹಾಗೂ ಆತ್ಮೀಯರಾದಂಥ ಅರುಣಣ್ಣನವರೇ, ಎಲ್ರಿಗೂ ನಾನು ಪ್ರಥಮವಾಗಿ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಖುಷಿಯಾಗ್ತಾ ಇದೆ. ಯಾಕಂತ ಹೇಳಿದರೆ ನಾನು ಕುಂದಾಪುರದವ, ಆದರೆ ಕುಂದಾಪುರದಿಂದ ಮತ್ತೆ 10 ಕಿಲೋಮೀಟರ್ ಒಳಗಡೆ ಹೋಗಬೇಕು. ನಾನು ಸಂಸ್ಥೆ ಬಗ್ಗೆ ನನಗೆ ಇಲ್ಲಿ ತನಕ ಏನು ಗೊತ್ತಿರಲಿಲ್ಲ. ಬೆಳಿಗ್ಗೆ ನಾವು ಇಬ್ಬರು ಜೊತೆಯಾಗಿ ಬಂದಾಗ ನಮ್ಮನ್ನು ಸಂಸ್ಥೆಯವರು ಎಷ್ಟು ಪ್ರೀತಿಯಿಂದ ಅವರು ನಮ್ಮನ್ನು ಬರಮಾಡಿಕೊಂಡ್ರು ಅಂತ ಹೇಳಿದರೆ, ಬರುವಾಗ ಎಲ್ಲರೂ ಕೂಡ ಆರಂಭದಲ್ಲಿ ಚಪ್ಪಲನ್ನು ಹೇಗೆ ಇಡಬೇಕು ಎನ್ನುವಂಥ ಶಿಸ್ತನ್ನು ಪ್ರಥಮವಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗೆ ಖುಷಿಯಾಯಿತು. ಅದ ನಂತರ ಬಂದಾಗ ಅಧ್ಯಕ್ಷರು, ಪದಾಧಿಕಾರಿಗಳು, ಉಪಾಧ್ಯಕ್ಷರು ಎಲ್ಲ ಪರಿಚಯ ಆಯಿತು. ನಾವೊಂದು ಟಿಫಿನ್ ಮಾಡುವಾಗ ನಮ್ಮ ಉಪಾಧ್ಯಕ್ಷರು ಬಂದು ಯುವಕ ಮಂಡಳದ ಎಲ್ಲ ಸಾಧನೆಯನ್ನು ಹೇಳ್ತಾ ಇದ್ರು. ನಾವು ಇಲ್ಲಿ ವೇದಿಕೆಯಲ್ಲಿ ಬಂದು ವಿಡಿಯೋದಲ್ಲಿ ನೋಡುವಾಗ ತುಂಬ ಖುಷಿ ಆಯಿತು. ಇಂಥ ಒಂದು ಮಾರುತಿ ಜನಸೇವಾ ಸಂಘ ಇಷ್ಟೊಂದು ಸಮಾಜ ಸೇವೆ ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿದರೆ ನಿಜವಾಗ್ಲೂ ಅದು ಮಾರುತಿ ದೇವರ ಕೃಪೆ ಅಂತಲೇ ಹೇಳಬಹುದು. ಸತ್ಯವಾಗಿ ಹೇಳ್ತಾ ಇದ್ದೇನೆ. ದೇವರ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋದಿಲ್ಲ. ಆ ರೀತಿಯಲ್ಲಿ ಹೇಳಬೇಕಂದ್ರೆ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇಷ್ಟು ಸರಾಗವಾಗಿ ಒಂದಲ್ಲ ಒಂದು ಕಾರ್ಯಕ್ರಮ ವಿಡಿಯೋದಲ್ಲಿ ನೋಡಿ ತಲೆಬಿಸಿ ಆಗ್ತದೆ, ಮತ್ತೆ ನೋಡುವಂತ ಅನಿಸ್ತಾ ಉಂಟು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಭಜನೆಗೆ, ಅದು ಧಾರ್ಮಿಕತೆಗೆ ಇವತ್ತಿನ ದಿನ ಮೀಸಲಾಗಿಸಿಕೊಂಡು ಎಲ್ಲರೂ ಕೂಡ ತೊಡಗಿಸಿಕೊಂಡಿದ್ರಿ. ಇದೊಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂತಹ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಳದವರಿಗೆ ನಾವಿಬ್ಬರು ತೀರ್ಪುಗಾರ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸ್ತಾ ಇಲ್ಲಿಗೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಭಜನೆ ಸ್ಪರ್ಧೆ ಬಗ್ಗೆ ಈಗಾಗಲೇ 6 ತಂಡದವರು ಬಂದಿದ್ರಿ. ನಮ್ಮ ಬೆಳಗಿನ ಒಂದು ಪರಿಸ್ಥಿತಿ ನೋಡಿದರೆ ಅರುಣಣ್ಣ ತುಂಬ ತಲೆಬಿಸಿಯಲ್ಲಿದ್ದರು. ಸರ್ ಟೀಮ್ ಬರುವುದಿಲ್ಲ ಅಂತ ಹೇಳಿ. ಆದರೆ ನಾವು ಹೇಳ್ತಾ ಇತ್ತು, ಇಲ್ಲ ಸರ್ ಬರ್ತಾರೆ ಅಂತ ಹೇಳಿ. ಇಲ್ಲಿ 6 ಟೀಮ್ ಬರಲಿ, 10 ಟೀಮ್ ಬರಲಿ, 20 ಟೀಮ್ ಬರಲಿ, ಆದರೆ ಈ ಒಂದು ಸ್ಪರ್ಧೆಗೆ ಯಾವ ರೀತಿಯಲ್ಲಿ ಇವರು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ರು ಅದಕ್ಕೆ ಸರಿಯಾಗಿ ಭಾಗವಹಿಸಿದ 6 ತಂಡದವರು ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿ ಸ್ಪರ್ಧೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಮಗೆ ಬೆಳಗಿನ 3 ತಂಡದವರ ಜಡ್ಜ್ಮೆಂಟ್ ಕೂಡ ಎಷ್ಟು ಕಷ್ಟ ಆಗಿದೆಯೋ ಅದಕ್ಕಿಂತ ಮಧ್ಯಾಹ್ನದ ತೀರ್ಪುಗಾರಿಕೆಯನ್ನು ಮಾಡಿ ಕೂಡ ತುಂಬ ಕಷ್ಟ ಆಗಿ ತೋರ್ಪಡಿಸ್ತು ನಮಗಿಬ್ಬರಿಗೂ. ಜೊತೆಗೆ ಸ್ಪರ್ಧೆಯಲ್ಲಿ ನಾನು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಗೊತ್ತಿರ್ಬೋದು ಸಾರಿಗೆ, ಹಲವಾರು ಕಡೆಯಲ್ಲಿ ತೀರ್ಪುಗಾರಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ. ಅಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದೇ ಥರದಂಥ ನಿಯಮಗಳು ಬರ್ತದೆ, ಅರುಣ್ ಸಾರಿಗೆ ಗೊತ್ತಿರ್ಬೋದು. ಆದರೆ ನಮ್ಮ ಮಾರುತಿ ಜನಸೇವಾ ಸಂಘದವರು ಮಾರುತಿ ಮಾಣಿಕ್ಯ ಮಹೋತ್ಸವ ಸಂದರ್ಭದಲ್ಲಿ ಒಂದು ಹೊಸತನವನ್ನು ಮಾಡಬೇಕು ಅನ್ನುವ ಉದ್ದೇಶವನ್ನು ಹೊತ್ತುಕೊಂಡು ಸ್ಪರ್ಧೆಯಲ್ಲಿ ವಿಶೇಷವಾಗಿ ಒಂದು ತಂಡದಲ್ಲಿ 7 ಜನ ಬಾಲಕಿಯರು ಇರಬೇಕು. ಜೊತೆಗೆ ಗಣಪತಿಯ ಸ್ತುತಿಯನ್ನು ಮಾಡಬೇಕು. ಇನ್ನು ವಯಸ್ಸಿನ ಮಿತಿ 15 ವರ್ಷದಿಂದ 40 ವರ್ಷಕ್ಕೆ ಇರಬೇಕು ಅಂತ ಹೇಳಿ ನಿಯಮವನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದು ಮೆಚ್ಚುವಂಥ ವಿಷಯ ಅಂತ ಹೇಳಿದರೆ,
ಮಾರುತಿ ಜನಸೇವಾ ಸಂಘದ ಜೊತೆಗೆ ಮಾರುತಿಯ ಭಜನೆಯನ್ನು ಕೂಡ ಹಾಡಬೇಕು ಅಂತ ಕಡ್ಡಾಯವಾಗಿ ಮಾಡಿದ್ದಾರೆ. ಇದು ಒಂದು ಹೊಸತನ. ಇದು ನಿಜವಾಗ್ಲೂ ಬದಲಾವಣೆ ಆಗಬೇಕು. ಒಂದೇ ಥರ ಮಾಡ್ತಾ ಹೋಗುವುದು, ಒಂದೇ ಥರ ಹಾಡುವುದು, ಕುಣಿಯುವುದಲ್ಲ. ಹೊಸತನವನ್ನು ನಾವು ಕಂಡುಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾನು ಕಾರ್ಯಕ್ರಮ ಆಯೋಜಕರಿಗೆ, ಆತ್ಮೀಯರಾದ ಅರುಣಣ್ಣವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅರುಣಣ್ಣ, ನಿಮ್ಗೆ ಹೇಳ್ತಾ ಇದ್ದೇನೆ, ಈ 6 ತಂಡದವರು ಕೂಡ 20 ತಂಡದವರು ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ತುಂಬ ಖುಷಿ ಆಯಿತು. ಅದ್ರ ಜೊತೆಯಲ್ಲಿ ಭಜನಾ ಸ್ಪರ್ಧೆ ಬಗ್ಗೆ ನಾನು ಹೇಳಬೇಕಾಗಿಲ್ಲ. 6 ತಂಡದವರಿಗೆ ಈಗಲೇ ನಾವು ಅನಿಸಿಕೆಯಲ್ಲಿ ಹೇಳಿದ್ದೇವೆ. ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ನಿಮ್ಗೆ ಗೊತ್ತುಂಟು. ಅದರ ಹಿಂದಿನ ಪರಿಶ್ರಮ ಇವರಿಗೆಲ್ಲ ಗೊತ್ತುಂಟು. ಆದರೆ ಕೆಲವರಿಗೆ ಗೊತ್ತಿಲ್ಲ ಎಷ್ಟು ಹೋರಾಟ ಇದೆ ಅಂತ ಹೇಳಿದ್ರೆ, ಎಷ್ಟು ಫೋನು, ಎಷ್ಟು ಒತ್ತಡ, ಅದನ್ನೆಲ್ಲ ನಿಭಾಯಿಸಿಕೊಂಡು ಒಂದು ಯಶಸ್ವಿಯ ಪಥವನ್ನು ಸೇರಬೇಕಾದ್ರೆ ತುಂಬ ಕಷ್ಟ ಇದೆ. ಆದರೆ ಇವತ್ತಿನ ದಿನ ನಮ್ಮ ಮಾರುತಿ ಜನಸೇವಾ ಸಂಘದವರು ಧಾರ್ಮಿಕತೆಗೆ ಒತ್ತು ಕೊಟ್ಟು ಒಂದು ಭಜನಾ ಸ್ಪರ್ಧೆಯನ್ನು ಯಶಸ್ವಿನ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಸರ್. ಇನ್ನು ನಮಗೆ ಭಜನೆ ಬಗ್ಗೆ, ಸ್ಪರ್ಧೆ ಬಗ್ಗೆ ಹೇಳ್ತೀನಿ. 6 ತಂಡದವರು ಉತ್ತಮವಾಗಿ ಪ್ರದರ್ಶನವನ್ನು ಮಾಡಿದ್ರಿ. ನಿಮ್ಮಲ್ಲಿ ಫಸ್ಟು, ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಚತುರ್ಥ 4 ಬಹುಮಾನ ಇದೆ. ಈಗಾಗಲೇ ಅವರು ನಿಮಗೆ ತಿಳಿಸಿದ್ದಾರೆ. ನಾವು ಇಬ್ಬರು ತೀರ್ಪುಗಾರರು ಪ್ರಾಮಾಣಿಕವಾಗಿ ತಾಯಿಯ ಸನ್ನಿಧಾನದಲ್ಲಿ ನಾವು ಏನು ಅನುಭವವನ್ನು ಪಡೆದುಕೊಂಡು ಬಂದಿದ್ದೇವೋ ಅದನ್ನು ಪ್ರಾಮಾಣಿಕವಾದಂಥ ತೀರ್ಪನ್ನು ನಾವು ಇವತ್ತು ನಿಮಗೆ ಇಟ್ಟಿದ್ದೇವೆ. ನಮ್ಮಲ್ಲಿ ಯಾವ ಥರದ ಆ ತಂಡ ಈ ತಂಡ ದೂರದವರದ ಭಾವನೆಗಳಿಲ್ಲ. ತಾಯಿ ನಮಗೆ ಪ್ರೇರಣೆ ಕೊಡ್ತಾಳೆ ಹೇಗೆ ಮಾಡಬೇಕು ಅಂತ ಹೇಳಿ, ಅದನ್ನು ನಾವು ಅದು ಮಾಡಿದ್ದೇವೆ. ಹಾಗಾಗಿ ನಾವು ಕೊಡುವಂಥ ತೀರ್ಪನ್ನು ಯಾರೂ ಕೂಡ ಅದಕ್ಕೆ ತರ್ಕಿಸದೆ ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಬೇಕು. ನೀವು ಮಾಡಿದರೆ ಮಾತ್ರ ನಮ್ಮ ಮಾರುತಿ ಜನಸೇವಾ ಸಂಘದವರು ಮುಂದಿನ ವರ್ಷದಲ್ಲಿ ಇನ್ನೂ ಕೂಡ ವಿವಿಧತೆಯಲ್ಲಿ ಮತ್ತೊಂದು ಹೊಸತನದೊಂದಿಗೆ ಸ್ಪರ್ಧೆಯನ್ನು ಮಾಡಲಿಕ್ಕೆ ಅವರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಹಾಗಾಗಿ ಯಾರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಡಿ. ಈ ಫಲಿತಾಂಶವನ್ನು ಅತ್ಯಂತ ಸಂತೋಷವಾಗಿ ಸ್ವೀಕಾರ ಮಾಡಿ. ನಾವು ಭಜನೆ ಮಾಡುವಂತ ಹೇಳಿದರೆ ಅದು ಭಗವಂತನ ಇಚ್ಛೆ, ಭಗವಂತನ ಆಯ್ಕೆಯಾಗಿರ್ತೇವೆ. 6 ತಂಡದವರಿಗೆ ನಾನು ಶುಭಾಶಯನ ಕೊಡ್ತಾ ಇದ್ದೇನೆ, ಗೆದ್ದವರಿಗೆ ಜೊತೆಗೆ ಭಾಗವಹಿಸಿದವರಿಗೆ. ಇನ್ನು 6 ತಂಡದ ತರಬೇತುದಾರರು ಕೂಡ, ಅವರಿಗೂ ಕೂಡ ಧನ್ಯವಾದಗಳು. ತಂಡವನ್ನು ಸಿದ್ಧ ಮಾಡಿಕೊಂಡು ಬಂದು ಇಲ್ಲಿ ತಮ್ಮ ತಂಡದ ಪ್ರದರ್ಶನವನ್ನು ಮಾಡಿದ್ರಿ. ನಿಮಗೂ ಕೂಡ ತೀರ್ಪುಗಾರ ಪರವಾಗಿ 6 ತಂಡದ ತರಬೇತುದಾರರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ವಿಷಯ ಅಂತ ಹೇಳಿದರೆ, ಅವರು ನಿಯಮದಲ್ಲಿ ಹೇಳಿದರು ಒಂದು ವಯಸ್ಸಿನ ಮಿತಿ, ಅದು ತುಂಬ ಒಳ್ಳೆಯದಾಯಿತು. ಯಾಕಂತ ಹೇಳಿದ್ರೆ 15 ವರ್ಷ ಕೆಳಗೆ ಇದ್ದಿದ್ರೆ ನಮಗೆ ತೀರ್ಪುಗಾರಿಕೆ ಮಾಡಿ ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ನೀವು ಕೇವಲ ತರಬೇತಿ ಪಡೆದುಕೊಂಡು 15 ನಿಮಿಷಕ್ಕೆ ಮಾತ್ರ ಸೀಮಿತವಾಗಿ ಬಂದು ಇಲ್ಲಿ ಪ್ರದರ್ಶನ ಮಾಡ್ತೀರಿ. ಆದರೆ ನಾವು ಅಲ್ಲಿ ತೀರ್ಪುಗಾರ ಕೂತ್ಕೊಂಡಾಗ ನಮಗೆ ಅಷ್ಟೂ ತಂಡದವನ್ನು ಆಗು ಹೋಗುಗಳು ತಪ್ಪುಗಳು ನೋಡಬೇಕಾಗ್ತದೆ. ನಾವು ಯಾರನ್ನು ಕೂಡ ಮನಸ್ಸು ನೋಯಿಸುವಂತಹ ಹೇಳಿಕೆಯನ್ನು ಕೊಡಲಿಲ್ಲ. ನಿಮ್ಮ ಬದಲಾವಣೆಗಾಗಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ ವಿನಃ ಬೇರೇನೂ ಅಲ್ಲ. ಭಜನೆ ಉಳಿಬೇಕು, ಬೆಳಿಬೇಕು. ನಮ್ಮ ಉದ್ದೇಶ ಇಷ್ಟೇ. ಭಜನಾ ಸಂಸ್ಕೃತಿ ಎತ್ತು ನಮ್ಮ ಮೂಲ ಸಂಸ್ಕೃತಿಯನ್ನು ಬೆಳೆಸಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಸ್ಪರ್ಧೆಯ ಫಲಿತಾಂಶವನ್ನು ಸಂತೋಷವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾ, ವ್ಯಾಘ್ರ ಚಾಮುಂಡೇಶ್ವರಿ ತಾಯಿ ನಿಮ್ಗೆಲ್ರಿಗೂ, ಜೊತೆಗೆ ನಮ್ಮ ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು ನನ್ನ ಅನಿಸಿಕೆ, ನಾನು ಭಜಕನಾಗಿ ಹೇಳ್ತಾ ಇರೋದು, ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಂಜೆ ಹೊತ್ತು ಅರ್ಧ ಗಂಟೆ ಆದರೂ ಭಜನೆ ಮಾಡಿ. ನೀವು ಭಜನೆ ಮಾಡಬೇಕು, ನಿಮ್ಮ ಮನೆ ಮಕ್ಕಳಿಗೆ ಅದನ್ನು ಹೇಳಿಕೊಡ್ಬೇಕು, ಮಕ್ಕಳನ್ನು ಮುಂದಿಸ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಕ್ಕಳಿದ್ರೆ ಆ ಮಕ್ಕಳಿಗೆ ಭಜನೆಯನ್ನು ಹೇಳಿಕೊಟ್ಟು ಅದನ್ನು ಮುಂದುವರಿಸಿಕೊಳ್ಳುವ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ತಾ, ಸಂಘಟಕರಿಗೆ ಒಂದು ಅಭಿನಂದನೆಗಳು. ನಮ್ಮಿಬ್ಬರನ್ನ ಈ ಒಂದು ಭವ್ಯವಾದ 40ನೇ ವರ್ಷಾಚರಣೆ ನೀಡಿರುವಂತಹ ಭಜನಾ ಸ್ಪರ್ಧೆಯ ತೀರ್ಪುಗಾರರಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಸಂಘಟಕರಿಗೂ ಆತ್ಮೀಯರಾದಂತಹ ಅರುಣನಿಗೂ ಕೂಡ ನಮ್ಮ ಇಬ್ಬರ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ, ನನಗಂತೂ ತುಂಬ ದೂರ ಹೋಗಬೇಕು. ಹಾಗಾಗಿ ನಾವು ತೀರ್ಪನ್ನು ನೀಡಿದ್ದೇವೆ. ಈ ತೀರ್ಪಿಗೆ ನೀವೆಲ್ಲರೂ ಕೂಡ ಯಾವುದೇ ಚರ್ಚೆಯನ್ನು ಮಾಡದೆ ಭಕ್ತಿ ಪ್ರಧಾನವಾಗಿ ಸ್ವೀಕಾರ ಮಾಡಿರಿ. ಎಲ್ಲರೂ ಕೂಡ ವಿಜೇತರು ಎನ್ನುವಂತಹ ಶುಭ ಹಾರೈಸುತ್ತಾ, ಮತ್ತೆ ನಮ್ಮ ಮಾರುತಿ ಜನಸೇವಾ ಸಂಘ ಈಗಾಗಲೇ ರಾಜ್ಯ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ. ನನ್ನೊಂದು ಹಾರೈಕೆ ಇದೆ, ಅವನನ್ನು ಹೇಳಿದಾಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಸಂಸ್ಥೆ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ, ಇಂಥ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸೋದಕ್ಕೆ, ನಮ್ಮ ಸರ್ ಗುರುತಿಸೋದಕ್ಕೆ ಅಭಿನಂದಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ. ಜೈ ಶ್ರೀರಾಮ್.
ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪರವಾಗಿರುವ ಪ್ರಾಮಾಣಿಕ ಹೃದಯವಾದ ಅನುಭವವನ್ನು ಜಯಕರ ಪೂಜಾರಿಯವರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಅವರಿಗೆ ವಂದನೆಯನ್ನು ಸಲ್ಲಿಸ್ತೇವೆ. ನಿರ್ಣಾಯಕ ಹಂತದಲ್ಲಿದ್ದೇವೆ. ಈಗ ಇನ್ನೊಬ್ಬರು ತೀರ್ಪುಗಾರರದು ಅಭಿಪ್ರಾಯ ಕೇಳಬೇಕಂತ ಆಸೆ ನಮಗೆ. ಆದರೆ ಅವರು ಹೇಳ್ತಾರೆ ನಾನು ಪದಗಳ ಮೂಲಕ ಹೇಳುವುದಿಲ್ಲ, ಪದವನ್ನೇ ಹಾಡಿ ಹೇಳ್ತೇನಂತ. ಹಾಗಾಗಿ ಅವರೊಂದು ಸೊಗಸಾದ ಒಳ್ಳೆಯ ಸಂಗೀತ ಕಲಾವಿದರು. ತೀರ್ಪುಗಾರಿಕೆ ಹುದ್ದೆಯಲ್ಲಿ ನಮ್ಗಿಬ್ರು ಸಹಕಾರ ಮಾಡಿದ್ದಾರೆ, ಟೈಮ್ ಕೀಪರ್ ಆಗಿ ಮತ್ತೆ ಸಮಯ ಪಾಲಕರಾಗಿ ಇಬ್ಬರು. ಅವರ ಹೆಸರು ನನಗೆ ಗೊತ್ತಿಲ್ಲ. ರೋಮಿತಣ್ಣ ಮತ್ತು ತಿಲಕಣ್ಣ. ನಾನು ನಿಮ್ಮ ಅಭಿಪ್ರಾಯ ಆದ ನಂತರ ಅವರಿಬ್ಬರನ್ನು ಗುರುತಿಸೋಣ ಅಂತ ಅಂದುಕೊಂಡಿದ್ದೆ. ಒಮ್ಮೆ ಎದುರು ಬನ್ನಿ ಅಣ್ಣ, ಒಮ್ಮೆ ಎದುರು ಬನ್ನಿ. ನಿಮ್ಮ ಸಹಕಾರ ಬಹಳ ಮುಖ್ಯ. ನೀವೇ ಬೆನ್ನೆಲುಬು. ಹಾಗೆ ನೋಡಿದ್ರೆ ಒಂದು ಸಣ್ಣ ವ್ಯತ್ಯಾಸ ಅವರಿರುವರು ಮಾಡಿದ್ರೂ ಕೂಡ ಈಗ ಇಲ್ಲಿ ಚರ್ಚೆ ಹೇಳ್ತಿತ್ತೇನೋ. ತಿಲಕಣ್ಣ, ರೋಮಿತಣ್ಣ, ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನೀವು ಕೊಟ್ಟಿರುವಂತಹ ಸಮಯ, ಇಡೀ ದಿನವನ್ನು ಚಾಚೂ ತಪ್ಪದ ಹಾಗೆ ನಮಗೆ ಕೊಟ್ಟಿದ್ದೀರಿ. ಅನಂತ ಕೃತಜ್ಞತೆಗಳು. ಇದೀಗ ತೀರ್ಪುಗಾರರಾಗಿರುವ ಚಂದ್ರಶೇಖರ್ ಸುವರ್ಣ ಕಾಪು ಅವರೊಂದು ಗೀತೆಯ ಮೂಲಕ ತಮ್ಮ ಮುಂದೆ. ಸುಗಿತು ನಲಿಪುಗಾ ನಮ ನಲಿತು ಸುಗಿಪುಗಾ ಕಡಲ ಬುಡಕ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ಕಡಲ ಬುಡಕ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ನಲಿಪುಗ ಸುಗಿತು ನಲಿಪುಗ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಕಡಲ ಬುಡಕ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ಕಡಲ ಬುಡಕ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಗುರುಕುಲ ಒಡಿ ಕೊಡು ನಯನ ನಯನೊಂಗಿ ಭಕ್ತಿ ಬಲ್ಮೆ ಕೈ ನಯನ ಗುರುಕುಲ ಒಡಿ ಕೊಡು ನಯನೊಂಗಿ ಭಕ್ತಿ ಬಲ್ಮೆ ಕೈ ನಯನ ನಯನೊಂಗಿ ಭಕ್ತಿ ಬಲ್ಮೆ ಕೈ ನಯನ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಒಟ್ಟು ಸೇರಿ ಅರ್ಧಿ ಬಿರ್ತಿ ಕೊರ್ಮೆ ಬರ್ಬ ಮಂತ ಲೋಕ ಗೆಡ್ಡ ಮಲ್ಪುಲೆಂದ ನಟ್ಟದ ಪತ್ತು ಮಂಡ ಒಟ್ಟು ಸೇರಿ ಅರ್ಧಿ ಬಿರ್ತಿ ಕೊರ್ಮೆ ಬರ್ಬ ಮಂತ ಲೋಕ ಗೆಡ್ಡ ಮಲ್ಪುಲೆಂದ ನಟ್ಟದ ಬರ್ಬ ಮಂತ ಲೋಕ ಗೆಡ್ಡ ಮಲ್ಪುಲೆಂದ ನಟ್ಟದ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಬಾಳ್ದು ಗೊಂಜಿ ತಿರ್ಲಿ ಮನಸ್ಸು ನೈಪಿ ಮಳ್ಳೆ ತಿರ್ಳ ನಿನ್ನವೆಂದದ ಚೂಪಿ ಸರ್ವ ಪೋನುಯೇ ಬಾಳ್ದು ಗೊಂಜಿ ತಿರ್ಲಿ ಮನಸ್ಸು ನೈಪಿ ಮಳ್ಳೆ ತಿರ್ಳ ನಿನ್ನವೆಂದದ ಮನಸ್ಸು ನೈಪಿ ಮಳ್ಳೆ ತಿರ್ಳ ನಿನ್ನವೆಂದದ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಕಡಲ ಬುಡದ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ಕಡಲ ಬುಡದ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ 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 ಕಡಲ ಬುಡದ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ಕಡಲ ಬುಡದ ಒಡಿಪುಡುತ್ತಿ ಸ್ವಾಮಿ ಕೃಷ್ಣನ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸುಗಿತ ನಲಿಪುಗಾ ನಮ ನಲಿತು ಸುಗಿಪುಗಾ ಸೊಲ್ಮೆಲು ಬಾರಿ ಅಭಿಮಾನದವರ ತಾಟಿ ಬೊಟ್ಟುಗ ಎತ್ತು ಪೊರ್ಲುದ ಪ್ರಸ್ತುತಿ ನಮ್ಮ ನಿರೀಕ್ಷಣೆ ಮಲ್ತಿಜಾಂಡ್
ಪಾತೆರಡು ಏತ ಅಭಿಮಾನದ ಪಾತೆರನ್ನು ಜಯಕರ ಪೂಜಾರಿ ಕೊರಿಯರ್ ಆತೇ ಅಭಿಮಾನಡು ಮೈ ಇರ್ಮೆನಾಪುನಲಕ ಸ್ವರ ಕೊರ್ದು ಚಂದ್ರಶೇಖರ ಸುವರ್ಣರು ಭಾರಿ ಪುರ್ಲುದ ಭಾರಿ ಪುರ್ಲು ದಯಮಂತದ ಅವಲೆ ಮಂಡಲಡು ಕುಲ್ಲೆ ಇನ್ನು ಮುಂದುವರಿಯುಂಡು ಹೊರ ಕೊಲ್ಲುಲೆ ಮಂಡಲ ಮಯ ಕೊರಿಯರ್ ಆತು ದೂರ ಅಡ್ದು ಒಡಿಪುದ ಜಿಲ್ಲೆಡ್ದು ಇಡೆಮುಟ್ಟ ಬತ್ತದು ನಮ್ಮ ಜಿಲ್ಲೆಡು ನಡಪುನ ಉಳ್ಳಾಳದ ಕಡಲ ಪುಡ್ಡೆಟ್ಟು ನಡಪುನ ಈ ಸ್ಪರ್ಧೆನು ಯಶಸ್ವಿ ಮಂತು ಕೊರಿಯರು ನಮ್ಮಕ್ಕೋಸ್ಕರ ಕೊರ್ತಿನ ಸಮಯ ನಮ್ಮಕ್ಕೋಸ್ಕರ ಕೊರ್ತಿನಂಚಿನ ಜಬುದಾರಿ ನಮ್ಮಕ್ಕೋಸ್ಕರ ಕೊರ್ತಿನಂಚಿನ ಆಸಕ್ತಿಗೆ ಉಡಲ ಜಿಂಜಿನ ಸೊಲ್ಮೇಲು ಮಲ್ತಿನ ಕಾರ್ಯ ಸಾವಿರ ಫಲತ ಉತ್ಪತ್ತಿ ಉನ್ನತಿಗೆ ಕಾರಣ ಆವಡಲು ಈ ಮೂಲಕ ಸೊಲ್ಮೇಲು ప్రకాశం జయం వీరయామో వాసుదేవ దేవతా మండల మండలం వీరయామో వాసుదేవ వీరయామో వాసుదేవ ಅಲ್ಲೇ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ 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 ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಕಳಕಳಿಸುವ ಕಪ್ಪು ಕಣ್ಗಳಿಂದ ಪರಮಾಶನಾದೇನು ನಾಮೋದದಿಂದ ಪರಮಾಶನಾದೇನು ನಾಮೋದದಿಂದ ಆಡುತ್ತ ಓಡುತ್ತ ಬಾ ಮುದ್ದು ಕಂದ ಆಡುತ್ತ ಓಡುತ್ತ ಬಾ ಮುದ್ದು ಕಂದ ಗಣಶ್ಯಾಮ 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 ಈ ಮರ ಧ್ಯಾನಿಸುತ್ತಿರುವಾಗ ಅಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ 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 ನಾಮವೇ ಕಾಯ್ತು ರಾಮ 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 ನಾಮವೇ ಕಾಯ್ತು ರಾಮ 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 ನಾಮವೇ ಕಾಯ್ತು ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗಯ್ಯ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದು ಇದ್ದರೆ ನಿನ್ನ ನಾಮದ ಬಲವೊಂದು ಇದ್ದರೆ ಸಾಕು ನೀನ್ಯಾಕೋ ನಿನ್ನ ಹಂಗ್ಯಾಕೋ ನೀನ್ಯಾಕೋ ನಿನ್ನ ಹಂಗ್ಯಾಕೋ ಪಾವನಾಂಗ ಪಂಡರಿನ ಪಾದ ಸೇವಾ ಪುಣ್ಯವನೀತ ಪಾವನಾಂಗ ಪಂಡರಿನ ಪಾದ ಸೇವಾ ಪುಣ್ಯವನೀತ ಅನ್ಯವು ಇಲ್ಲವಯ್ಯ ಎಲ್ಲವೂ ನಿನ್ನದಯ್ಯ ಅನ್ಯವು ಇಲ್ಲವಯ್ಯ ಎಲ್ಲವೂ ನಿನ್ನದಯ್ಯ ಸುಖವೆಂಬ ಮಾತು ದಯ್ಯ ಪಾಂಡುರ
ಚರಣೊಳಗೆ ಅಜಗಳ ಆಚೆ ಈಚೆಯಲಿ ಕೇಶರೇಂದ್ರನ ತೂತನ ರಥದ ಚೌಕ ಪೀಠದಲ್ಲಿ ಕೇಶರೇಂದ್ರನ ತೂತನ ರಥದ ಚೌಕ ಪೀಠದಲ್ಲಿ ನಾಚದೆ ಮಾಧವ ಕೇಶವನೆಂಬೋ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬೋ ವಾಚಕಗಳಲ್ಲಿ ವೀಚುಕೊಂಡದ ಪುರಂದರ ವಿಠಲನ ಲೋಚನಾಗದಲ್ಲಿ ಬೆಳ್ಳಂಗೋವಿಯ ಚೆಲುವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता अजाड्यत्वपटुत्वं च हनुमस्मरणार्पणे जय जय हनुमान जय गुरु जय जय पवन 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 भक्त हनुमान जय ಕರುಣಿಸು ಆರೋಗ್ಯ ಕರುಣಿಸು ಪಟುತ್ವ ಹರಿಪರೇ ಕರುಣಿಸು ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಅಮರ ವಸ್ತ್ರ ಹನುಮಾನ್ ಕಿ ಜೈ श्रीराम जय राम जय जय राम राम सेवेय कोडु श्रीराम जय राम जय जय श्रीराम जय राम 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 जय 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 जय राम राम स्मरणे कोडु श्रीराम जय राम जय जय राम राम सेवेय कोडु श्रीराम जय राम जय जय राम रामायणದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ದಾಸಾ ಕೇಶವ ಸುತ ಮಾರುತಿ ಹನುಮಾನ್ ಹನುಮಂತ ಗುಣವಂತ ಮಾರುತಿರಾಯ ಹನುಮಂತ ದಾಸಾ ಕೇಶವ ಸುತ ಮಾರುತಿ ಹನುಮಾನ್ ದಾಸಾಗ್ರೇಸರ ಜೈ ಬಲ ಭೀಮ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಹನುಮಾನ್ ಕಿ ಜೈ ಮಾತ ಕುಲ್ದಿನ ಲಕ್ಕದು ಹರಿ ಓಂ ಹರಿ ಓಂ ಮಾತೆ ಕುಲ್ದಿನ ಲಕ್ಕದು ರೆಡಿ ಮಾತೆಲ್ಲ ಲಕ್ಕದುಂಟುಗ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್
जय हनुमान जय गुरु जय जय पवन जय जय हनुमान जय गुरु जय जय पवन जय जय हनुमान जय गुरु जय जय पवन दादा के देवदूत मारुति हनुमान दादा के दर जय बल भीमा जय जय हनुमान जय गुरु जय जय पवन जय जय हनुमान जय गुरु जय जय पवन और पुत्र हनुमान के अंजनी पवन पुत्र हनुमान के पवन पुत्र हनुमान के हरि ओम ಮಾರುತಿ ಜನಸೇವಾ ಸಂಘ ರಿಜಿಸ್ಟ್ರೇಟ್ ಮಾರುತಿ ಯುವಕ ಮಂಡಲ ರಿಜಿಸ್ಟ್ರೇಟ್ ಮೊಗೇರ್ಪಟ್ಟ ಉಳ್ಳಾಲ ನಮ್ಮ ಈ ಸಂಸ್ಥೆಯ 2025ನೇ ಕುಣಿತ ಭಜನಾ ಸ್ಪರ್ಧೆಯ ಈ ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕೆ ಬಂದಂಥ ಶ್ರೀ ಸಂದೀಪ್ ಕುಮಾರ್ ಮೀನುಗಾರಿಕಾ ಕ್ಷೇತ್ರದಲ್ಲಿ ಮತ್ಸ್ಯೋದ್ಯಮಿಯಾಗಿ ಧಾರ್ಮಿಕ ಕ್ಷೇತ್ರವಾದ ಪುತ್ರನ್ ನಾಗರಬ್ರಹ್ಮ ಮೂಲಸ್ಥಾನದಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಮಂಗಳೂರು ಟ್ರಾಲ್ಬೋಟ್ ಮೀನುಗಾರರ ಸಹಕಾರಿ ಸಂಘದ ನಿರ್ದೇಶಕರಾಗಿ ಪ್ರಸ್ತುತ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ತಮಗೆ ಮಾರುತಿ ಮನಸ್ಸೋದ ಮಾರುತಿ ಬಜಾರು 2025 ಕಾರ್ಯಕ್ರಮದ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ನೀಡುತ್ತಿದ್ದೇವೆ. ದಿನೇಶ್ ಕರ್ಕೇರ ನಮ್ಮ ಮಾಜಿ ಅಧ್ಯಕ್ಷರಾಯಿನ ದಿನೇಶ್ ಕರ್ಕೇರ ಅವರ ವೇದಿಕೆಗೆ ಬರ್ತದೆ. ಶಾಲು ಪಾಡ್ದು ನೆಂಪುದ ಕಾಣಿಕೆ ಕೊರದು ಮೋಕೆ ತಿಂದಿದ್ದು ಈ ಮುಗಿತಲದಲ್ಲಿ ಎಸದ ಗುರುಕಾರ್ಮ ವಯಸ್ಸಿನಂಚಿನ ಮಾರುತಿ ಜನಸೇವಾ ಸಂಘ ಬಕ ಮಾರುತಿ ಯುವಕ ಮಂಡಲದ ಗುರುಕಾರನ ಸಂದೀಪ್ ಕುಮಾರ್ ಮೇರೆಗೆ ತಾಟಿ ಬೊಟ್ಟು ತೆಗೆದುಕೊಂಡ ಆರ್ನ ಗುರುಕಾರ್ಮ ಇಡೋದು ಮುಗಿತಲದಲ್ಲಿ ಶ್ರೀ ಯಶವಂತ್ ಪಿ ಅಮೀನ್ ಅಧ್ಯಕ್ಷರು ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್ ಮೊಗೇರ್ಪೇಟೆ ಉಳ್ಳಾಲ. ಶ್ರೀಯುತರು ಕ್ರೀಡಾ ಕ್ಷೇತ್ರದಲ್ಲಿ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ನ ಮಾಜಿ ಕಬಡ್ಡಿ ಆಟಗಾರ ಹಾಗೂ ಮಾಜಿ ಕುಸ್ತಿಪಟು, ಕರ್ನಾಟಕ ರಾಜ್ಯ ಮೀನುಗಾರರ ಪ್ರಕೋಷ್ಠ ಇದರ ಸಹಸಂಚಾಲಕರಾಗಿ ಕಾರ್ಯನಿರ್ವಹಿಸಿ ಪ್ರಸ್ತುತ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಿರಿ. ತಮ್ಮ ಅವಧಿಯಲ್ಲಿ ಉಳ್ಳಾಲ ಮೊಗವೀರ ಸಂಘ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿ ಸಂಘ ಬೆಳಗಲೆಂದು ಹಾರೈಸುತ್ತಾ ತಮಗೆ ಮಾರುತಿ ಮಾಣಿಕ್ಯ ಮಹೋತ್ಸವದ ಬಜರೆ 2025 ಕಾರ್ಯಕ್ರಮದ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇವೆ. ಇವರಿಗೆ ನಮ್ಮ ಅಧ್ಯಕ್ಷರಾಗಿರುವಂಥ ಸಂದೀಪ್ ಕುಮಾರ್ ಉಳ್ಳಾಳ್ ಇವರು ಶಾಲು ಹಾಕಿ ಸಂಸ್ಥೆ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೋರಿಕೆ. ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲದ ಅಧ್ಯಕ್ಷರಾಗಿರುವ ಸಂದೀಪ್ ಕುಮಾರ್ ಇವರಿಂದ ಮೊಗವೀರ ಸಂಘದ ಅಧ್ಯಕ್ಷರಿಗೆ ಪ್ರೀತಿಯ ಸ್ವಾಗತ. ಮುಖ್ಯ ಅತಿಥಿ ಶ್ರೀ ಸಂದೇಶ್ ಮದ್ದಾಡ್ಕ ರಾಷ್ಟ್ರ ಮಟ್ಟದ ಭಜನಾ ತರಬೇತುದಾರರು ಹಾಗೂ ಸ್ವಾಸ್ಥ್ಯ ಸಿರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಂಗಸಂಸ್ಥೆಯಾದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ ಪ್ರಸ್ತುತ ಸೀನಿಯರ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಬೆಳ್ತಂಗಡಿ ಕುಣಿತ ಭಜನಾ ತರಬೇತುದಾರರ ಸಂಘದ ಅಧ್ಯಕ್ಷರಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ರಾಜ್ಯ ಮಟ್ಟದ ಭಜನಾ ಕಮ್ಮಟೋತ್ಸವದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿರುತ್ತಾರೆ. ಇವರನ್ನು ಕೂಡ ನಾವು ಈ ಕಾರ್ಯಕ್ರಮವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಯುತ ಶೀನಾ ನಾಡೋಲಿ MA ಪದವೀಧರರು, BEd ನೀನಾಸಂ ಪದವೀಧರಾಗಿರುವ ಶ್ರೀಯುತರು ವೃತ್ತಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಯ ಆಂಗ್ಲ ಉಪನ್ಯಾಸಕರಾಗಿರುವರು. ರಂಗಭೂಮಿ ಕಲಾವಿದರಾಗಿರುವ ಶ್ರೀಯುತರಿಗೆ 30ಕ್ಕೂ ಹೆಚ್ಚು ನಾಟಕ ನಿರ್ದೇಶನ, 20ಕ್ಕೂ ಹೆಚ್ಚು ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿದ ಅನುಭವವಿದೆ. ಬೆರಿಕಪಾಡದ ಡೋಳು, ದೀಪನಲಿಕೆ, ಸಡಂಗರ ಮುಂತಾದ ಪ್ರಸಿದ್ಧ ಜಾನಪದ ಶೈಲಿಯ ಹಾಡಿಗೆ ರಾಗ ಸಂಯೋಜನೆ ಮಾಡಿರುವುದಲ್ಲದೆ ಸಂಗೀತದಲ್ಲಿರುವ ಎಲ್ಲ ಪರಿಕರಗಳನ್ನು ನುಡಿಸುವ ಅಪರೂಪದ ಕಲಾವಿದರಲ್ಲಿ ಒಬ್ಬರಾಗಿರುವರು. ಅಲ್ಲದೆ ತಮ್ಮ ಜಾನಪದ ಸಿರಿ ತಂಡದ ಸಲಹೆಗಾರರಾಗಿ ಸಹಕರಿಸಿರುವ ಶ್ರೀಯುತ ಶ್ರೀನಾಡೋಳಿ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಯುತ ವಿಸ್ಮಯ ವಿನಾಯಕ, ಪ್ರತಿಭಾನ್ವಿತ ಕಲಾವಿದ ವಿಸ್ಮಯಕ, ಓರ್ವ ಖ್ಯಾತ ಮಿಮಿಕ್ರಿ ಪಟು. ಇವರು ಪ್ರಾಣಿ ಪಕ್ಷಿಗಳ ಹಾಗೂ ಪ್ರಕೃತಿಯ ಸ್ವರಗಳನ್ನು ಮಾಡುವುದರ ಜೊತೆಗೆ ಹಿರಿಯ ಕಲಾವಿದರ ಸ್ವರಗಳನ್ನು ಕೂಡ ಅನುಕರಿಸುವಲ್ಲಿ ನಿಸ್ಸೀಮರು. ಜೊತೆಗೆ ಓರ್ವ ಮೂಕಾಭಿನಯ ಪಟು, ರಂಗನಟ, ಸಂಘಟಕ ಕೂಡ. ತುಳು ಸಿನಿಮಾ ನಿರ್ದೇಶಕರಾಗಿದ್ದು ಚಿತ್ರರಂಗದಲ್ಲಿ ನಟನಾಗಿ ಹಿನ್ನೆಲೆ ಗಾಯಕರಾಗಿಯೂ ಪ್ರಚಲಿತದಲ್ಲಿರುವ ಶ್ರೀಯುತರು
ಪ್ರೇಮನಾಥೆ ಪಾಸಾತ್ ಎಂಬ ತುಳು ಪ್ರಸಿದ್ಧ ಹಾಡನ್ನು ಹಾಡಿ ಮಿಂಚಿದ ಗಾಯಕರು ಆಗಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಯಲ್ಲಿ ಮುನ್ನುಡಿಯನ್ನು ಬರೆದವರು ಹಾಗೂ ನಮ್ಮ ಸಂಸ್ಥೆಯ ಜನಪದ ಸಿರಿ ತಂಡದಲ್ಲಿ ಮಿಮಿಕ್ರಿ ಕಲಾವಿದರಾಗಿಯೂ ಸಲಹೆಗಾರರಾಗಿಯೂ ಸಂಸ್ಥೆಯ ಮೆರುಗನ್ನು ಹೆಚ್ಚಿಸಿರುತ್ತಾರೆ. ಶ್ರೀಯುತ ವಿಸ್ಮಯ ವಿನಾಯಕರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಯುತ ಲೀಲಾಧರ್ ತಣ್ಣೀರುಬಾವಿ. ಶ್ರೀಯುತರು ತಣ್ಣೀರುಬಾವಿ ಮೊಗವೀರ ಮಹಾಸಭಾದ ಅಧ್ಯಕ್ಷರಾಗಿದ್ದು ವೃತ್ತಿ ಜೀವನದಲ್ಲಿ ಆಳ್ವಾಸ್ ಪ್ರತಿಷ್ಠಾನದ ಸಾಂಸ್ಕೃತಿಕ ತಂಡವನ್ನು ಮುನ್ನಡೆಸಿ ರಾಷ್ಟ್ರದ ಉದ್ದಗಲಕ್ಕೂ ಸಾಂಸ್ಕೃತಿಕ ಕಂಪನ್ನು ಹರಿಸಿರುವುದನ್ನು ತಿಳಿಸಲು ಸಂತೋಷ ಪಡುತ್ತೇವೆ. ವೈಯಕ್ತಿಕವಾಗಿ ಅತ್ಯುತ್ತಮ ಗಾಯಕರು ಜಾನಪದ ಕಲಾವಿದರು ಆಗಿರುವ ಶ್ರೀಯುತ ಲೀಲಾಧರ್ ಅವರು ಸತತವಾಗಿ 3 ಬಾರಿ ತಣ್ಣೀರುಬಾವಿ ಯುವಕ ಮಂಡಳಿಯ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ತಂಡದ ಪ್ರಖ್ಯಾತ ಗಾಯಕರಾಗಿರುತ್ತಾರೆ. ಶ್ರೀಯುತರು ಜನಪದ ಕಲೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡಿದ ಸಾಧನೆಗಾಗಿ ಕಳೆದ ವರ್ಷದ ಕಲಾ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರುವುದು ನಮಗೆಲ್ಲರಿಗೆ ಹೆಮ್ಮೆ. ಅದಕ್ಕಾಗಿ ಮೊದಲಾಗಿ ಅವರನ್ನು ಅಭಿನಂದಿಸುತ್ತೇವೆ. ನಮ್ಮೆಲ್ಲರ ಆತ್ಮೀಯರಾಗಿರುವ ಶ್ರೀಯುತ ಲೀಲಾಧರ್ ತಣ್ಣೀರುಬಾವಿ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಅಭಿನಂದನೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಮತ್ತೋರವರು ಶ್ರೀಯುತ ಸುರೇಂದ್ರ ಗುರಿಕಾರರು. ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿರುವವರು ಶ್ರೀಯುತ ಸುರೇಂದ್ರ ಪುತ್ರ ಗುರಿಕಾರರವರು ನಮ್ಮ ಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿರುತ್ತಾರೆ. ಸರಳ ಸೌಮ್ಯ ಸ್ವಭಾವದ ಶ್ರೀಯುತರು ಶ್ರೀದೇವಿಯ ಸನ್ನಿಧಿಯಲ್ಲಿ ತನ್ನ ಕಾಯಕವನ್ನು ನಿಷ್ಠೆ ಹಾಗೂ ಭಯಭಕ್ತಿಯಿಂದ ನಿರ್ವಹಿಸುತ್ತಾ ಬಂದಿರುವರು. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವ ಶ್ರೀಯುತ ಸುರೇಂದ್ರ ಪುತ್ರ ಗುರಿಕಾರರವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಮತ್ತೋರ್ವ ಮುಖ್ಯ ಅತಿಥಿ ನಮ್ಮ ಆತ್ಮೀಯರು ಆದಂಥ ಶ್ರೀಯುತ ಪ್ರವೀಣ್ ಎಸ್ ಕುಂಪಲ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಾಯಿ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ತೊಕ್ಕೊಟ್ ಇದರ ಸ್ಥಾಪಕ ಸದಸ್ಯರಾಗಿರುವ ನಮ್ಮೆಲ್ಲರ ಆತ್ಮೀಯರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನಿರೂಪಕರಾಗಿ ಜನಮಚ್ಚಿಗೆ ಗಳಿಸಿರುವ ಶ್ರೀ ಪ್ರವೀಣ್ ಎಸ್ ಕುಂಪಳರವರನ್ನು ನನ್ನ ಹಾಗೂ ಸಂಸ್ಥೆಯ ಭಜನೆ ಮಾರುತಿ 2025ರ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸನ್ಮಾನದ ಅಭಿನಂದನೆಯನ್ನು ಪಡೆಯಲಿಕ್ಕೆ ಬಂದಂಥ ಶ್ರೀ ವಿಜಯ ಗೇಮ್ಸ್ ಟೀಮ್ ಹಾಗೂ ದುರ್ಗಾ ಫ್ರೆಂಡ್ಸ್ ಉಳ್ಳಾಲ ಇವರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಬಂದಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ಎಲ್ಲ ಕುಣಿತ ತಂಡದಲ್ಲಿಗೂ ಎಲ್ಲ ಮೀಡಿಯಾದವರಿಗೂ ಕೂಡ ನಾವು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಬೇತೆ ಬೇತೆ ಕಡೆಟ್ ಮೊಬೈಲ್ ಪೂರ ತೂದು ಸಂತೋಷ ಪಡೆಯಿನ ನಮ್ಮ ಪ್ರೇಮನಾಥೆ ಪನ್ಪುನಂಚಿನ ಸಾಂಗ್ಗೆ ರಾತ್ರಿ ಪಗೆಲಿಂದ ಅತ್ತಂದೆ ಬೇತೆ ಬೇತೆ ನಮ್ಮನೆಟ್ಟು ನಲ್ತಿನ ನಮ್ಮ ಇನಿ ಆ ಪದಕ್ಕೆ ಸ್ವರ ಕೊರ್ನ ಬೊಕ ಆ ಮುಖೇನ ಒಂಜಾತು ಜನಕ್ಲೇನು ಮಿಮಿಕ್ರಿದ ಮುಖೇನ ರಂಜನೆ ಕೊರದು ಇಂಚಿನ ಒಂಜಾತು ಕಾರ್ಯಕ್ರಮನ ಸಂಯೋಜನೆ ಮಲ್ತಿನ ಶಕ್ತಿ ಸಾಮರ್ಥ್ಯ ಉಪ್ಪುನ ನಮ್ಮ ಅಭಿಮಾನದ ಕಲಾವಿದರ ಚಿತ್ರನಟ ಶ್ರೀ ವಿಸ್ಮಯ ವಿನಾಯಕ್ ಅವ್ರನ್ನ ಉಪಸ್ಥಿತಿ ಮಲ್ಲ ಸಂತೋಷ ಆರ್ ನಮ್ಮನ್ನು ಪೂರ ಸಂತೋಷ ಪುಲಕ ಇತ್ತೆ ಪಾತೆರ್ ಪೇರು ಅವ್ರನ್ನ ಮಲ್ಲ ಮಟ್ಟದ ಅವ್ರನ್ನ ಮಿತ್ತ ನಿರೀಕ್ಷೆ ದೀದು ಅವ್ರನ್ನ ಪಾತೆರನ್ನು ಎದುಕೋನೊಂದಿಲ್ಲ ತಾಟಿ ಮುಟ್ಟದು ಎದುಕೊನುಗ ಖಾಲಿ ತೆಲಿಪದು ಮಾತ್ರ ಗೊತ್ತು ಅಂಚದು ಪಾದರೆ ಬಣ್ಣ ಬಾಯಿ ಕಟ್ಟುಣೆ ನಡೆಗೆ ಸ್ಲಿಪ್ ಆಪುಣ್ ಉಳ್ಳಾಲದ ಬಗ್ಗೆ ಪನಡುಂದಾಂಡ ಮಾರುತಿ ಯುವಕ ಮಂಡಲ ಬಹುಶಃ ಯಾನ್ಲೊಂಜಿ ಆಯ್ತಾನೆ ಸದಸ್ಯನಿಂದ ಪನೋಲಿ ಬಾರಿ ದುಂಬುರ್ದೆ ದಯದ್ ಬಂದ ಎಂಕುಲು ಮಸ್ತ್ ಕಾರ್ಯಕ್ರಮಕ್ಕೆ ಒಟ್ಟಿಗೆ ಪೋತಿನಕುಲು ಅವು ಯುವಜನ ಮೇಳ ಆದಪ್ಪು ತಣ್ಣೀರುಬಾವಿ ಯುವಕ ಮಂಡಲಡ್ ಎಂಕುಲು ಫಸ್ಟ್ ಇತ್ತ ಐದು ಬೊಕ್ಕ ಮಾರುತಿ ಯುವಕ ಮಂಡಲ ಮೂಲೊಂಜಿ ಜನಪದ ಒಂಜಿ ತಂಡ ಅದು ಒಂಜಿ ರೆಡಿ ಆಂಡ್ ಬಾರಿ ಶೋಕದ ತಂಡ ಆಂಡ್ ಬಾರಿ ಗಟ್ಟಿದ ತಂಡ ಅಂತ ಪನೋಲಿ ಬಾರಿ ಪೊರ್ಲುದ ಕಾರ್ಯಕ್ರಮ ಎಂಕುಲು ಊರಿಡೀಗ ಕೊರೊಂದು ಬೈದಿನಕುಲು ಸೈಟ್ ಮಸ್ತ್ ಜನಲ್ಲ ಪುದರ್ ಪನೊಂದು ಬಣ್ಣ ಮಸ್ತ್ ಉಂಡು ಎಂಕಲ ಡಾಕ್ಟರ್ ತೋಜ್ಜೇರಿನಿ ಬಾರಿ ಸಂದೀಪ್ ಬೈರೊಕ್ಕ ಮಹೇಶ್ ಅತಾರು ಸುಧೀರ್ ಆವಡು ವರದರಾಜ ಆವಡು ಸೊಂಚಿನ ಮಸ್ತ್ ಜನ ಮಾತಾ ಕೂಡು ಇಕ್ಕಿಡು ಎಂಕುಲು ಮಸ್ತ್ ಎಡ್ಡೆ ರೀತಿಯ ಕಾರ್ಯಕ್ರಮ ಕೊರೊಂದಿನ ಅಪ್ಪಗ ಫಿಲ್ಮ್ ಆ್ಯಕ್ಟರ್ ಆದಿಜ್ಜಾಂಡ್ ಇತ್ತ ದಿನ ಫಿಲ್ಮ್ ಆ್ಯಕ್ಟರ್ ಆದಿ ನಾನು ಇತ್ತೆಲ್ಲ ನೆನೆಪುದಿದ್ದು ಲೇದಿರ ಐಕ ಅದು ಬಾರಿ ಖುಷಿ ಆಂಡ್ ಎಂಕ್ ಈ ಪೊರ್ತುಡು
ಬೈದಿನೇ ಕೊಂಚ ರಡ್ಡು ವಿಷಯನ ಪಂಡದು ತಿಳಿಪೋಡಾಪುಂಡು ಅಂಡ್ ಪಿರೊಂಜಿ ಬಾರಿ ಇಂದು ದಾದಾನ್ ಪಂಡ ಈ ಪುದರ್ಗೆ ಮಾಣಿಕ್ಯ ಅಂತ ಪನ್ಪುಣಿಡ್ದಾದ್ರೆ ಇಂದು ಮಾಣಿಕ್ಯೋಲು ಮನ್ಪುನಂಚಿನ ಕಾರ್ಯಕ್ರಮ ಅಂತ ಪನೋಲಿ ಮಾರುತಿ యొక్క ಮಂಡಲದ ಮಾತೆರ್ಲ ಬಾರಿ ಎಡ್ಡೆ ಒಂಜಿ ಜನಕುಲು ಅಂತ ಪನೋಲಿ ಅಕುಲು ಸೊ ಈ ಎಡ್ಡೆಡ್ಡೆ ಕಾರ್ಯಕ್ರಮ ಮಲ್ಪೊಡುಂದಂಡ ಅವಳು ಒಂಜಿ ಎಡ್ಡೆ ಜನಕುಲು ಬೋಡು ಎಡ್ಡೆ ವ್ಯಕ್ತಿಲು ಬೋಡು ಅಂಚದು ಪುನಃ ಎಡ್ಡೆ ಕಾರ್ಯಕ್ರಮలు ಆಪುಂಡು ಆ ಕಾರ್ಯಕ್ರಮలు ಮಲ್ತಿನೇಕೆ ಸುರುಕಾದಿ ನಲ್ಪದಿಂತ ನಲ್ಪ ಕಾರ್ಯಕ್ರಮ ಬಾರಿ ಮಲ್ಲ ಕಾರ್ಯಕ್ರಮ ಅವು ಓಕೆ ಒಂಜಿ ಆತ ಹಾಸ್ಯನು ಒಂಜಿ ರಡ್ಡು ಮೂಜಿ ಪನ್ಪೇನ್ ಸುದೀರ್ ಬತ್ತದ ರಡ್ಡು ಸುರುಕಿ ಬತ್ತು ಕೆಬಿಕ್ ಬಂದಿರೋ ಒಂಜಿ ಮಾಮಿನ ಒಂಜಿ ಬುಡಚ್ಚಿ ಮಾಮಿನ ಮಿತ್ತ ಒಂಜಿ ಬಾರಿ ಮೋಕೆಂಡರೆಗ್ ಪುನ್ನು ಪೊಂಜೋಲು ಓಲಾಂಡ್ಲ ಒಂಜಿ ಸಾಮಾನ್ಯ ಒಂಜಿ ಕೊಟ್ಟು ತಿಕ್ಕೊಂಡಿರು ಬಂದಾಂಡ ಅಕಲ ಬೆದ್ದ ಬೇತೆ ವಿಷಯದ ನಟ್ಟು ಅಕಲ ಕಂಡನ ಬಗ್ಗೆ ಒಂಜಿ ರಡ್ಡು ಪಾತೆರ ಬರ್ಪುಂಡೆ ಅವರು ರೆಂಚೋಪುಣ ಬಂಡ ಕಂಡ ನೆರ್ಪುನ ಪುಗರ್ನ ಎಂಚಿನಂದೇ ಗೊತ್ತಾಪುಜವು ಬಾರಿ ಎಡ್ಡೆಡೆ ಮೋಕೆಡು ಅವು ಎಂಚೋಪುಣ ಬಂಡ ಏನೊಂಜಿ ಕಂಡನಿ ಏತ ಪಾಪ ಬಂಡ ರಾತ್ರಿ ಎಲ್ಲಡೆ ಬರ್ಪೇರು ಒನಸ್ ಮಲ್ಪೇರು ನಾಯ್ದ ಲೆಕ್ಕ చెప్పారు ನೆರ್ಪುನ ಪುಗರ್ನ ಅಂತ ಗೊತ್ತಾಪುಜಿ ಇಂಚೋಪುನ ಕೊಂಚ ಅಲ್ಲ ಪಿರೋರ್ತಿಲ್ಲ ಪಂಡ ಸುರುಮಲ್ತಲ್ಲ ಆರ್ಲ ಅಂಚನೆ ಯಾನ್ ಓರವರದ ಅಲ್ಲ 12 ಉಂಡತ ಮಂಗ ಲೆಕ್ಕನೆ ಮಲ್ಪುನೊಂದು ನೆರ್ಪುನ ಪುಗರ್ನೇ ಗೊತ್ತಾಪುಜಿ ಇಂಚೋಪುನಗ ರಡ್ಡು ಬೇತ ಬೇತೆ ಇಲ್ಲದ ಮರ್ಮಲಲ್ಲಿ ಒಂಜಿ ಕೊಟ್ಟು ಸೇರುಂಡಿರು ಐಟ್ಲ ಒಂಜಿ ಮರ್ಮಲ್ನ ಮಾಮಿ ತೀರ್ಬೋತುನು ಆ ಕುಸಿನ ಊರ್ತಿ ಪಿರೋರ್ತಿಲ್ಲ ಪನ್ನೆರ ಸುರು ಮಲ್ತಾರು ರಜ್ಜನ ಪಾತರ ಕತೆ ಸುರಾಂಡು ಸುರು ಕೊರ್ತಿ ಸುರು ಮಲ್ತಾಳು ಬೊಕ ಎಂಚೊಲ್ಲಯ್ಯ ಯಾನ್ ತೊಂದರೆಜಿ ಮಾರದೆ ಸೌಖ್ಯ ಎಂಚೊಲ್ಲ ಯಾಲ ತೊಂದರೆಜಿ ನೀಕೊಂಜಿ ವಿಷಯ ಗೊತ್ತುಂಡ ಎಂಚಿನ ಎನ್ನ ಮಾಮಿ ತೀರ್ಪೋಯಿನತಯ ಚಾನ್ಸ್ ಮಾರೈದೆ ಎಂಚ ತೀರ್ಪೋಯಿನೆಂಚ ಆರಿಲ್ಲದೆ ದೆರ್ದ ಗುವೆಲ್ಗಲಾಗದೆ ಸ್ವಿಸೈಡ್ ಮಲ್ತೊನ್ಯ ಚಾನ್ಸ್ ನಿನ್ನ ನಿಂಕ್ಲಿಲ್ಲಡ್ತುಲ್ಲಗೆ ಮಾಮಿಲೊಲ್ಲೆರು ಗುವೆಲ್ಲುಂಡು ದಾದ ಪ್ರಯೋಜನ ಐಕಿ ಮರ್ಮಲ್ ಮಾಮಿಲ ಗುವೆಲ್ಲೆತ್ತಿನ ಯಾವುಜಿ ಒಂತೆ ನಮ್ಮ ಪ್ರಯತ್ನಲ ಬೋಡು ನೋಕುದು ವಾಡ್ನ ಥ್ಯಾಂಕ್ ಯು ಒಂಜಿ ಕಾರ್ಯಕ್ರಮ ಯಾಪಾಲ ಯೋಜನೆ ಮಂಡ ಪನ್ಪಿನ ಸಮಯಗ ಓಲ ಸುರಾಪುಜಿಗೆ ಒಂದು ಎಂಗ್ಲಿಗೆ ಮಾತ್ರ ಮಸ್ತ್ ಅನುಭವ ಆತಿ ನಾವು ಇಂಚೆ ಒಪ್ಪುನ ಒಂಜಿ ಕಾರ್ಯಕ್ರಮ ಬೋದಿತ್ತು ಒಂಜಿ ಕಾರ್ಯಕ್ರಮಗಳು ಎತ್ತಿತ್ತೇರು ಲೆಪ್ಪೆರ ಮಾತ್ರ ಬಾರಿ ಊರುಡು ತುಂಬೆಲೇ ಇದೇರವು ಇರ್ನ ಕರೆಕ್ಟ್ ಶಾರ್ಪ್ 5 ಗಂಟೆಗೆ ಸ್ಟಾರ್ಟ್ ಏನು ಸರಿ ಅವು ಮಲ್ಲ ಕಾರ್ಯಕ್ರಮ ಮಿನಿಸ್ಟರ್ ನಕಲು ಅಕಲು ಮಕ್ಕಳು ಪೂರ ಬರ್ರೈತನು ಅಂಚೆ ಅದು ಪೋಯ ಪೋದು ಪುನಃ ಕಾರ್ಯಕ್ರಮ ಪೋಪೆ ಅಲ್ಪ ಚೇರ್ದಿವು ಒಂದು ಲೇರು ಬತ್ತಿ ಎತ್ತನ ಚೇರ್ದಿವು ನಾ ತನ್ನ ಒಂದು 5 ಗಂಟೆಗೆ ಅವು ಇರೇನೇ ಇದ್ದೀನಿ ಪಂಡ ನಿಕ್ಲೋರ ಬನ್ನಾಗ ಲೇಟ್ ಆಪಣತಿ ಐಕೆ ನಿಕ್ಲೆಂ ಬೇಗ ಲೆಪ್ಪುನು ಸರಿ ಅಂದಿತ್ತೆ ಏತ್ ಬರ್ತುಗ ಆಂಡ 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 ಅಂಡು ಸ್ಟಾರ್ಟ್ ಆನಾಗ ಎನ್ಮ ಅನಗ ಸುರುಕು ಅಲ್ಪ ಜೋಕಲ್ನ ಮತ್ತು ಬೈದಿನಕಲ್ನ ಸುರು ಚೊರ ಸುರಾಣ ಅಕಲ್ನ ಡ್ಯಾನ್ಸ್ ಪುರಾಣ ನಡುಟು ಸುರ ದೆತ್ತು ಸಭಾ ಕಾರ್ಯಕ್ರಮ ಮಂಡೇರು ಸಭಾ ಕಾರ್ಯಕ್ರಮ ಸುರಾಣ ಸಭಾ ಕಾರ್ಯಕ್ರಮ ನಡುಟೆ ಮಿನಿಸ್ಟರ್ ನಕಲು ಅಕಲ್ ಮೊಕಲು ಮತ್ತು ಪಾತೆರ ಸುರು ಮಂದಿರು 8 ಗಂಟೆಗೆ ಸುರ ಆಯ್ನ 10 ಆಂಡು ಸಭಾ ಕಾರ್ಯಕ್ರಮ ಪುನಃ ತೋಜಿ ಆಂಡ್ 10 ಒಂದು ಬತ್ತನು ಆ ತೋರ್ತ ಅನ್ನಾಗ ಸುರುಕು ಸುರು ಮಲ್ತೇರು ಇತ್ತೆ ನನ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಮಲ್ತೊಂದಿಲ್ಲ ಇತ್ತೆ ಸುರುಕಾದ ಜೋಕಲ್ನ ಪಿರೋರ ಒರಿದಿನ ಕಾರ್ಯಕ್ರಮ ಬಂದು ಜೋಕಲ್ನ ಕಾರ್ಯಕ್ರಮ ಶುರಾಣ ಆಲ್ತಿರ್ದು 11 ಒಂದು ಬತ್ತನು 11 ಒಂದು ಬಂದಾಗ ಯಾನ್ ನನ್ನ ಏನಲ್ಲಿ ನಿತ್ತೇರು ಕಾರ್ಯಕ್ರಮಕ್ಕೆ ಆಂಡ್ ನನ್ನ ಇರ್ನ ವೇದಿಕೆಗೆ ಬಲೆ ಏನು ಬನ್ನ 11 ಅದಿತ್ತನು 11 ಬಂದ ಸ್ಟೇಜಿದ ಮಿತ್ತು ಪೊಂಜಿ ಪೊಂಜು ಬರಿಟು ಕುಲೋಂದು ನಿಂಚ ಹ್ಯಾಂಗೆ ಇರ್ದಾನೆ ಕುಲೋಂದಿನಿ ಏನೊಂಜಿ ಭಕ್ತಿಗೀತೆ ಪನಿಯರಲ್ಲಿ ಇದ್ದೇರು ಬಂಡೇರು ಓ ಅಂಚಾಂಡ್ ಒಂಜಿ ಅನ್ಬ ಈರು ಸುರುಕು ಪೋಲೆ ಹಿಡ್ದೊಕ ಎಂ ಪೋಪೆ ಬಂಡಾನ್ ಪ್ರಾಯದಾರನ ಲೇಟ್ ಆಪುನ ಬರ್ಚಿಂದ ಬಂದ ಆ ಉಂದಾಂಡ್ ಅಂಚ ಆರು ಪೋಯರು ಅರ್ನ ಸುರು ಮಲ್ತೇರು ಸರಿ ಯಾರೇನು ಲೆತ್ತನು ಅರ್ನ ಮೈಕ್ ಮಾತಾಡಿದ್ರೆ ಸರಿ ಮಲ್ತೇರು ಬಂದು ಸುರು ಮಲ್ತೇರು ಅರ್ನ ಸುರಾಣ್ ಒಂದು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ 2 ದಳದ ಲಿಂಗದಲ್ಲಿ ಮೂಡಿ ಬಂದ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ 3 ದಳದ ಲಿಂಗದಲ್ಲಿ ಮೂಡಿ ಬಂದ ಲಿಂಗವೇ ಎಂಕಲ್ಪತೂದು ನನ್ನ ಮೆರನ ಏತ ಲಿಂಗ ಮುಟ ಪೋಪುಣಪ್ಪ ಇನ್ನು ಮುಗಿಯುನ ತೋಜಿ ಮೆರನ 10 ಆಂಡು 15 ಆಂಡು 20 ಆಂಡು ಐರ್ದ ಕ್ಯಾನ್ ಬಂಡೆ ಅನ್ನಾರನ ಸುರು ಕೊಂಚ ಕೇನ್ಲೆ ನನ್ನ ಏತು ಲಿಂಗೊಂಡರ್ನ ಕೇನ್ಲೆ ಅದನ್ನ 6 ಬಂಡೇರು ನಾನು ಒಂಜಿ 10 ಲಿಂಗ ಐರ್ದೊಕ್ಕ ಮುಗಿಪೋ ಅಂದು ಬಂಡೇರು ಅರ್ನ ಒಂಜಿ 5 ಲಿಂಗಡಾರು ಮುಗಿತೇರು ಎಂಕ ಕಾರ್ಯಕ್ರಮ ದಿಕ್ಕನಾಗ 12 ಗಂಟೆ ಸೊ ಇಂಚಿಂದ ಮಾತ ಕೆಲವು ಆಪುಂಡು ಸೊ ಕಾರ್ಯಕ್ರಮದ ದುಮ್ಮದ ಆಸೆಗೆ ಬಂದದ ಅವನು ಮುಕ್ತಾಯ ಮಲ್ತೊಂದುಲ್ಲೇನು
ಇತ್ತ ದಿನ ಇಚ್ಚಿನ ಬಂಡ ನಂಗೆ ದಿನ ಪೋಯ್ಲೆಕ್ಕನೆ ಹೊಸ ಹೊಸ ಫುಡ್ಡುಲು ಬರ ಸುರಾತ ಟಿ ವಿ ತೊಯ್ಲೆಕ್ಕ ಗೊತ್ತಾಪ ನಂಗೆ ಪಿಜ್ಜಾಗೆ ಬರ್ಗರ್ಗೆ ಅವುಗೆ ಅಂದುಗೆ ಒಂಜಿ ರಾಶಿ నేను టీవీ తూప తినక అన్నప్పుడు వారు కెలవేరు తినిపేరు కెలవేరు తింది వా అని పేరు కెలవేరు తింది ఎబే అని పేరు రేటు తూదు ఒబ్బ అని పేరు ఇంచ మా తప్పుండవు పెద్ద పెద్ద ఎక్స్ప్రెషన్ బరపుండు ಈ ಹೊಸ ಫುಡ್ ದೊಟ್ಟಿಗೆ ನರಮನೆಯಾಗಿ ಹೊಸ ಸೀಕಲು ಬರ್ರೆ ಸುರಾತ ಹೊಸ ಸೀಕ್ ದೊಟ್ಟಿಗೆ ಹೊಸ ಮರ್ದಲು ಬರ್ರೆ ಸುರಾತ ಇತ್ತೆ ದೊಟ್ಟಿಗೆ ಪಿರ ಹೊಸ ವ್ಯಾಯಾಮಲು ಬರ್ರೆ ಸುರಾತ ನರಮನೆಡ ಖಾಲಿ ಪೊಂಜಿ ಇತ್ತೆ ಸಮಸ್ಯೆ ಬಲ್ಲೆಗೆ ಬೋದು ಎಂಗೊಂಚೂರು ನೇತ ಪ್ರಾಬ್ಲಮ್ ಬಂಡಿ ಬೆಟ್ಟಿಗೆ ಅನ್ಪೆ ದಾಲೆಜ್ಜಿಯ ಕಾಂಡಲಕ್ಕದ ನಾಲೊಂದು ಮನ್ಪು ಐನೊಂದು ಮನ್ಪು ಆಜಿಂದು ಮನ್ಪು ಅನ್ಪೆ ಸೊ ಪೂರೆಲ್ಲ ಪನ್ಪುಣ ಹಾಕಲೆಪ್ಪೇರು ಎಂಕಲ್ ಅಂಚನೆ ಬಂಡೇರು ತರೆಟ ಕುಜಲ್ ತಾಲೊಂದು ಇತ್ತನು ಒರಿಯಡ ಕೇಂಡೆ ತಪ್ಪಾಂಡವು ಕೇನ್ನೆ ನಾಡ ಬಂಡೆ ದಾಲೆಜ್ಜಿಯ ಉಗುರು ನಿಂಚೆ ಉರ್ದೊಂದುಪ್ಪು ದಾಲಾಪು ಸರಿ ಆಪುಣು ಕುಜಲ್ ಬರ್ಪುಣು ಬಂಡೆ ಆವು ಸರಿ ಇಂದು ಬಂಡದು ಉಗುರು ಉರ್ದೆರ ಸುರು ಮಲ್ತೀನಿ ನಾನು ಉರ್ದಿನಿ ಉರ್ದು ಉಗುರ್ಲ ಬೋಯ್ನಿ ಕುಜಲ್ಲ ಬೋಯ್ನಿ ಇದು ಮತ್ತೆ ಬೇಜಾರಿತ್ತೇನೆ ಇಂಕ ಬಂಡ ಖುಷಿಯ ಸಮಾಧಾನ ಯಾಪ ಏನಿ ಬಂಡ ಕದ್ರಿ ಪಾರ್ಕಡ್ ಒಂಜನ ಅಂತೂ ಏನು ಆ ಜನ ಪಂಜಿ ಬಲ್ಯದಿಟ್ಟು ನಾಳೆ ಬಿದಾಯಬಾರ್ದು ಮತ್ತೊಂದು ಇತ್ತೇರು ಹೆಂಕಾಂಡು ಎನ್ನ ಲೆಕ್ಕನ ಏರ ಪಂದು ಕಡಪುಡ್ತೀನಿ ಏನು ಆ ಜನ ಇಲ್ಲಾಡು ಮಲ್ಪುಜ ಏನು ಮಾತ ದಯ ಬಣ್ಣ ಬುಡಿ ಜೋಕುಲು ಪೋಡುವೇರು ಇದು ದೆತ್ತು ನಾಳೆ ಆ ಜಂತ ಬಲ್ಯದಿಟ್ಟು ಒಂದೊಂದು ಈತ ಲೆಕ್ಕನ ಎಂಗುಲ್ ಒಂಜಿ ದಿನ ಶುರು ಮಲ್ತಾ ಈ ವ್ಯಾಯಾಮ ಅಂತ ಬಂದ ಲೆಕ್ಕನ ಯೋಗ ಆಡಿ ನಂಗೆ ಪಲ ನೆನೆಪಾಪುಣು ಎಂಗುಲ್ ಒಂಜಿ ಯೋಗಾಸನದ ಕಾರ್ಯಕ್ರಮ ದೀಯ ಒಂಜಿ 10-15 ಜನ ಒಟ್ಟಾದು ಯೋಗಾಸನ ಮಲ್ಪೆರೆ ಬಿದ್ದಾಡಿ ನಾಡಿ ಒಂಜಿ ಯೋಗಾಸನದ ಮಾಸ್ಟರ್ ದಿಕ್ತೀರು ಭಾರಿ ಸ್ಟ್ರಿಕ್ಟ್ದ ಯೋಗಾಸನದ ಮಾಸ್ಟರ್ ಇಂಚಿನ ಒಂಜಿ ಸೈಲೆಂಟ್ದ ಜಾಗೆಲ್ಲ ದಿಕ್ಕಂಡೆಂಗ್ಲಿ ಸರಿ ಯೋಗ ಸುರಾಂಡು ಯೋಗಾಸನ ಬಂಗೊಂಡು ನಾನಿ ಗೊತ್ತಾಯಿನಿ ಒಂಜಾಂಡು ರಡ್ಡಾಂಡು ಆಜಾಂಡು ಏಲಾಂಡು ಯೋಗಾಸನ ಉಂತುನ ತೋಜ್ಜಿ ಕಡೆ ಕರಡ ಮಾಸ್ಟರ್ ಕೇಂಡ ಮಾಸ್ಟರ್ ಏತುಂಡೊಟ್ಟಿಗೆ ಆರು ಪಂಡಿರ ಒಂಜಿ ಮೂಜಿಣ್ಣು ಆತ್ನೆಟ ಮುಟ್ಟ 10 ಆದಿತ್ತನು ಸರಿ ಬಾಚಿದ ಬೆಗರ್ದು ಬಸಲೆ ಆತ ಎಂಕುಲು ಆಂಡ 13 ಜನಕ್ಕೆ ಬತ್ತ ಕೇಂಡ ನಂದು ಓ ಮಾಸ್ಟರ್ ಲಾಸ್ಟ್ ದಾನ್ ಆರು ಪಂಡಿರ ದಾಲ ಹಚ್ಚಿ ಗಾಲಿನ ಒಯ್ತದು ಉಲಾಯಿ ಉಂತ ಹೊಡ್ಬಂಡೇರು ಎಬೆ ಆತೆ ನಂದಾನ್ ಅವು ಆತ ಬಂಗೊಂಡು ಹಿಡ್ಬೇಕು ಗೊತ್ತಾಯ್ತು ಸರಿ ಸ್ಟ್ರಿಕ್ಟ್ದ ಯೋಗಾಸನದ ಮಾಸ್ಟರ್ ಸೈಲೆಂಟ್ ಜಾಗೆ ಗಾಲಿ ಒಯ್ತ ಒಂಚೂರು ಪೊರ್ತುಡೆ ಮಾಸ್ಟರ್ ಪಂಡಿರ ಹೌದಾದ ಕೇಂದಿರು ಯಾನ್ ಬಂಡೆ ಮಾಸ್ಟರ್ ಓಲಾ ಗಾಲಿ ಲೀಕ ಒಂದುಂಡು ಬಂಡೆ ಆರು ಬಂಡೆ ರಂಚ ಮಾತ ಲೀಕ ಇರಬಲ್ಲಿ ನಿಕ್ಕಲು ಒಂಜಿ ಮನ್ಪುಲೆ ಮೂಂಕುನ್ ಬಿರೆಲ್ಡು ಒತ್ತು ಬತ್ತಲೆ ಬಂಡೇರು ಯಾನ್ ಬಂಡೆ ಮಾಸ್ಟರ್ ಅಲ್ಪ ಗಾಲಿ ಲೀಕ ಇಲ್ಲಕನೆ ಮೂಂಕುನ್ ಬಿರೆಲ್ಡು ಒತ್ತು ಬತ್ತದ ಆತನ್ ಮಾಸ್ಟರ್ ಏನು ಬಂಡೆ ಅರೆಗೆ ಅರ್ಥ ಆಯ್ತು ಎಂದು ಮಾತ ಆಯ್ತು ನಿಕ್ಕಲು ಪಿರೋರ ಮಲ್ಪಲೆ ಬಂಡೇರು ಇತ್ತೆ ನಿಕ್ಕಲು ಗಾಲಿ ಒಯ್ತದ್ದು ಮೂಂಕುನ್ ಬಿರೆಲ್ಡು ಒತ್ತು ಬತ್ತಲೆ ಬಂಡೇರು ಇನ್ನೊಂದು ನಲ್ಲ ಬಂಗಗೂ ಸೇರಿನೊಂದು ಗೊತ್ತಾನು ಸರಿ ಗಾಲಿನ ಒಯ್ತನು ಮೂಕುಲ್ನ ಬಿರೆಲ್ಡು ಒತ್ತು ಬತ್ತನು ಆಂಡಲ ಮಾಸ್ಟರ್ ಪಂಡೇರು ಮೂಂಕು ಬತ್ತಿ ಪಕ್ಕಲ ಗಾಲಿ ಲೀಕ ಒಂದುಂಡತ ಮಾರ ಬಂಡೇರು ಯಾನ್ ಪಾಂಡೆ ಮಾಸ್ಟರ್ ಮೂಂಕುಡು ಬಾಯ್ಡು ಲೀಕ ಒಂದಿಜ್ಜಿ ಅವು ಬೇತಿನೇ ಜಾಗೆಡ್ ಲೀಕ ಒಂದುಂಡು ಮಾಸ್ಟರ್ ಅಂತ ಬಂದುಬಿಡಿ ಥ್ಯಾಂಕ್ಸ್ ಲಾಟ್ ಎನಿತ ನಿಂತ ಕಾರ್ಯಕ್ರಮಕ್ಕೆ ಎನ್ನ ಲೆಪ್ಡಾಯಿನ ಉಳ್ಳಾಲ ಮಾರುತಿ ಯೋಗ ಮಂಡಲದ ಮಾತ ಸರ್ವ ಸದಸ್ಯರಿಗಳ ಎನ್ನ ತುಂಬು ಹೃದಯದ ಧನ್ಯವಾದ ಕೋರೊಂದು ಎನ್ನ ರಡ್ಡು ಪಾತ್ರನ ಮುಕ್ತಾಯ ಮಂತೊಂದುಲ್ಲೆ ಧನ್ಯವಾದ ಥ್ಯಾಂಕ್ ಯು ಮನಸ್ಸು ಉಲ್ಲಾಸ ಪುನಲ ಕಂತಿನ ಪೊರ್ಲು ಗಂಟದ ಪಾತ್ರನ ಪಂಡದು ನಮ್ಮನ್ನು ಮಾತೆರ್ಲ ಸಂತೋಷಪಡಿಸಿ ನೆಂಚಿನ ವಿಸ್ಮಯ ವಿನಾಯಕ್ ಅರ್ಗ ನನೋರ ತಾಟಿ ಬಿಟ್ಟದ್ದು ಸೊಲ್ಮೇಲೆಂದು ಸಂದಾಯ ಮಲ್ಪುವ ಒಂಜಾತ ಕಾರ್ಯ ಒತ್ತಡ ಸದಾ ಸಕ್ರಿಯ ಕ್ರಿಯಾಶೀಲ ವ್ಯಕ್ತಿತ್ವ ಒಂಜಿ ಕಡೆಟ್ ನಿಲುಗಡೆಗೆ ಬರೆಯರೆ ಕಷ್ಟ ನನ್ನೊಂಜಿ ಕಾರ್ಯಭಾರ ನನ್ನೊಂಜಿ ಜವಾಬ್ದಾರಿ ನನ್ನೊಂಜಿ ಸಕ್ರಿಯತೆ ಆ ನಿಲೆಟ್ ವಿಸ್ಮಯ ವಿನಾಯಕ್ ನನ್ನೊಂಜಿ ಕಾರ್ಯಕ್ರಮದ ನಿಮಿತ್ತ ಬಿದಡ್ವೆರು ಬಾರಿ ಗೌರವಪೂರ್ವಕವಾರದು ಅರೇನು ಬುಡ್ದುಗೊರ್ಪ ಮಾರುತಿದ ಮಿತ್ತು ಉಪ್ಪುನಂಚಿನ ಮೋಕೆ ನನ್ನಲಾತು ಪಡು ಪನ್ಪುನಂಚಿನ ಸದಾಶದೊಟ್ಟಿಗೆ ಭವಿಷ್ಯ ನನ್ನಲಾತು ಹೊಸ ವಿಸ್ಮಯದ ಮುಖೇನ ಬೆಳಗೊಂದೇ ಉಪ್ಪಡು ಪನ್ಪುನ ಸದಾಶಯದೊಟ್ಟಿಗೆ ಗೌರವಪೂರ್ವಕವಾದ ಬುಡ್ದುಗೊರೊಂದುಲ್ಲ ಒಂಜಿ ಮುಖ್ಯ ಭಾಗವಾದ ಇಂಚಪ್ಪ ಕರ್ನಾಟಕ ರಾಜ್ಯೋತ್ಸವದ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಡ್ಡು ತಂಡನು ಎಂಕಲು ಗೌರವ ಮಲ್ಪೊಡು ಪನ್ಪುನಂಚಿನ ಅಂಗಲಾಪುದೀತ ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ ಬೋಳಾರ ಬೊಕ್ಕ ಶ್ರೀ ದುರ್ಗಾ ಫ್ರೆಂಡ್ಸ್ ಉಳ್ಳಾಳ ಐಟು ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ ಉಳ್ಳಾಳ ಮುಕ್ಕಲು ಉಪಸ್ಥಿತಿ ಉಳ್ಳೇರು ಅಕ್ಲೇನು ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ಪಡೆದು ಮಾರುತಿ ಜನಸೇವಾ ಸಂಘ ಬೊಕ್ಕ ಯುವಕ ಮಂಡಲದೊಟ್ಟಿಗೆ ಅಕಲು ದೀವೊಂದು ಬತ್ತಿನ ಅಭಿಮಾನದ ಸಂಬಂಧನ ನೆನಪು ದೀವೊಂದು ಅಕ್ಲಿಗೆ ಕೊರ್ಪುನಂಚಿನ ಗೌರವ ಸನ್ಮಾನ ಇಂದತ್ತ ವಿವರನ ನಿಖಲ್ನ ಎದುರು ದಿಯರುಲ್ಲೇರು ದಯಮಲ್ತದ ವಿಜಯ ಗೇಮ್ಸ್ ಟೀಮ್ದ ಪದಾಧಿಕಾರಿಲು ಪ್ರತಿನಿಧಿ ದಯಮಲ್ತದ ವೇದಿಕೆ ಬರೋಡು ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ ಬೋಳಾರ ತಾಟಿಬೊಟ್ಟದ ಅಭಿಮಾನದ ಎದುಕೊನುಗ ಈ ಸಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ ಬೋಳಾರ ನೆತ್ತ ಪ್ರತಿನಿಧಿನ ಇತ್ತೆ ಮಾರುತಿ ಭಜೋರೆ ಮಾರುತಿ ಪನ್ಪುನಂಚಿನ
ಕಾರ್ಯಕ್ರಮದ ಕೊರ್ಪುನ ಗೌರವದ ಸನ್ಮಾನ ಸಾಧನ ವಿವರ ಕಾರ್ಯದರ್ಶಿ ಆಯ್ನಂಚಿನ ಕಪಿಲ್ ಉಮೆರಡ್ದು. ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಬೋಲಾರ. ಬೋಲಾರದ ಒಂದು ಪ್ರಾಚೀನ ಮನೆಯಲ್ಲಿ 4ನೇ ತರಗತಿ ಓದುತ್ತಿರುವ ಬಾಲಕ ಯತೀಶ್ ಅಡ್ಯಂತಾಯ ಬೋಲಾರ ಪರಿಸರದ ಕೆಲವು ಸದಸ್ಯರನ್ನು ಸೇರಿಸಿ 1970ರಲ್ಲಿ ಸ್ಥಾಪಿತ ಸಂಸ್ಥೆಯೇ ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಬೋಲಾರ. ಆರಂಭದಲ್ಲಿ 24 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಂತರ ಯತೀಶ್ ಬೋಲಾರ್, ಸುಧೀರ್ ಬೋಲಾರ್, ಹೇಮಂತ್ ಬೋಲಾರ್, ಪ್ರದೀಪ್ ಬೋಲಾರ್, ಪ್ರಸ್ತುತ ಮನೋಜ್ ಕೋಟ್ಯನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕ್ಲಬ್ಬಿನ ವತಿಯಿಂದ ಪ್ರತಿ ವರ್ಷ ಮಹಾತೋಬಾರ ಶ್ರೀ ಮಂಗಳದೇವಿ ಹಾಗೂ ಬೋಲಾರ ಶ್ರೀ ಮಾರಿಯಮ್ಮ ದೇವಸ್ಥಾನದ ರಥೋತ್ಸವದಂದು ಸತತ 46 ವರ್ಷಗಳಿಂದ ದೃಶ್ಯ ರೂಪವನ್ನು ಮಾಡಿ ಪ್ರಥಮ ಸ್ಥಾನವನ್ನು ಪಡೆದಿರುವ ಏಕೈಕ ಸಂಸ್ಥೆ ಹಾಗೂ ಪರಿಸರದ ಹಲವಾರು ದೇವಸ್ಥಾನಗಳಲ್ಲಿ ತಮ್ಮ ಸದಸ್ಯರು ಕರಸೇವೆಯನ್ನು ಮಾಡಿ ದೇವಸ್ಥಾನಕ್ಕೆ ಅಗತ್ಯ ವಸ್ತುಗಳನ್ನು ನೀಡಿ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ತಮಗೆ ಇರುವ ದೈವ ಭಕ್ತಿಯನ್ನು ಎತ್ತಿ ಹಿಡಿಯುತ್ತದೆ. ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಪಂದ್ಯಾಟಗಳಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದು ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಮೆರೆದಿದ್ದೀರಿ. ಅಲ್ಲದೆ ಕ್ಲಬ್ಬಿನ ವತಿಯಿಂದ ಪ್ರತಿ ವರ್ಷ ರಕ್ತದಾನ ಹಾಗೂ ವೈದ್ಯಕೀಯ ಶಿಬಿರವನ್ನು ನಡೆಸಿ ರಕ್ತದ ಅವಶ್ಯಕತೆ ಹಾಗೂ ಚಿಕಿತ್ಸೆಯ ಅಗತ್ಯವಿರುವ ಹಲವಾರು ಬಡ ಕುಟುಂಬಗಳಿಗೆ ನೆರವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಅತೀವ ಸಂತಸ ವಿಷಯವಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೇಕಾಗಿರುವ ಪೀಠೋಪಕರಣ ಹಾಗೂ 50ನೇ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಶಾಲೆಗೆ ಗೇಟನ್ನು ನೀಡಿ ಶಿಕ್ಷಣದ ಬಗ್ಗೆ ತಮಗಿರುವ ಕಾಳಜಿಯನ್ನು ನಾವಿಲ್ಲಿ ಸ್ಮರಿಸಬಹುದು. 55ನೇ ವಾರ್ಷಿಕೋತ್ಸವದಂದು ದೇರ್ಲಕಟ್ಟೆಯ ಸೇವಾ ಭಾವ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸೇವಾಶ್ರಮಕ್ಕೆ ಅಗತ್ಯವಾದ ಫ್ರಿಡ್ಜ್ ಹಸ್ತಾಂತರಿಸುವುದು ತಮ್ಮ ಪರೋಪಕಾರಿ ಮನಸ್ಥಿತಿಯನ್ನು ತೋರಿಸುತ್ತದೆ. ತಮ್ಮ ಈ ಸಮಾಜಮುಖಿ ಕಾರ್ಯವೈಖರಿಗಳನ್ನು ಪರಿಗಣಿಸಿ ಜಿಲ್ಲೆಯ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2025 ರಾಜ್ಯದ ಗಣ ಅಧ್ಯಕ್ಷರು ನೀಡಿರುವುದು ಅತೀವ ಹೆಮ್ಮೆಯಾಗಿದೆ. ತಮ್ಮ ಎಲ್ಲ ಕಾರ್ಯಚಟುವಟಿಕೆಗೆ ಸಹಕರಿಸಿದ ತಮ್ಮ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ತಮ್ಮ ಈ ಸಂಸ್ಥೆಯು ಇನ್ನಷ್ಟು ಪ್ರಗತಿ ಪಥದಲ್ಲಿ ಮೇಲಕ್ಕೇರಲಿ ಹಾಗೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ತಮ್ಮನ್ನು ಅರಸಿ ಬರಲಿ ಎಂದು ಶ್ರೀ ಸೋಮನಾಥ ದೇವರುಗಳಲ್ಲಿ ಹಾಗೂ ಸ್ಥಳ ದೇವರುಗಳಾದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಹಾಗೂ ಕ್ಷೇತ್ರ ಪಾಲಕರಾದ ಶ್ರೀ ಹುಲಿಗಜನ ಕೃಪೆ ತಮ್ಮ ಮೇಲೆ ಸದಾ ಇರಲಿ ಹಾಗೂ ಆರೋಗ್ಯವನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾರೈಸುತ್ತಾ ತಮಗೆ ತಮ್ಮ ಸಂಸ್ಥೆಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ಅಭಿನಂದನೆಗಳು ಶ್ರೀ ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಬೋಲಾರ. ಮಾರುತಿ ಗೌರವ ಸನ್ಮಾನ. ಚಪ್ಪಾಳೆಯ ಮೂಲಕ ಅಭಿಮಾನವನ್ನು ವ್ಯಕ್ತಪಡಿಸೋಣ. ಭಗವಂತನಿಂದ ಭವ್ಯವಾದ ದಿವ್ಯವಾದ ಭವಿಷ್ಯವನ್ನು ಬಯಸುತ್ತಿದ್ದೇವೆ. ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ ಬೋಲಾರ. ಮಾರುತಿ ಜನಸೇವಾ ಟ್ರಸ್ಟ್ ಕೊರ್ಪುನಂಚಿನ ಗೌರವದ ಸನ್ಮಾನ ಬಜೋರೆ ಮಾರುತಿ ಪನ್ಪುನ ಸಮಯದ ಕೊರ್ಪುನಂಚಿನ ಸನ್ಮಾನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಮ್ಮ ಮಾರುತಿ ಜನಸೇವಾ ಸಂಘ ಬೊಕ್ಕ ಯುವಕ ಮಂಡಲದೊಟ್ಟಿಗೆ ಭಾರಿ ಆತ್ಮೀಯ ಸಂಬಂಧ ಪುನಃ ಶ್ರೀ ದುರ್ಗಾ ಫ್ರೆಂಡ್ಸ್ ಉಳ್ಳಾಳ ಮುಕ್ಲೇನು ಲೆತ್ತುಕೊಂಡಾಡುವೆ ದಯಮಲ್ತದು ದುರ್ಗಾ ಇಂದ ಪ್ರತಿನಿಧಿ ಏರಾಂಡಲ ಸಭೆ ಟಿತ್ತುಂಡ ದಯಮಲ್ತದು ವೇದಿಕೆಗೆ ಬಲೆ ಬಂದುಲೆ ಲೆಪ್ಪು ಕೊರ್ತ ಆಂಡ ಈ ಕೆಲ ದಿನ ದುಂಬು ನಮ್ಮ ದುರ್ಗಾ ಫ್ರೆಂಡ್ಸ್ದ ಒಂಜಿ ಸಕ್ರಿಯ ಸದಸ್ಯೆ ದೈವಾಧೀನರಾಯಿನ ಕಾರಣ ಆ ಗೌರವಾರ್ಥ ಆರ್ನ ಕಾರ್ಯ ಮುಗಿಯುವನ ಮುಟ್ಟ ಎಂಕಲು ಒವೇ ವೇದಿಕೆದ ಸನ್ಮಾನ ಸ್ವೀಕಾರ ಮಲ್ಪುಜ್ಜ ಪಂಡದು ಅಕಲೊಂಜಿ ಅಕಲ್ನ ಎಡ್ಡೆತನನ್ನು ತೋಜಾದೇರು ಐ ನಮ್ಮ ಗೌರವ ಮಲ್ಪುವ ಆ ಗೌರವಗೆ ಅಭಿನಂದನೆ ಮಲ್ತೊಂದು ನನ್ನ ದುಂಬುದ ದಿನೊಟ್ಟು ನಮ್ಮ ದುರ್ಗಾದ ಅಕ್ಲಿಗೆ ಗೌರವನ ಸಂದಾಯ ಮಲ್ಪುವ ಪನ್ಪುನ ಅಭಿಮಾನ ತೋಜ ಒಂದು ಅಕ್ಲಿಗೆ ಅಭಿನಂದನೆ ಪನೊಂದುಲ್ಲ ಇತ್ತೆ ಸನ್ಮಾನದ ಮಾನಾದಿಗೆದ ಪೀಠವು ಭಾರಿ ಅಭಿಮಾನ ಎದುಕೋನೊಂದುಲ್ಲೆ
ಈ ದಿನಿತ ಬಿನ್ನೇರು ಸಾಧಕರು ಸಾಧಕ ಸನ್ಮಾನನ ಸ್ವೀಕಾರ ಮಲ್ಪರೆ ಬಜೋರೆ ಮಾರುತಿ ಸನ್ಮಾನನ ಸ್ವೀಕಾರ ಮಲ್ಪರೆ ಬರೋದುಲ್ಲೇರು ಶ್ರೀ ಸಂದೇಶ್ ಮದ್ದಡ್ಕ ಅರ್ಧ ಮಲ್ತದ ಸನ್ಮಾನ ಪೀಠಕ್ಕೆ ಬತ್ತದು ಒಲೆಗಾವಡು ಅನಿಲ ನಿಲಯದ ಶ್ರೀಯುತ ಸೀತಾರಾಮ ಪೂಜಾರಿ ಹಾಗೂ ಶ್ರೀಮತಿ ವಿಮಲ ದಂಪತಿಯ ಪುತ್ರನಾದ ಶ್ರೀ ಸಂದೇಶ್ ಮದ್ದಡ್ಕರ್ ಅವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಒಡಿಲ್ನಾಳ ಹಾಗೂ ಗುರುವಾರಿನ ಕೆರೆಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿ ಕಾಲೇಜು ಶಿಕ್ಷಣವನ್ನು ಮಡಂತ್ಯಾರನಲ್ಲಿ ಪೂರೈಸಿ 2008ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಂಗಸಂಸ್ಥೆಯಾದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ ಪ್ರಸ್ತುತ ಸೀನಿಯರ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಬೆಳ್ತಂಗಡಿ ಕುಣಿತ ಭಜನಾ ತರಬೇತುದಾರರ ಸಂಘದ ಅಧ್ಯಕ್ಷರಾಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ರಾಜ್ಯ ಮಟ್ಟದ ಭಜನಾ ಕಮ್ಮಟೋತ್ಸವದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಭಜನಾ ತರಬೇತಿಯನ್ನು ಕೊಟ್ಟವರು. ಇವರು ಬೆಳ್ತಂಗಡಿ, ಕಾರ್ಕಳ, ಬಂಟ್ವಾಳ, ಕೊಡಗು, ತುಮಕೂರು, ಬೆಂಗಳೂರು ಇಲ್ಲಿ 100ಕ್ಕಿಂತಲೂ ಹೆಚ್ಚು ಭಜನಾ ಮಂಡಳಿಗಳನ್ನು ರಚಿಸಿ ಸುಮಾರು 6,000 ವಿದ್ಯಾರ್ಥಿಗಳಿಗೆ ಭಜನಾ ತರಬೇತಿಯನ್ನು ನೀಡಿದ ದೊಡ್ಡ ಕೀರ್ತಿ ಸಂದೇಶ್ ಮದ್ದಡ್ಕ ಅವರಿಗೆ ಸಲ್ತದೆ. ವಿಶೇಷವಾಗಿ ಮುಂಬಯಿಯ ಜೋಗೀಶ್ವರಿ ಮತ್ತು ಕನ್ಯಾಕುಮಾರಿಯ ಪಳನಿ ಶಿರಡಿ ಕ್ಷೇತ್ರದಲ್ಲಿ ಕೂಡ ಭಜನೆ ಸೇವೆ ನೀಡಿರುವಂತಹ ಪುಣ್ಯಪ್ರದವಾಗಿರುವ ಸೇವೆ ಇವರದು. ಸಂದೇಶ್ ಮದ್ದಡ್ಕ ಅವರಿಗೆ ಮಾರುತಿ ಜನ ಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ಕೊಡುವ ಭಜೋರೆ ಮಾರುತಿ 2025 ಗೌರವ ಸನ್ಮಾನ. ಅತಿಥಿಗಳೆಲ್ಲರೂ ಬಂದು ಗೌರವಪೂರ್ವಕವಾಗಿ ಗೌರವವನ್ನು ಸಮರ್ಪಿಸಬೇಕಾಗಿ ಭಿನ್ನಹ ಚಪ್ಪಾಳೆಯ ಮೂಲಕ ಅಭಿಮಾನವನ್ನು ಸೂಚಿಸೋಣ. ಭಜೋರೆ ಮಾರುತಿ 2025 ಗೌರವ ಸನ್ಮಾನ. ರಾಜ್ಯ ಮಟ್ಟದ ಭಜನಾ ತರಬೇತುದಾರರು, ಸ್ವಸ್ತಿಸಿರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಧರ್ಮಸ್ಥಳ ಭಜನಾ ಕಮ್ಮಟೋತ್ಸವದ ತರಬೇತುದಾರರು, 6,000 ವಿದ್ಯಾರ್ಥಿಗಳಿಗೆ ಭಜನಾ ತರಬೇತಿ ಕೊಟ್ಟಿರುವಂತಹ ಶ್ರೀ ಸಂದೇಶ್ ಮದ್ದಡ್ಕ. ಅಭಿಮಾನದ ಸೊಲ್ಮೇಲು ಅಭಿನಂದನೆಗಳು ಸಂದೇಶ್ ಮದ್ದಡ್ಕ ಮೇರೆಗೆ ಪುನಃ ಈ ಸ್ಪರ್ಧೆದ ಬಗ್ಗೆ. ಓಂ ಶ್ರೀ ಗುರುಬಿ ನಮಃ. ಸ್ಥಳ ಸಾನ್ನಿಧ್ಯ ದೈವದೇವರನ್ನ ಮನಸ್ಸರಿಸುಗಿದ್ದು ವಿಶೇಷವಾದ ಭಜನದ ಮಲ್ಲ ವಾಗ್ಮಿ ನಮ್ಮ ಈ ಉಳ್ಳಾಲ ಊರುಡು ಉಳ್ಳೇರು ಅರುಣನ್ನೇ ಎರದಾರ ಎಂಗ್ಲು ಪಾತೆರಂಚಿನ ವಿಷಯ ದಾಲ್ ಹೆಜ್ಜಿನೆಟ್ಟು ದಯಪಂಡ ಎಂಗ್ಲೊಂಜಾತ ಜನಕ್ಕೆ ಕುಣಿತ ಭಜನದ ಸೇವೆಯನ್ನು ಕೊರೊಂದು ವೈದ ಅಂಡ ಪಾತೆರಾತ್ ಮಲ್ಲ ವಿಧಿ ಎದಿಕೆಡು ಪಾತೆರಾತ್ ಮಲ್ಲ ಎಂಗ್ಲು ಜನಲಾತ ದಯಪಂಡ ಬೋಳ್ಪುಳದಿಂಚ ಏತ ವಿಷಯ ಪೌಡ ఆయన ಪೋಡ್ ಅರುಣ ఆయన ಪಂತೇರು. ಮುಖ್ಯವಾದ ಭಜೋರೆ ಮಾರುತಿದ ಎಡ್ಡೆ ನಿಯಮದಾದ ಪನ್ನಗ ಪ್ರತಿ ಕಡೆಡ್ಲ ಭಜನ ಸ್ಪರ್ಧೆ ದಿಂಡ ನಮ್ಮ ಏತು ನಮ್ಮ ಇರುವ ಮಂಡಳಿ ದಿಯಂದಂಡ ಇರುವ ಮಂಡಳಿ ಮಿತ್ತು ನಮಕ್ ಸ್ಪರ್ಧೆಲು ಭಾಗವಹಿಸ್ಬಿರು ತಂಡಲ ಭಾಗವಹಿಸೋಡು ಅಂಚಿತನಲ್ಪ ಈ ಒಂಜಿ ಪುರುಷರ ಬೊಕ್ಕ ಮಹಿಳೆಯರನ್ನ 50-50% ಪಂಡ 7+7 ನೆತ ಜನತ ದಾದ ನಿಯಮನ ಮಲ್ದೇರ ಐಟೆ మరి ಕಡಿಮೆ ಮಟ್ಟದ ತಂಡ ನಮಕಿನ್ ತೋಜೊಂದುಡು. ಮುಖ್ಯವಾದ ಭಜನಾ ಕ್ಷೇತ್ರೋಡು ಇಂಥ ದಿನಟ್ಟು ಮಹಿಳೆಯರ ಪಾತ್ರ ಜಾಸ್ತಿ ಉಂಡು ತೋಜೊಂದುಂಡು. ನನ್ನದ ದಿನಟ್ಟೆ ಪುರುಷರ ಪಾತ್ರ ನೆಟ್ಟು ಜಾಸ್ತಿ ಅವಡು ಐಕೆ ಮುಖ್ಯ ನಿಯಮಲ ಹಿಡಿದುಕ ಕಾಣದೇರಿ ಅವು ನನ್ನದ ದಿನಟ್ಟು ಪುರುಷರನ್ನೇ ಒಂಜಿ ಸ್ಪರ್ಧೆ ಅದು ನಡಪಡೆ ಐತೊಟ್ಟಿಗೆ ಮಹಿಳೆಯರನ್ನ ಒಂಜಿ ಸ್ಪರ್ಧೆ ಅವಡೆ ಮಲ್ಲ ಮಟ್ಟಡೆ ನಮ್ಮನ ಈ ಒಂಜಿ ಭಜನ ಸಂಕೀರ್ತನದ ಸಂಘಟನೆ ಮೊಳಗಡೆ ಕೇವಲ ಮಹಿಳೆಯರ ಹತ್ತು ಐತೊಟ್ಟಿಗೆ ಪುರುಷರನಕ್ಲ ಸಂಖ್ಯೆ ಎಲ್ಲ ಜಾಸ್ತಿ ಅವಡು ಎರದವರ ಕೇವಲ ಸ್ಪರ್ಧೆಗ ಒಂದು ನಮ್ಮನ ತಂಡ ರಚನೆ ಒಂದೇ ನಮ್ಮ ಇಲ್ಲೆಲ್ಲ ಕೈತ ನಡಪಣಂಚನ ಇಲ್ಲ ನಡಪಣಂಚಿತ್ನ ಪ್ರತಿ ಕಾರ್ಯಕ್ರಮಡ್ಲ ನಮ್ಮ ಈ ಸಂಕೀರ್ತನೆ ಮೊಳಗಡು ದಯಪನ್ನಾಗ ಕೇವಲ 15 ನಿಮಿಷದ ಅಟನೆಗೋಸ್ಕರ ನಮ್ಮ ಏತೋ ಶ್ರಮ ಪಟ್ಟಿದ ರಾತ್ರಿ ಬಗ್ಗೆ ಶ್ರಮ ಪಟ್ಟಿದ ತಂಡಲೇನು ಕಟ್ಟೊಂದಿಲ್ಲ ಅವು ಕೇವಲ ಅವು ನಿಮಿತ್ತ ಮಾತ್ರ ಅಂಡ ದೇವೇರ್ನ ಭಜನ ಸಂಕೀರ್ತನೆ ದಯಪನ್ನಾಗ ತಂಜಾತ ಅರುಣನ ಟೀಮುಲ್ಲ ಅವು ದಯಪನ್ನಾಗ ಬರ್ತ್ಡೇಡ್ಲ ಭಾಗವಹಿಸೋಂಡು ಬಾಲ್ಯದೊಡ್ಡಿಡ್ಲ ಒಪ್ಪೇರಿ ಸತ್ಯನಾರಾಯಣ ಪೂಜೆ ಒಪ್ಪೇರಿ ಮದುರೆಂಗೆಲ್ಲ ಹೋಗ್ಬಿಡು ಎಲ್ಲೋಕೆಲ್ಲ ಹೋಗ್ಬೇರಿ ಪ್ರತಿ ಒಂಜಿ ದೇವೇರ್ನ ಕಾರ್ಯಕ್ರಮ ದಾದೊಂಡ ಪ್ರತಿ ಒಂಜಿ ಎಡ್ಲ ಭಜನ ತಂಡ ಪಾಲ್ಪಾಡಿ ಉಂಡು ದೇವ ನಮ್ಮ ತೂತ
ನಮ್ಮ ತಂಡಲ ಅಂಚನೆ ನಮ್ಮನ್ನ ಇಲ್ಲದ ಕೈತಲ್ಲ ಅಪನಂಚಿನ ಕಾರ್ಯಕ್ರಮ ಮಾಡ್ಲ ಒಂಜಿ ಪಕ್ಷ ನಮಕ್ ಅಲ್ಪ ಪಂಡ್ ಸೇರ್ದ ನಮ್ಮ ಕೇಂದ್ರಲ್ಲ ಮಲ್ಪ ಆ ಸಂಸ್ಕರಣ ಒರಿಪನೊಂಜಿ ಕೆಲಸ ಮಂತಂದಂಡ ನಮ್ಮ ಹಿಂದೂ ಸಂಘಟನಾ ದಿನದ ಮಟ್ಟಿಗೆ ಎಡ್ಡೆ ರೀತಿ ನಮ್ಮ ಬಳೆಯನ್ನು ಬರ್ಕೊಂಡು ಇತ್ತೇನೆ ಸಾಧಾರಣ ಓಲೋಲು ನಮಗೆ ಭಜನೆ ನಿಜ್ಜನ ಐತೊಟ್ಟಿಗೆ ಒಂಜಿ ಆತು ಒಂಜಿ ಇಲ್ಲಲು ಒಂಜಿ ಬಾಲ್ಯಾಂಡಲ ನೆಟ್ಟು ಬರ್ತದೆ ಪಾಲ್ಪಾಡಿಂದಿಲ್ಲಿರಿ ಎಡ್ದಾರು ನಮಗೆ ಒಂಜಿ ಆತು ನಮಗೆ ಭಜಕೇನ ಸಂಖ್ಯೆ ನೆಟ್ಟು ಒಂಜಿ ಆತು ತೋಜೊಂದುಂಡು ನನ್ನ ದಿನೊಟ್ಟು ಎಡ್ಡೆ ರೀತಿ ನಮ್ಮನೊಂಜಿ ಹಿಂದೂ ಸಂಸ್ಕಾರ ಸಂಚಲನ ಮೂಡಡು ಐದೊಟ್ಟಿಗೆ ನಮ್ಮ ಈ ಧರ್ಮ ಜಾಗೃತಿ ದಾದೊಂಡ ಒಂಜಾತ ಮಲ್ಲ ಮಟ್ಟ ಬೊಳೆಯೋಡು ಏರ್ ನಮ್ಮನ ಐತ ಈ ಸ್ಪರ್ಧೆಲಿ ನಿಖಿಲ್ ಸ್ಪರ್ಧೆಲಂಡಲ ಒಂದು ಎಲ್ಲೆ ಮಟ್ಟ ಮಲ್ಲ ಮಟ್ಟ ಸ್ಪರ್ಧೆ ನಿಖಿಲ್ ಜೈದಾರೆ ದಯಬಣ್ಣಗ ಒಂಜಿ ತರಬೇತುದಾರ ಅದು ತರಬೇತಿ ಮನ್ಪುನಿಂಚ ಪಳಗುದುಲ್ಲೇರ ಐತೊಟ್ಟಿಗೆ ನಿಖಿಲ ಈ ಸ್ಪರ್ಧೆಲಿ ನಿಂತ ದಿನಟು ಒಂಜಾತ ವಿದ್ಯಾರ್ಥಿಗಳೇನು ರಚನೆ ಮನ್ಪರ ಸಾಧ್ಯ ಉಂಡು ನಿಖಿಲ ಕೈಟ್ ಒಂಜಾತ ಸಾವಿರಾರು ಜನ ಭಜಕೇರು ಮೂಡಡು ಐತೊಟ್ಟಿಗೆ ಆ ದೇವರ ಅನುಗ್ರಹ ಸಂಪೂರ್ಣವಾದ ಮೊಳಗಡು ಐತೊಟ್ಟಿಗೆ ಇಂಥ ಕೇವಲ ನಮಗೆ ಭಜನೆ ಸೋತುಂದಲ್ಲ ಮಲ್ಲ ವಿಷಯ ಇತ್ತು ದಯವಂಡ ಈ ಮಲ್ಲ ವೇದಿಕೆ ನಿಖಿಲೆ ಭಜನೆಗೆ ಅವಕಾಶ ಕೊಡ್ತನೇ ಮಲ್ಲ ವಿಷಯ ಐತೊಟ್ಟಿಗೆ ಅವಕಾಶ ತಿಕ್ಕು ನಮ್ಮ ಮಾಮಲ ಪುಣ್ಯ ಐತೊಟ್ಟಿಗೆ ಮಾತೇರ್ಲ ಎಡ್ಡೆಡಿ ಭಜನೆದ ಸ್ಪರ್ಧೆ ಪ್ರಶಸ್ತಿ ತಿಕ್ಕಿಂಡಲ್ಲ ತಿಕ್ಕಿಜಿನ ಸಂತೋಷವಾದಿ ಪ್ಲೇ ಐತೊಟ್ಟಿಗೆ ಈ ಭಜನೆ ಸ್ಪರ್ಧೆ ಆಯೋಜನೆ ಮನ್ಪಡ್ದಂಡ ನೆತ್ತ ಪಿರೋಡು ಏತ್ ಕಷ್ಟ ಉಂಡು ಬಣ್ಣದ ಭಜನೆ ನೆಟ್ಟು ಆಯೋಜನೆ ಮಂತ್ರಕ್ಕೆ ಮಾತ್ರ ಗೊತ್ತು ಏರ್ಲ ಬೇಜಾರಡಪ್ಪ ಅಂದೆ ಸಂತೋಷೋಡಿ ಒಂಜಿ ಕಾರ್ಯಕ್ರಮನೇ ಯಶಸ್ವಿ ಮಂತ್ ಕೊಡ್ತಾರೆ ಐತೊಟ್ಟಿಗೆ ಸಂತೋಷ ನಿಖಲಿ ನಿನ್ನೆ ನೆರವೇರಿಸಿಟ್ಟು ಬಂದಕ್ಕೆ ಏನೊಂದು ಐತೆ ನಿಖಲ ಪ್ರಶಾಂತನ ನಾನು ಮುಖತವಾದ ತೂಯಿನ ಇನಿಯೇ ನೇವ ನಾನು ಇನಿಮುಟ್ಟ ತೂದಿಪ್ಪಂದು ಆರೇನ ದದನ ಒಂಜಿ ಪರಿಚಯ ಮಲ್ತದೆ ಒಂಜಿ ಹಿಡಮುಟ್ಟ ಇನಿ ಬರ್ಪದೇರಿ ದಾನನ್ನೇ ಗೊತ್ತುಜಿ ಅಂಡಲ್ಲ ಎಂಕಲ್ನ ಕ್ಷೇತ್ರ ಮಿತ್ ಅಭಿಮಾನದಿದ್ದು ಇಂಥ ದಿನಟ್ಟು ಎಂಕಲ್ ಇನಿಮುಟ್ಟ ಬೈದ ಎಡ್ದಾರ ಮಾತಾರಲ್ಲ ಪ್ರೀತಿ ಇಪ್ಪಡು ಬಂಡದು ಒಂದೆರಡು ಪಾತ್ರ ಅವಕಾಶ ಮಾತ್ರ ಉಳಿದ ಸುಮ್ಮನೆ ಸಂದರ್ಭ ಪ್ರೀತಿ ಬರುಕ ಸೋಲ್ಬೇಲು ಈ ಕ್ಷೇತ್ರದ ಸಾನ್ನಿಧ್ಯದಲ್ಲಿರುವಂಥ ವ್ಯಾಘ್ರ ಚಾಮುಂಡೇಶ್ವರಿ ದೇವಿಗೆ ಹಾಗೂ ಕಾರಣಿಕದ ಶಕ್ತಿಯಾಗಿ ಮೆರೆಯುವಂಥ ಸ್ವಾಮಿ ಗುಲಗಜ್ಜಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸಂಸ್ಥೆ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್ ಮಾರುತಿ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದ ಬಜೋರೆ ಮಾರುತಿ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಆಹ್ವಾನಿಸಿದ್ದೀರಿ. ಈ ವೇದಿಕೆಯ ಮೇಲಿರುವಂಥ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಮಿತ್ರರು ಶ್ರೀಯುತ ಸಂದೀಪ್ ಕುಮಾರ್ ರೇ, ಈ ಗ್ರಾಮದ ಮಾತೃ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಯಶವಂತ ಮೀನ್ರೆ, ವೇದಿಕೆಯ ಮೇಲಿರುವಂಥ ಬಹುಶಃ ಜಿಲ್ಲೆ ಕಂಡಿರ್ತಕ್ಕಂಥ ಅವರು ಅದ್ಭುತ ಕಲಾವಿದ, ನನ್ನ ಗುರುಗಳಿಗೆ ಸಮಾನರಾಗಿರ್ತಕ್ಕಂಥ ನೀನಾಸಂ ಪದವೀಧರರು ಶ್ರೀಯುತ ಶೀನ ನಾಡೋಳಿಯವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿಗಳೇ ಹಾಗೂ ನನ್ನ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಕುಮಾರ್ ರೇ ಮತ್ತು ಮಾರುತಿ ಜನಸೇವಾ ಸಂಘದ ಎಲ್ಲ ಸನ್ಮಿತ್ರರೇ, ಎತ್ತ ಸೂತಕವು 10 ದಿವಸದ ಪರ್ಯಂತ, ಸತ್ತ ಸೂತಕವು 11 ದಿವಸ, ಮತ್ತೆ ಋಣಸೂತಕವು ಎತ್ತ ನೋಡಿದರತ್ತ ಬೆಂಬತ್ತಿ ಬಿಡದು ಅಂತ ಮಾತನ್ನು ಒಂದು ಕಡೆ ವಚನಕಾರರು ಹೇಳ್ತಾರೆ. ಬಹುಶಃ ನಾನು ಯಾಕೆ ಈ ಮಾತನ್ನು ಹೇಳಿದ್ರೆ, ಬಹುಶಃ ನನ್ನನ್ನು ವೇದಿಕೆಯಲ್ಲಿ ಕುತ್ಕೊಳಿಸಿದಿರಿ, ಋಣ ಅನ್ನುವಂಥದ್ದಿದೆ ನನಗೆ. ಬಹುಶಃ ಮಾರುತಿ ಜನಸೇವಾ ಸಂಘದ ಮಾರುತಿ ಯುವಕ ಮಂಡಲ ನಾನು ಕೂಡ ಒಂದು ಭಾಗನೇ, ನಾನು ಕೂಡ ಒಂದು ಸಕ್ರಿಯ ಸದಸ್ಯನೇ. ಬಹುಶಃ ಸುಮಾರು ವರ್ಷಗಳ ಹಿಂದೆ ಮಾರುತಿ ಎನ್ನುವಂಥ ಒಂದು ಕ್ರಿಕೆಟರ್ಸ್ ಇದೆ, ಈ ಜಿಲ್ಲೆ ಕಂಡಿರ್ತಕ್ಕಂಥ, ಈ ರಾಜ್ಯ ಕಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಕ್ರಿಕೆಟ್ ಸಂಸ್ಥೆ. ಬಹುಶಃ ಆಗಿನ ಕಾಲಘಟ್ಟದಲ್ಲಿ ನಾವು ಕೂಡ ಆ ಸಂಸ್ಥೆಯಲ್ಲಿ ಆಟ ಆಡ್ತಾ ಇದ್ದೇವೆ. ಆಗ ನಾವು ನಮ್ಮ ಅನುಭವ ಯುವಜನ ಮೇಳದಲ್ಲಿ ಬಹುಶಃ ಸಾಂಸ್ಕೃತಿಕ ರಂಗದಲ್ಲಿ ಹೆಚ್ಚು ಆಸಕ್ತಿ ಇತ್ತು. ನನ್ನನ್ನು ಮತ್ತು ಶರತ್ ಕುಮಾರ್ ಅನ್ನೋದು ಇಬ್ಬರು ನನ್ನ ಆಟ ಆಡಿಸ್ಲಿಕ್ಕೆ ಕರಿತಾ ಇದ್ದರು ಮಾರುತಿಯವರಿಗೆ. ಅದಕ್ಕೆ ನಾವು ಶನಿವಾರ ಆದಿತ್ಯವಾರ ನಾವು ಹೇಳ್ತಾ ಇದ್ದಾರೆ, ನಮಗೆ ಯುವಜನ ಮೇಳ ಇದೆ, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ. ಆಗ ಎಲ್ಲರೂ ಕೂಡ ನಮಗೆ ನಗ್ತಾ ಇದ್ರು ಇಬ್ಬರು, ಒಂದು ವರದರಾಜು ಮತ್ತೊಂದು ಸುಧೀರ್, ಎಲ್ಲ ಮೊಗಲ ಡಂಬರಟ ಮುಗಿಯರೆಜ್ಜಿ ಯಾಪತ್ತುಂಡಲ್ಲ ಅಂತ. ಆದರೆ ಅದು ಮಾತ್ರ ಸತ್ಯ ಆಗ್ತಾ ಹೋಯ್ತು. ಮತ್ತೆ ಈ ಯುವಕರ ಆಸಕ್ತಿ ಎಷ್ಟಿದ್ರೆ ಅಂದರೆ ನಮಗಿಂತ ಜಾಸ್ತಿ ಆಯಿತು. ಈ ಭಾಗದಲ್ಲಿ ಒಂದು ಸಾಂಸ್ಕೃತಿಕ ಸಂಸ್ಥೆಯನ್ನು ಕೂಡ ತೆರವಬೇಕು, ಜನಪದ ಕ್ಷೇತ್ರದಲ್ಲಿ ಒಂದು ಕೆಲಸವನ್ನು ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಶ್ರೇಷ್ಠ ತಂಡವಾಗಿ ಮೂಡಿ ಬಂದಿರತಕ್ಕಂಥ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಅದನ್ನು ಮತ್ತೆ ಕ್ರಮೇಣ ಕಡಿಮೆ ಮಾಡಿದ್ದೇವೆ. ಮತ್ತು ಈ ಸಂಸ್ಥೆ ಭಾಳಷ್ಟು ವಿಸ್ತಾರವಾಗಿ ಅದನ್ನು ಕೆಲಸ ಮಾಡಿಕೊಂಡು ಹೋಯಿತು. ಬಹುಶಃ ನೀವೆಲ್ಲರೂ ಈ ಸಂಸ್ಥೆಯ ಸಾಧನೆಯನ್ನು ಗಮನಿಸಿದ್ದೀರಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದೆ ಅನ್ನುವಂಥದ್ದು
ಬಹುಶಃ ಖಂಡಿತವಾಗಲೂ ಅರ್ಹವಾಗಿ ಅದಕ್ಕೆ ಯಾವ ಕೂಡ ಸ್ಪರ್ಧೆ ಇಲ್ಲ ಈ ಸಂಸ್ಥೆಗೆ. ನಾನು ಈ ಸಾನ್ನಿಧ್ಯದಲ್ಲಿ ಹೇಳ್ತಾ ಇದ್ದೇನೆ, ಅರ್ಹವಾಗಿ ಕರ್ನಾಟಕ ರಾಜ್ಯೋತ್ಸವ ಇನ್ನೊಮ್ಮೆ ಕೊಟ್ಟರು ಕೂಡ ಈ ಸಂಸ್ಥೆಗೆ ಕೊಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಬಹುಶಃ 2 ವರ್ಷದಿಂದ ಸಂಸ್ಥೆಯ ಒಂದು ಪ್ರಶಸ್ತಿಯನ್ನು ಈ ಸರ್ಕಾರ ತೆಗೆದುಹಾಕಿದೆ. ಸರ್ಕಾರದ ಯುವ ಸಂಸ್ಥೆಗೆ ಪ್ರಶಸ್ತಿ ಇಲ್ಲ, ವೈಯಕ್ತಿಕವಾಗಿ ಸಾಧನೆ ಮಾಡಿದಂಥ ಮಾತ್ರ ಸಾಧಕರಿಗೆ ಸನ್ಮಾನ, ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ. ಬಹುಶಃ ನೀವೆಲ್ಲರೂ ಈ ಸಂಸ್ಥೆಯ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. ನಾನು ಮತ್ತೆ ಅದನ್ನು ಹೇಳುವಂಥದ್ದು ಮಾತಿಲ್ಲ ನನ್ನ ಹತ್ರ. ತನಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತಲ್ಲ ಇವರ ಹತ್ರ. ಎಲ್ರಿಗೂ ಸಮಾನತೆಯನ್ನು ದೃಷ್ಟಿಯಲ್ಲಿ ಮಾಡುವಂಥ ಈ ಸಂಸ್ಥೆ. ಬಹುಶಃ ಅವರ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವವರನ್ನು ಗಮನಿಸಬಹುದು. ಯಾವುದೇ ಒಂದು ನಮ್ಮ ಮಗುವೀರ ಸಮುದಾಯ ಆಗಿರ್ಬೋದು, ಅಲ್ಲ ಹಿಂದೂ ಜಾತಿ ಆಗಿರ್ಬೋದು, ಯಾರು ಕೂಡ ಎಲ್ಲರೂ ಕೂಡ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನುವಂಥದ್ದು ಎಲ್ಲ ಜಾತಿಯವರು ಕೂಡ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎನ್ನುವಂಥದ್ದು ಭಾಳಷ್ಟು ಹೆಮ್ಮೆಯ ವಿಚಾರ. ಇದು ಖಂಡಿತವಾಗಿ ಇಂಥ ಸಂಸ್ಥೆ ಉಳ್ಳಾಲದಲ್ಲಿ ಸಿಗಲಿಕ್ಕಿಲ್ಲ. ಖಂಡಿತವಾಗಿ ಕ್ರಿಶ್ಚಿಯನ್, ಮುಸ್ಲಿಂ ಮತ್ತು ಹಿಂದೂ ಸಮಾಜದವರು ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆ ಉಳ್ಳಾಲದಲ್ಲಿ ಖಂಡಿತ ಸಿಗಲಿಕ್ಕಿಲ್ಲ. ಅದು ಮಾರುತಿ ಜನಸೇವಾ ಸಂಘದಲ್ಲಿ ಮಾತ್ರ ಸಾಧ್ಯ ಎನ್ನುವಂಥದ್ದನ್ನು ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಬಹುಶಃ ನೀವೆಲ್ಲರೂ ಕೂಡ ಇವತ್ತು ಮಾರುತಿ ಭಜೋರೆ ಎನ್ನುವಂಥ ಕಾರ್ಯಕ್ರಮದಲ್ಲಿ, ಭಜನೆಯಲ್ಲಿ, ಸಂಕೀರ್ತನೆಯಲ್ಲಿ, ಕುಣಿತ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ. ಬಹುಶಃ ಈ ಸಂಸ್ಥೆ ಮನಸ್ಸು ಮಾಡಿದರೆ ಏನು ಕೂಡ ಮಾಡಬಹುದಿತ್ತು. 6 ತಂಡಗಳು ಮಾತ್ರ ಭಾಗವಹಿಸಿದೆ. ಆದರೆ ಒಂದು ನಿಯಮಾನುಸಾರವಾಗಿ ಅವರು ಕೂಡ ಒಂದು ನಿಯಮವನ್ನು ಮಾಡಿದ್ದಾರೆ. 7 ಪುರುಷರು 7 ಮಹಿಳೆಯರು ಇರಬೇಕು ಅನ್ನೋಂಥದ್ದು. ಬಹುಶಃ ಒಂದು ತಂಡಗಳು ಒಂದು ಸ್ಪರ್ಧೆಯನ್ನು ಮಾಡುವಾಗ ಅವರು ತರಬೇತಿಯನ್ನು ಪಡಿತಾರೆ, ಒಂದಿಷ್ಟು ಜನ ಇರ್ತಾರೆ. ಆದರೆ ಮಾರುತಿಯ ಒಂದು ವಿಶೇಷತೆ ಏನೆಂದರೆ ಯುವ ಪುರುಷರನ್ನು ಕೂಡ ಈ ಸಮಾಜಕ್ಕೆ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿದ್ದಾರೆ. ನೀವು ಭಜನೆ ಎನ್ನುವುದು ಖಂಡಿತವಾಗಲೂ ಇದು ಉತ್ತಮ ಪ್ರಯತ್ನ. ಮುಂದೊಂದು ದಿನ ಮಾತ್ರ ಇವರ 40 ವರ್ಷದ ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ಎಲ್ಲರನ್ನು ಒಗ್ಗೂಡಿಸುವಂಥ ಇಂಥ ಭಜನಾ ಕಾರ್ಯಕ್ರಮನ ಮತ್ತೊಮ್ಮೆ ಮಾಡಿಸಿ ಎನ್ನುವಂಥದ್ದು ನಮ್ಮ ಕಿವಿಮಾತು. ಎಲ್ಲರೂ ಒಂದು ಒಟ್ಟು ಕೊಡುವಂಥ ಒಂದು ಮೈದಾನದಲ್ಲಿ ಮಾಡಿಸಿ ಒಳ್ಳೆಯ ಒಂದು ಕಾರ್ಯಕ್ರಮ ಮೂಡಿ ಬರ್ತದೆ ಎನ್ನುವಂಥದ್ದು ನನ್ನ ಮಾತು. ಬಹುಶಃ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ ನೀವೆಲ್ಲರೂ. ಇದು ಸ್ಪರ್ಧೆ ಅಂತೀವಿ ನಾವು, ನಮಗೆ ಕೂಡ ಗೊತ್ತಿದೆ. ನಾವು ಕೂಡ ಸುಮಾರು 20 ವರ್ಷ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು. ಪ್ರಶಸ್ತಿ ಒಂದು ವಿತರಣೆ ಮಾಡುವಾಗ ಒಂದು ಗೊಂದಲ ಆಗ್ತದೆ. ಪ್ರಶಸ್ತಿ ವಿತರಣೆ ಅದು ನಮಗೆ ಸಿಗಬೇಕಿತ್ತು, ಅದು ಅವರಿಗೆ ಸಿಕ್ಕಿದೆ. ಇದು ಇವರಿಗೆ ಸಿಗಬೇಕಿತ್ತು, ಅದು ಅವರಿಗೆ ಸಿಕ್ಕಿದೆ. ನಮಗೂ ಕೂಡ ಅದು ಈಗ ಗೊತ್ತಾಗ್ತದೆ ನಮ್ಮ ತಪ್ಪಂತ. ಸ್ಪರ್ಧೆ ಅಂತ ಮಾಡುವಾಗ ಏನೆಲ್ಲ ಸ್ಪರ್ಧೆ ವೇದಿಕೆಯ ಮೇಲೆ ನಡೀತದೆ ಎಲ್ಲ ತಂಡವನ್ನು ನೀವು ಕೂಡ ನೋಡಬೇಕು. ಆಗ ಗೊತ್ತಾಗ್ತದೆ ಯಾರು ಸರಿ ಯಾರು ತಪ್ಪಂತ. ನಾವು ಮಾಡಿ ಹೋಗ್ತೇವೆ, ಮತ್ತೆ ಹೊರಗಡೆ ಹೋಗ್ತೇವೆ, ಎಲ್ಲರೂ ಬಂದು ಹೇಳ್ತಾರೆ ನಿಮ್ಮ ತಂಡ ಭಾರಿ ಒಳ್ಳೆಯದಾಗಿದೆ, ಬರೀ ಚಂದ ಮಾಡಿದ್ರಿ, ನಿಮಗೆ ಪ್ರಶಸ್ತಿ ಬರ್ಬೋದು ಅಂತ ನಮ್ಮ ಸಮಾಧಾನಕ್ಕೆ ಹೇಳ್ತಾರೆ. ಆದರೆ ಎಲ್ಲ ತಂಡವನ್ನು ಗಮನಿಸಿದರೆ ನೀವೇ ಆ ತೀರ್ಮಾನವನ್ನು ಮಾಡ್ಬೋದು. ಯಾರು ಮಾರುತಿ ಜನಸೇವಾ ಸಂಘಕ್ಕೆ ಏನೂ ಆಗಬೇಕಿಲ್ಲ, ಈ ಪ್ರಶಸ್ತಿ ಯಾರಿಗೂ ಹೋದ್ರೆ ಅವರಿಗೆ ಖುಷಿ, ಅದರಲ್ಲಿ ಏನು 2 ಮಾತಿಲ್ಲ. ಅವರಿಗೆ ಯಾರು ತಗೊಂಡ್ರು ಕೂಡ ಅದು ಖುಷಿ ಅವರಿಗೆ, ಅದರಲ್ಲಿದ್ರು. ಆದರೆ 2 ತೀರ್ಪುಗಾರರು ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದೀರಿ ಎನ್ನುವಂಥದ್ದು ನಮಗೆ ಗೊತ್ತಿದೆ. ಎಲ್ಲ ಸ್ಪರ್ಧಾಳುಗಳು ಆ ಸಮಯ ಮತ್ತು ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ. ನಿಮ್ಮ ಬಂದಿದ್ದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಭಜಕರಿಗೆ ಕೂಡ ಮುಂದೊಂದಿನ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಮಾರುತಿ ಜನಸೇವಾ ಸಂಘದ ಇಂಥ ಕಾರ್ಯಕ್ರಮಗಳು ಸಮಾಜಮುಖಿ ನಡೆದ. ಬಹುಶಃ ನೀವೆಲ್ಲರೂ ನೋಡಿರ್ಬೋದು. ಒಂದು ಮಾತನ್ನು ಹೇಳಬೇಕು ನಾನು, ಒಂದು ಕ್ರಿಕೆಟ್ ಎನ್ನುವಂಥದ್ದು ಮಾಡಿದ ರಾಷ್ಟ್ರ ಮಟ್ಟ ಕ್ರೀಡೆ, ಅದು ನೋಡಬೇಕಿತ್ತು ನೀವೆಲ್ಲರೂ ಕೂಡ. ಅದೊಂದು ಈಡನ್ ಗಾರ್ಡನ್ ಆಗಿತ್ತು ಸಂಜೆ ಆಗುವ ತನಕ. ನಾನು ಕೂಡ ಅಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಕೂಡ ಗೌರವಿಸಿ ಸನ್ಮಾನಿಸಿದ್ರಿ ಆ ವೇದಿಕೆಯಲ್ಲಿ. ಸುಮಾರು 60-70 ಲಕ್ಷ ರೂಪಾಯಿ ಒಂದು ಕ್ರಿಕೆಟ್ ಪಂದ್ಯ. ಬಹುಶಃ ಕ್ರಿಕೆಟ್ನ ಇತಿಹಾಸದಲ್ಲೇ ಟೆನ್ನಿಸ್ ಬಾಲ್ ಅಂತ ಪಂದ್ಯಾಟ ನಡೀಲಿಕ್ಕಿಲ್ಲ ಸರ್, ಖಂಡಿತವಾಗಿ ಅಂಥ ಇತಿಹಾಸದಲ್ಲೇ ನಡೀಲಿಕ್ಕಿಲ್ಲ. ಅದ್ಧೂರಿಯಾದಂಥ ಕಾರ್ಯಕ್ರಮ, ಅದನ್ನು ಇನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ನನ್ನ ಭಾವನೆ. ಅಂಥ ಕಾರ್ಯಕ್ರಮವನ್ನು, ಅಂಥ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟನ ಇನ್ನೂ ಕೂಡ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಈ ಸಂಸ್ಥೆಯ ವಿಶೇಷತೆ ಏನಂತ ಹೇಳಿದರೆ, ಯಾರಿಂದಲೂ ಒಂದು ಸಂಸ್ಥೆಯ ಈ ಕಾರ್ಯಕ್ರಮವನ್ನು 3-4 ಕೋಟಿಯ ಅಂದಾಜು ವೆಚ್ಚವನ್ನು ರೂಪಿಸಿಕೊಂಡು ಮಾಡಿದ್ದಾರೆ. ಒಂದು ಯಾರಿದ್ದರೂ ಕೂಡ ಕೈ ಚಾಚಿದವರಲ್ಲ, ಖಂಡಿತವಾಗಿ. ನೀವೆಲ್ಲರೂ ನೋಡಿರ್ಬೋದು, ನಮಗೆ ಇಷ್ಟು ಕೊಡಿ ಅಷ್ಟು ಕೊಡಿ, ಈ ಕಾರ್ಯಕ್ರಮಕ್ಕೆ ಇಷ್ಟು ತಗೊಳ್ತಾರೆ, ಇಷ್ಟು ಖರ್ಚಾಗ್ತದೆ, ಯಾರೆಂದರೂ ಕೂಡ ಕೇಳಿದವರಲ್ಲ. ತಮ್ಮ ಸ್ವಂತ ಬಹುಶಃ ಮಾರುತಿ ಅಂತ ಒಂದು ಹೆಸರಿಟ್ಟಿದ್ದಾರೆ. ಅದು ಯಾರಿಟ್ಟಿದ್ದಾರೆ ಪುಣ್ಯಾತ್ಮ ಗೊತ್ತಿಲ್ಲ. ಅವರ ದುಡಿಮೆ ಏನಿದೆ, ಮತ್ಸ್ಯ ಸಂಪತ್ತನ್ನು ಅವಲಂಬಿಸಿಕೊಂಡಿರುವಂಥವರ ಬದುಕು, ಅವರ ಎಲ್ಲ ಆ ಬದುಕುಗಳಿಗೆ, ಆ ಬೋಟುಗಳಿಗೆ ಎಲ್ಲವೂ ಕೂಡ ಮಾರುತಿ ಹೆಸರಿಟ್ಟಿದ್ದಾರೆ. ನೀವು ನೋಡಿರ್ಬೋದು ಅಲ್ಲಿ ಆ ದಕ್ಕೆಯಲ್ಲಿ ಏನೆಲ್ಲ ಬೋಟ್ ಇದೆ ಅದರೆಲ್ಲ ಹೆಸರು ಮಾರುತಿ, ಎಲ್ಲರ ಹೆಸರು. ಅದು ಅವರಿಗೊಂದು ಬಹುಶಃ ಅದು ದೊಡ್ಡ ಗುಣ. ಅದರಲ್ಲಿ ಮೇಲೆ ಬಂದಿದ್ದವರೇ ಎಲ್ಲರೂ ತಮ್ಮ ಸ್ವಂತ ದುಡಿಮೆಯಿಂದ
ದುಡಿಮೆಯ ಏನು ಒಂದು ಸ್ವಲ್ಪ ಲಾಭಾಂಶ ಸಿಗ್ತದೆ ಅದನ್ನು ಸಂಸ್ಥೆಗೋಸ್ಕರ ಮಾಡಬೇಕು. ಸಂಸ್ಥೆ ಹೆಸರನ್ನು, ಉಳ್ಳಾಲದ ಹೆಸರನ್ನು ಮತ್ತೊಮ್ಮೆ ನಾವು ರಾಜ್ಯಕ್ಕೆ ಪಸರಿಸಬೇಕು ಎನ್ನುವಂಥ ಉದ್ದೇಶದಿಂದ ನಿಷ್ಕಲ್ಮಶವಾಯಿತಿನ ಮನಸ್ಸದ ಪೂರ ಎನ್ನ ಬಂಧುಲು ಎನ್ನ ದೋಸಿ ನಕಲು ಮಾರುತಿ ಉಳ್ಳಾಲದ ಮಾತ ಸದಸ್ಯರಲ್ಲ ಯಾನು ಪುದರ್ ಬಂದ ಸರಜಿ ಬಹುಶಃ ಒರಿ ಇಜ್ಜೆ ಅಂತ ಹೆಂಗೆ ಗೊತ್ತಾವು ದಯ ಬಂದಾಗ ಆ ಇತ್ತೆ ಬಂದಣ್ಣ ನೆಡದ ಒಂದೇ ಬ್ಯಾತೆ ಉಂಟು ಅವನಿಗೆ ಕೆಲವು ಮಾತೆರೆಗಳು ಗೊತ್ತು ಒಂಜಿ ವರದ ರಾಜಿ ಬರ್ಬಿನ ಇಜ್ಜಿತ್ತೀರ ದಯಪನ್ನ ಆಯನ ಒಂಜಿ ಕಾರ್ಯಕ್ರಮ ಉಂಡಲ್ಪ ಅಡೆಗೆ ಪೋತೀರು ಅಣ್ಣ ಆರೊಂಜಿ ಒಲ್ಪ ಈ ಕಾರ್ಯಕ್ರಮ ಉಡುಪಿರೋ ಭಾರಿ ಪೊರ್ಲು ದಯಪನ್ನ ಒಂಜಿ ಪಾತಿರ್ನ ಸಮಾಜದ ಟಿಪ್ಪುನ ಚಿತ್ತಿನ ರೀತಿ ಒಂಜಿ ತಮಾಷೆ ಎರೆನ್ನ ತುಳುಟಂಜಿ ಬನ್ಪೇರು ಸೈತಿನ ಕಲಿನ ಜೀವ ಮಲ್ಪೇನು ಅಂಚಿನ ಒಂಜಿ ವ್ಯಕ್ತಿತ್ವದ ವರದ ರಾಜ ಬಂಗೇರ ಇಜ್ಜಿರು ಬಕ್ಕೆಯಾನ ಒರಿಯನಂದು ಬನ್ಪುಜಿ ಮಾತಿರ್ಲ ಐಟಿ ಏತ್ ಮಾತ ಅಲ್ಪ ಆ ಬೆನ್ಪೇರು ಆ ಬೋಟದ ಮಾತ ಏನ ಪೂರ ಕೆಲಸ ಅಕಲಿಗೆ ದಾಲ ಆವಡಂದಿಜಿ ಬುಡಿದಿ ಜೋಕಲಿನ ಮಾತ ಬುಡ್ದು ಬತ್ತದು ಈ ಸಂಸ್ಥೆ ಒಂಜಿ ಉಳ್ಳಾಲೊಡಂಜಿ ಪುದರ ಬರೋಡು ಈ ಸಂಸ್ಥೆದ ಕೀರ್ತಿ ಪತಾಕೆಯನ್ನು ನನಮಿತ್ತು ಆರಿಸೋಡು ಪನ್ಪಿನ ಉದ್ದೇಶದಿಂದ ಪೂರ ಮಲ್ತಿದ್ದೀರಿ ಅಕಲಿಗೆ ಎನ್ನ ಹೃತ್ಪೂರ್ವಕನ ಒಂದನೆಯನ್ನು ಸಲ್ಲಾಸದು ನನಮಿತ್ತುಗಳ ಇಂಚಿನ ಸೇವೆ ಇಂಚಿನ ಕಾರ್ಯ ನಿಕೆಳ್ಳ ಮಾತಿರಡ ನಡಪಾಡು ಬಂದು ಎನ್ನ ರಡ್ಡು ಪಾತಿರನು ಯಾನು ಮುಕ್ತಾಯ ಮಾಡ್ತಾನೆ ಒಂಜತ್ತು ಸಾರ ನೆನಪುಲುಂಡು ಲೀಲಾಧರಣ್ಣಗ ಪಟ್ಟೋನ್ಯರೆ ಇನಿ ಮುಟ್ಟದ ಪಯಣೊಡು ನಿರಂತರವಾದ ಮಾರುತಿದೊಟ್ಟಿಗೆ ಒಡನಾಟ ಪುನಾರು ಲೀಲಾಧರಣ್ಣ ಅಂಚಾದು ಅರ್ನ ಪಾತ್ರ ಲೀಲಾಜಾಲವಾದ ಬರ್ಪುಣು ಅಂದ ಆಯ್ತ ಪಿರವು ಏತ್ ಅನುಭವ ಏತ್ ಸ್ನೇಹ ಏತ್ ಒಡನಾಟ ಉಂಡು ಪನ್ಪುನೆ ನಮ್ಮ ಅರ್ಥ ಮಲ್ತೋಡು ಅಂಚಾದು ನನ್ನವರ ತಾಟಿ ಬಿಟ್ಟುದು ಲೀಲಾಧರಣ್ಣನ ಈ ಮೋಕೆ ನಿರಂತರವಾದ ಉಪ್ಪಾಡು ಮಾರುತಿದೊಟ್ಟಿಗೆ ಪನ್ಪುನ ಸದಾಶಯದೊಟ್ಟಿಗೆ ನನ್ನ ತುಂಬುಗು ನಮ್ಮ ಮಾತ ಕಾತೊಂದು ಪುನಿ ಸಮಾರೋಪ ಭಾಷಣ ಇನ್ನಿತ ಸಮಾರೋಪ ಭಾಷಣ ಮಲ್ಪುನಿ ಏರಂದು ಕೇಂಡ ಇಂಗ್ಲೀಷ್ ಮಾಸ್ಟ್ರು ತುಳುಟು ಆರ್ ಇಂಗ್ಲೀಷ್ ಮಾಸ್ಟ್ರು ಅಂಡೈತೆ ತುಳುಟು ಭಾಷಣ ಮಲ್ಪುವೆರು ಭಾರೀ ಪೊರ್ಲುದ ವಾಗ್ಮಿ ಎಡ್ಡೆ ಸಂಗೀತ ಹಿಡಿತೊಪ್ಪುನಾರು ಹಿಡಿದಲ ಮುಖ್ಯವಾದ ರಂಗನಟ ನೀನಾಸಂ ಪದವೀಧರ ಬೇತೆ ಬೇತೆ ಕಾರ್ಯಕ್ಷೇತ್ರಡು ಕಲಾಕ್ಷೇತ್ರಡು ತನ್ನನೇ ಆಯ್ನ ಚಾಪು ಮೂಡಾದು ಇನಿ ಮುಟ್ಟಲ ತುಳುನಾಡದ ಕೀರ್ತಿನ ಆ ಆಂಗ್ಲ ಲೋಕೋಡ್ಲ ಗೆಂದಾಯರೆ ಒಂಜಿ ಆಂಗ್ಲ ಭಾಷೆ ಬೋಧನೆ ಮಲ್ಪುನ ಎಲ್ಲ ಸಾಂಸ್ಕೃತಿಕ ದೇಶೀಯ ರಾಷ್ಟ್ರೀಯ ಚಿಂತನೆ ಬೆಳಗೆರೆ ಸಾಧ್ಯ ಪನ್ಪುನ ಸಾಬೀತು ಮಲ್ತು ತೋಜಾಯಿನಾರು ಶೀನಾ ನಾಡೋಳಿ ಅರೆಡ್ದು ಬಾರಿ ಪೊರ್ಲುದ ನುಡಿನ ಎಂಕಲು ಬಯಸೊಂದುಲ್ಲ ಮುಗಿತಲದ ಮದಿಪಾದ ಮಲ್ಲ ಜವಾಬ್ದಾರಿನ ಕೊಡ್ತೇರು ಡಾಕ್ಟರ್ ಅರುಣ್ ಕುಮಾರ್ ಅಂಡ ಈರು ಮಲ್ಲ ಜವಾಬ್ದಾರಿ ಕೊಡ್ತಾರೆ ಮುಲ್ಪ ಕುಲ್ನಕ್ಲ ಮೋನೆ ತುನಗ ಅಕ್ಲ ತೂಪುನ ತುಲೆ ಸಾವು ಏತು ಬರ್ತುಗ ಮುಗಿಪ್ಪುವೇರು ಭಾರಿ ಪೊರ್ಲುದ ಆಜಿ ತಂಡ ಕುಣಿತ ಬದನೆ ಸ್ಪರ್ಧೆನ ಮಲ್ತದು ಇನಾಮು ದೆತೊಂಡ್ರ ಕಾತೊಂದುಲ್ಲರು ನಿಕ್ಲನ ಇನಾಮು ದೆತೊನ್ನ ಈ ಪೊರ್ತೊಡು ಪಾತೆರೊಂದಿತ್ತಿನ ಎಂಚಾವು ಆಂಡಲ ಸಭಾ ಮರ್ಯಾದೆ ವೇದಿಕೆಟ್ ಆಸೀನರಾಯನಂತಿನ ಗುರ್ಕಾರ್ರೆ ಮಾತಾ ಭಿನ್ನೆರೆ ಈ ಜಾಗೆದ ಸತ್ಯೊಲಿಗೆ ಶುರುವಾತಿಯನ್ನು ಕೈ ಮುಗಿಯೊಂದುಲ್ಲೆ ಮಾರುತಿ ಯುವಕ ಮಂಡಲ ಅಂಚನೆ ಪಡ್ಡಾಯಿತ ಕುಡಂಜಿ ಯುವಕ ಮಂಡಲ ಎಂಕ್ಲನ ತಣ್ಣೀರು ಬಾವಿ ಯುವಕ ಮಂಡಲ ಸುಮಾರು 25 ವರ್ಷಗೂ ದುಂಬು 25 ವರ್ಷಗೂ ದುಂಬು ತಣ್ಣೀರು ಬಾವಿ ಯುವಕ ಮಂಡಲ ಐತ ಒಂಜಿ ಸದಸ್ಯೆ ಆನತ್ತೆ ಇತ ಮುಲ್ಪ ಉಪ್ಪುನಂಚಿನ ಲೀಲಾಧರ್ ಅಕ್ಲ ಪೂರ ಒಟ್ಟುಗೆ ಇತ್ತನ ಒಂಜಿ ತಂಡ ಅಪಗ ಪರಿಚಯನ ತಂಡ ಮಾರುತಿ ಯುವಕ ಮಂಡಲ ಇನ್ನಿತ ಪುದರ್ಲಂಚನೆ ತುಲೆ ಭಾರಿ ಪೊರ್ಲುತ ಮಾರುತಿ ಮಾಣಿಕ್ಯ ಸರ್ ಇಂಗ್ಲೀಷ್ ಬಂಡರು ಇಂಗ್ಲೀಷ್ 25 ವರ್ಷ ಅನಗ ಸಿಲ್ವರ್ ಜುಬಿಲಿ ಮನ್ಪೇರು 50 ವರ್ಷ ಅನಗ ಗೋಲ್ಡನ್ ಜುಬಿಲಿ ಮನ್ಪೇರು ಈ ಮಾಣಿಕ್ಯ ಅದಾದ ಗೊತ್ತಂಡೆ ಅವು ರೂಬಿ ಜುಬಿಲಿ ರೂಬಿ ನೊಂಜಿಂಡು ಮಾಣಿಕ್ಯ ಮುತ್ತು ಮಾಣಿಕ್ಯ ಮರಕತ ಅವು ಮಾಣಿಕ್ಯ 40 ವರ್ಷ ಆಯ್ನಿತ ಪುದರಂದು ಯಾನೇನೊಂದಲೆ ಬಹುಶಃ ಡಾಕ್ಟರ್ ಅರುಣ್ ಕುಮಾರ್ ಒತ್ತನವರದ ನನ್ನ ಪಾತ್ರನು ಒಂದು ಪೊಕ್ಕಡ ದೀರ್ನ ಪುದರತ್ 40 ವರ್ಷ ಅನಗ ಮಾಣಿಕ್ಯ ಅಮ್ಮನ್ ಪೇರು ಅವೇ 50 ವರ್ಷ ಅನಗ ಗೋಲ್ಡನ್ ಜುಬಿಲಿ ಮನ್ ಪೇರು ಬೊಕ್ಕ ಪ್ಲಾಟಿನಮ್ ಜುಬಿಲಿ ಡೈಮಂಡ್ ಜುಬಿಲಿ ಇಂಚ ವರ್ಷಗೂ ಪಣ್ಣೊಂದು ಬೋ ಪೇರು ಇಂಚಿನ ಮಾಣಿಕ್ಯ ಮಾರುತಿ ಮಾಣಿಕ್ಯ ಪುದರ್ಲ ಮಾರುತಿ ಆತ್ಮ ಬಲುಕು ಪನ್ನ ಒಂಜಿ ಪುದರ್ ರಾಮಾಯಣಟು ಹನುಮಂತ ದೇವರು ಸಮುದ್ರ ಲಂಘನ ಮಲ್ತೇರು ಆರಿಗೆ ಆ ಶಕ್ತಿ ಉಂಡು ಗೊತ್ತೇ ಇಜ್ಜಿ ಅಂಡ ಆ ಉಲಾಯಿತ ಶಕ್ತಿನ ಪಿದೈ ಬರ್ಪಪ್ಪುನಂಚಿನ ಪೊರ್ತು ಆ ದೈವ ಸಾನ್ನಿಧ್ಯುಡು ಆ ರಾಮನ ಬಂಟೆ ಹನುಮಂತೆ ಎಂಚ ಸಮುದ್ರ ಲಂಘನ ಮಲ್ತೇರ ಅಂಚನೆ ಮಾರುತಿ ಪನ್ಪುನ ಯುವಕ ಮಂಡಲ ಇನಿ ಈ ಕಡಲ ಬರೀಡ್ತು ನಮ್ಮ ನಾಡದ ಆಪೆಗ್
ರಾಜ್ಯೋಡ್ತು ಆಪೆಗ್ ದೇಶೋಡ್ತು ಆಪೆಗ್ ತನ್ನ ಪುಗರ್ತೆಯನ್ನು ತೊಜ್ಪಾಪುನಂಚಿನ ಒಂಜಿ ಪೊರ್ತು ಒಂದು ಎಂಕ್ಲಿಗೆ ಮಾತ್ರೆಗಳ ಹೆಮ್ಮೆ ಅಪ್ಪನಂಚಿನ ಒಂಜಿ ಪೊರ್ತು. ಬಹುಶಃ ಇನ್ನಿಂಥ ಭಜನೆದ ಕಾರ್ಯಕ್ರಮ ತೊನಗ ಯುವಜನ ಮೇಲೊಟ್ಟು ಭಜನ 2ನೇ ದಿನ ತಾನಿ ತುಲ್ಯ ಕಾಂಡೆ ಭಜನೆ ಕಾಂಪಿಟೇಷನ್ ಇಪ್ಪೇತಂಡು. ಆ ಭಜನೆಗೆ ಎಂಕಲ ಲೀಲದರ್ ಆರು ಪನ್ಪೆದನ ಪದ್ದ ಎಂಥ ಚೆಲುವಾಗಿ ಮಗಳ ಕೊಟ್ಟನು ಗುರುರಾಜ ನೋಡಮ್ಮಯ್ಯ ಅಂದ. ಭಾರಿ ಪೊರ್ಲುದ ಭಜನೆ ಪ್ರತಿ ವರ್ಷ ರಾಜ್ಯ ಮಟ್ಟಗೂ ಪೋಪೇತನಂಚಿನ ತಂಡ ಐತ ಒಟ್ಟ ಸಾತು ಕೊರ್ಪೇತನಕ್ಲು ಜವನೇರು ಇತ್ತೇರು ಆಂಡ ಈ ಯುವಜನ ಮೇಳುಡು ತಂಡೋಳು ಎಂಚೆತ್ತಂದ ಪಂಟ ಪಡ್ಡಾಯ್ತ ಮಾತಾ ತಂಡೋಳು ಏರು ಗೆದ್ದನ್ಲ ಮಾತ್ರೆಗಳ ಖುಷಿಯವು ಅಂಚಿತನ ಒಂಜಿ ಸ್ವಭಾವ ಮಾತಾ ಜವನೇರು ಇತ್ತಂಡು. ಆ ಒಂಜಿ ಸ್ವಭಾವತ ಒಂಜಿ ಪೊರ್ಲುತ ರೂಪ ಇನಿ ಕುಣಿತ ಭಜನೆತ ಒಂಜಿ ಒರುಟು ನಿಕ್ಲು ಮಾಂತೆರ್ಲ ಎಂಕ್ಲೆಗೆ ತೊಜ್ಪಾದು ಕೊಡ್ತಾರೆ. ಮಾರುತ ಯುವಕ ಮಂಡಲದ ತಾಳ್ಮೆ ಇಂಚೊಂದುಂಡು ಪಂಡ ಮಂಕುತಿಮ್ಮನ ಕಗ್ಗಟ ಒಂಜಿ ಪಾತರ ಬರ್ಪುಂಡು. ಕೇನೊಂದುಲ್ಲರ ತಜೋಕ್ಲೆ ಕಾಳನ್ನು ಉದಯದಿ ಬಿತ್ತೆ ಸಂಜೆಗದು ಪೈರಹುದೇ ಬೊಲ್ಪಗೂ ಒಂಜಿ ಬೀಜ ಬಿತ್ತಂಡ ಬಯ್ಯಗನ್ನಗ ಅವದನೆ ಫಲ ಕೊರ್ಪುಂಡ. ಪಾಲುಂಟು ಕಾಲಂಗೆ ತನ್ನ ಕೃಷಿಗಳಲ್ಲಿ ಪ್ರತಿಯೊಂಜಿಗಳ ಟೈಮ್ ಉಂಡು. ಅವು ಬೊಲೆಯವರ ಈತ ಪೊರ್ತು ಒಂದು ಟೈಮ್ ಬೋರ್ಡು. ಅವು ಬಿತ್ತು ಕೊಡಿಪರ ಐತದ ಟೈಮು, ಆ ಕೊಡಿತದ ದಯ್ಯಾವರ ಟೈಮು, ಫಲ ಬರ್ರ ಐತ ಟೈಮ್ ಒಂದುಂಡು. ವೇಳೆ ಗಡು ಮರೆ ತಾತುರ ದಿನ್ ಅಡುಗೆ ಪಕ್ಕ ಹೋದೆ ಒಂಜಿ ಅಡಿಗೆ ಪೊರ್ಲ ಹೊಡೆದಂಟ ಅದಕ್ಕೆ ಈತ ಸಮಯ ಕೊರಡು ಅಪ್ಪಗ ಸೋಕಾಪುಂಡು. ತಾಳುಮೆಯ ಪರಿಪಾಕ ಮಂಕುತಿಮ್ಮ. ತಾಳ್ಮೆ ಭಾರಿ ಮುಖ್ಯ ನಂಗೆ ಅಂಚಿತ್ತಿನ ತಾಳ್ಮೆತ ಒಂಜಿ ಒರು ಒಲ್ಪ ತೂಬೋಣಂದಂಟ ಅವು ಮಾರುತಿ ಯುವಕ ಮಂಡಲ ಪ್ರತಿ ಒಂಜಲ್ನ ಇತ್ತೇನೆ ತಿಕ್ಕೊಡು ಎಂಕ್ಲೆ ಈ ಕೆಲಸ ಮಲ್ಪ ಎಂಕ್ಲೆಗೆ ಈ ಒಂಜಿ ಪ್ರತಿಫಲ ತಿಕ್ಕೋಡು ಇಜ್ಜಿ ಅಕ್ಲ ತಾಳ್ಮೆಗೆ ತಿಕ್ಕುನ ಸಂದು ನಂಚಿನ ಪ್ರತಿಫಲ ಇಡೀ ಜಗತ್ತೇ ತೂವೊಂದು ಬರೋದುಂಡು. ಐತ ಪಿರವತ ಕರ್ತೃತ್ವ ಶಕ್ತಿ ಏರದ ಬಂಟ ಆ ಒಂಜಿ ತಂಡ ಆತು ಕೆಲಸ ಮಲ್ಪನಕ್ಲು ಬಹಳ ಮುಖ್ಯವಾದ ಏನು ಪನೊಡೆ ಏನ ಸುಧೀರನ್ನೆಲ್ಲ ವರದರಾಜನ್ನೆಲ್ಲ ಅವ್ರು ರಡ್ಡು ಕಂಬೋಲು ಬಲಿಷ್ಠವಾಯಿನ ಮಾರುತಿತ ಕಂಬೋಲೊಂದು ಯಾನೆನ್ನು ಎಂಕ್ಲೆ ಗೊತ್ತಿಪ್ಪನ ಪ್ರಕಾರ ದುಂಬಿಂಚತ ಒಂಜಿ 25 ವರ್ಷ ದುಂಬುರ್ತು ಎಂಕ್ಲ ತಗೊಂಡು ಬತ್ತನ ಪ್ರಕಾರ ಎಂಕ್ಲೆಗೆ ಗೊತ್ತುಪ್ಪು ನಾವು ಅಕ್ಲ ಒಂಜಿ ಆ ಒಂಜಿ ಬದ್ಧತೆ ಕಮಿಟ್ಮೆಂಟ್ ಒವ್ವೇ ಪಡು ಈ ಭಜನೆತ ಕುಡಂಜಿ ಭಜ ಪನ್ಪನ ಸ್ತುತಿ ಆರಾಧನೆ ಮೋಕೆ ಮಲ್ಪುನು ಪನ್ಪನ ದೇವೇರ್ನೊಟ್ಟಿಗೂ ನಂಗೆ ನರಮನೆಯಾಗ್ಲ ದೇವರನ ಮಧ್ಯೆ ಸೇತುವೆ ಅವೊಂಜಿ ಸಂಕಾತ ಉಪ್ಪುಂಡು ಭಜನೆ ಪನ್ಪು ನಾವು ಭಜನೆ ಪನ್ಪುನ ಪ್ರಾರ್ಥನೆ ಅವೊಂಜಿ ಧ್ಯಾನ ಅವೊಂಜಿ ಮನಸ್ಸಿಗೆ ಖುಷಿ ಅಂಚಿನ ಒಂಜಿ ಪೊರ್ಲುತ ಈ ಒಂಜಿ ಲೇಸನ ಇನಿ ಮುಲ್ಪ ಮಲ್ಪಾಯಿನ ಮಾರುತಿ ಯುವಕ ಮಂಡಲ ಅಂಚನೆ ಜನಸೇವಾ ಸಂಘ ಕುಡಂಜಿ ಪುಗರ್ತೆ ಪಾತ್ರೆಡು ಮಾತ್ರತ್ ದಯಪಂಡ ಅಕ್ಲು ನಮ್ಮ ಈ ದಕ್ಷಿಣ ಕನ್ನಡದ ಮಾತ ಸೊತ್ತತ್ತು ಯಾನ್ ಬಹುಶಃ ಯಾನ್ ಬೆಳ್ತಂಗಡಿ ಕರಿನ ವರ್ಷ ಹೊತ್ತೈಕು ದೊಮ್ಮನ ವರ್ಷ SSLC ಹೈಯೆಸ್ಟ್ ಮಾರ್ಕ್ ಬತ್ತನಕ್ಲಿಗೆ ಒಂದೇ ವೇದಿಕೆ ಬಹುಶಃ ಮುಲ್ಪನ್ನ ಶಾಲೆ ಅಟ್ಟದನ್ನ ಅಕ್ಲೇನು ಪೂರ ಲೆಪುಡಾತ್ ಗೌರವ ಸಂದಾಯಿತ ಮಲ್ತೇರು ಅಂಚಿತ್ತಿನ ಈ ತಂಡ ಈ ಯುವಕ ಮಂಡಲ ಈ ಪೊರ್ಲ ಕಂಠದ ಈ ಕುಣಿತ ಭಜನೆ ಸ್ಪರ್ಧೆನ ಇನಿತ್ತ ಈ ಜಿಡ್ಡತೆ ಎದುರು ಕುಲೊಂದಿಪ್ಪನ ಜೋಕುಲು ಬಹುಶಃ ನಿಖಲ್ ಪೂರ ಶಾಲೆಗೆ ಪೋಂದು ಪಡು ಸ್ಟೂಡೆಂಟ್ಸ್ ಆತ ಪಡತೆ ನಿಖಲ್ ಪೂರ ಹೆಚ್ಚಿನ ಶಾಲೆ ಪೋಂದಲ್ಲತೆ ಕಾಲೇಜ್ ಸ್ಟೂಡೆಂಟ್ಸ್ ಅತೆ ಭಜನೆತ ಭಾರಿ ಒಂಜಿ ಮಲ್ಲ ಲಾಭದಾದ ಅಂದ ಪಂಟ ನಿಖಿಲಂಚಿನ ಜವನರಿಗೆ ಭಜನೆ ಕಾನ್ಸಂಟ್ರೇಷನ್ ಕೊಡ್ಕೊಂಡು ಏರು ಭಜನೆ ಮಲ್ತೊಂದು ಪೇರ ಆಗ್ಲೇನು ತನ್ನಿನ ತಾನೇ ಮನಃಶಾಂತಿ ನಿಖಿಲ ಮೆಂಟಲ್ ಬ್ಯಾಲೆನ್ಸ್ ನಿಖಲೆ ಓದು ನಾವು ಖಂಡಿತ ತರಕ್ಕೆ ಭಾರಿ ಪೊರ್ಲಿಡ್ ಹೋಗ್ಕೊಂಡು ಕಾನ್ಸಂಟ್ರೇಷನ್ ತಿಕ್ಕೊಂಡು ಮನಃಶಾಂತಿ ನೆಮ್ಮದಿ ಕಲಿಕೆಗೆ ಭಾರಿ ಪೂರಕವಾಯಿನ ಒಂಜಿ ಚಟುವಟಿಕೆ ಅವತ್ತಂದೆ ನಮ್ಮ ದೇಶದ ಭಾರಿ ಮಲ್ಲ ಒಂಜಿ ಸಂಸ್ಕೃತಿ ಆಯ್ನ ಭಜನೆ ನಿನ್ನ ದುಂಬತ್ತ ಕೊನಪುನಂಚಿನ ಜವಾಬ್ದಾರಿಗಳ ನಿಕ್ಲ ಮಿತ್ತುಂಡು ಅಂಚಾತ ಈ ಒಂಜಿ
ಕುಣಿತ ಭಜನೆ ಸ್ಪರ್ಧೆಡು ಇನಿ ಓವೋ ಒಂಜಿ ತಂಡ ಗೆಲ್ಪು ಇನಾಮ ಪಡೆವು ಆಂಟ ಇನಿ ಬತ್ತಿನ ಮಾತಾ ತಂಡೋಲ್ಲ ಸಮೇತ ಒಂಜತ್ತು ಒಂಜಿ ದಿನ ಈ ಒಂಜಿ ಕ್ಷೇತ್ರಡು ಪುದಾರ ಪಡೆಪೇರೆ ಪನ್ಪನೆಗ್ ಓಲ್ಲ ಐಕ್ ಸಾಟೀಚಿ ಆಗ್ಲಿ ಖಂಡಿತ ಈ ಭಜನೆಟ್ ತನ್ನ ಚಾಪನು ಮೂಡ್ಸವೇರು ಬಾರಿ ದೂರವರ್ತಿ ಏನನ ಈ ಒಂಜಿ ಲೇಸ್ಗ್ ಲೆಪಡಾತ್ ಒಂಜಿ ಮನೆ ರೀತಿ ಎಂಕ್ ಒಂಜಿ ಗೌರವ ಕೊರ್ನಂಚಿನ ಈ ಮಾರುತಿ ಯುವಕ ಮಂಡಲದ ಅಧ್ಯಕ್ಷರು ಸರ್ವ ಸದಸ್ಯರಿಗಳ ಯಾನ್ ಸೊಲ್ಮೆ ಸಂದವಂತು ಬಾರಿ ಮುಖ್ಯವಾದ ಇನ್ನಿತ ಪಾತೆರ ಈ ಧಾರ್ಮಿಕ ಭಾವನೆ ಬದುಕು ಸಂಸ್ಕೃತಿ ನೆತ್ತ ಪಾತೆರ ಮಸ್ತುಂಡು ಆಂಡ ಈ ಒಂಜಿ ಪೊರ್ತುಡು ಕುಣಿತ ಭಜನೆ ಸ್ಪರ್ಧೆಡು ಇನಾಮ್ ಪಡೆಯರು ಪಂಪಿನವು ಭಾರಿ ಮುಖ್ಯ ಐನ್ ತೆರಿಯೋನಕ ಅಂಚ ಅದು ಎನ್ನ ಪಾತೆರಗು ಮುಗಿತಂತ ಚುಕ್ಕದು ಅಂತೂ ನಮ್ಮ ಮಾತೆರ್ಲ ದಿನಾಲ ಇಲ್ಲಲು ಭಜನೆ ಮಲ್ಪುಕ ಆ ಭಜನೆ ನಂಗೆ ಶಾಂತಿ ತಿಕ್ಕಡು ಮಾತೆರೆಗಳ ಎಡ್ಡೆಬಡು ಪಂಡೊಂದು ಎಂಕ ಅವಕಾಶ ಕೊರ್ನ ಮಾತೆರೆಗಳ ಸೋಲ್ಮೆ ಸಂದಾಯಿತ ಮಲ್ಪಂತು ಎನ್ನರಡ್ಡು ಪಾತ್ರ ಮುಗಿತಂತುಲ್ಲೆ ಸೀನಣ್ಣನ ಬಾರಿ ಮೋಕೆದ ಪಾತ್ರ ಮುಗಿತಲದ ಮದಿಪ್ಪುಗೋಸ್ಕರ ಉಡಲು ಜಿಂಜಿರ ಸೋಲ್ಮೆಲಿನ ಸಂದಾಯ ಮಲ್ತೊಂದು ಉಳ್ಳಾಳ ಬಾಗಡು ಕಡಲ ಪುಡೆಟ್ಟು ಕುಣಿತ ಭಜನೆ ಮಲ್ಪೊಡು ನಾನಗ ಇನಿ ಅಗತ್ಯವಾದ ಒಂಜಿ ಉಪಸ್ಥಿತಿ ನಮ್ಮ ಎಣ್ಣೋಡಾಪುಂಡು ದಯಪಂಡ ಕುಣಿತ ಭಜನನ ಈ ಭಾಗಡು ಸಮಗ್ರವಾದ ಮಲ್ತದ ನಾಡುಗು ಪರಿಚಯ ಮಲ್ತು ಕೊರ್ದು ಉಳ್ಳಾಳದ ಕ್ರಿಲ್ಲ ಕುಣಿತ ಭಜನನ ಅಚ್ಚುಕಟ್ಟಾದ ನಿಭಾವಣೆ ನಿರ್ವಹಣೆ ಮಲ್ಪೇರು ಪನ್ಪುನೇನು ಉಳ್ಳಾಳದ ಮುಖೇನ ತೋಜಾದು ಕೊರ್ತಿನ ಮಾಮಲ್ಲ ಕೀರ್ತಿ ಸಂದುನಿ ಸಾಯಿ ಪರಿವಾರ್ ಟ್ರಸ್ಟ್ಗೆ ನಮ್ಗೆ ಗೊತ್ತುಂಡು ಗಟ್ಟಿ ಸಮಾಜ ಭವನಡು ಕರಿನ 2 ವರ್ಷೋಡು ಸರಿಸುಮಾರು 30 ಮಿತ್ತು ಸಂಖ್ಯೆದ ಭಜನಾ ತಂಡಲೇನು ತ್ರಿವಳಿ ಜಿಲ್ಲೆ ಹಿಡಿದು ಆಹ್ವಾನ ಮಲ್ತದು ಅಚ್ಚುಕಟ್ಟಾದು ಸರಿಸುಮಾರು 11 ಗಂಟೆ ಮುಟ್ಟಲ ಸ್ಪರ್ಧೆಯನ್ನು ಸಂಯೋಜನೆ ಮಲ್ತದು ಭಾರಿ ಪೊರ್ಲುದ ಒಂಜಿ ಕುಣಿತ ಭಜನದ ಸ್ಪರ್ಧೆದ ಮಾದರಿನ ತೋಜಾದು ಕೊರ್ತಿನಂಚಿನ ಸಾಯಿ ಪರಿವಾರ್ ಸೇವಾ ಟ್ರಸ್ಟ್ ಅವು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಂಚಿನ ಸಂಸ್ಥೆ ನೆತ ಪ್ರತಿನಿಧಿ ಬೊಕ್ಕ ಇಂಚಿನ ಸ್ಪರ್ಧೆನ ಆಯೋಜನೆ ಮಲ್ತದ ಕಲ್ಪನೆ ಉಪ್ಪುನಂಚಿನ ಪ್ರವೀಣ್ ಎಸ್ ಕುಂಪಲ ಆರು ಉಪಸ್ಥಿತುಳ್ಳೇರು ಆರ್ನ ಪ್ರವೀಣ ನುಡಿಗೋಸ್ಕರ ನಮ್ಮ ವಿನಯ ನಮನ ಮಾತ ಮೊವೈದ ಜಕ್ಕೇಳಿ ಕೊಲ್ಲಾದು ಅಮೃತದ ಸಿರಿ ಮೇರೆ ಕೊರ್ದು ನೂಲ್ದಾತ್ ನುಗುತ್ತದ ಅಂತೆ ಬಾರ್ದಾತ್ ಕೋರೆ ಬರದಲಕ ಕಾಪುದೀದ ಕಾತೊಂದು ಬತ್ತನಂಚಿನ ಅಪ್ಪೆ ವ್ಯಾಘ್ರ ಚಾಮುಂಡೇಶ್ವರಿಗೆ ಅವೆಲಕನೆ ತುಳುವನಾಡದ ಮಂಡದ ಮಾತ ದೈವದೇವರೆಲ್ಲ ನೀಟಪ್ಪ ಅಡ್ಡಬೂರೊಂದು ಇನಿ ಮಾರುತಿ ಯುವಕ ಮಂಡಲ ಮಾರುತಿ ಜನಸೇವಾ ಸಂಘಗಳ ಈಗಲ ಸಾಯಿ ಪರಿವಾರ ಆದಪ್ಪು ಆತನ ಎನ್ನ ವೈಯಕ್ತಿಕ ಆದಪ್ಪು ಆತನ ಬಾಲಕೃಷ್ಣ ಮಂದಿರ ಆದಪ್ಪು ಬಾರೊಂಜಿ ಅಭಿಮಾನ ಭಾವ ಸಂಬಂಧ ಇತ್ತು ನಂಚಿನ ಸಂಸ್ಥೆ ಯಾನು ಒವ್ಪುರ ಸಂಘ ಸಂಸ್ಥೆ ಉಳ್ಳೆನ ಇಟ್ಟು ಪೂರ ಜೋಡಣೆನೇ ಎಂಕಲ ಮಾರುತಿದ ಸುಧಿರನ್ನೇ ಏಪಲ ಸುಧಿರನ್ನ ನಂಚಿನಕಲು ವರದನಕಲು ಮಾತೆರ್ಲ ನಮ್ಮೊಟ್ಟಿಗೆ ಉಪ್ಪುನಾಕಲು ದಯಪಂಡ ಒಂಜಿ ನೆನಪಾಪುನು ಈ ಪೊರ್ತುಡು 2002 ಉಳ್ಳಲ ಬಾಗಡೆ ಸುರುತ ಹಿಂದೂ ಸಮಾಜೋತ್ಸವ ನಡತನು ಆ ಪೊರ್ತುಡು ಆರ್ಥಿಕವಾದ ಏರ್ಲ ಗಟ್ಟಿಜ್ಜಾಂಡು ಎರಡಲ ಸಂಪರ್ಕ ಸಾಧನ ಪನ್ಪುನಚ್ಚಿನ ಜಂಗಮವ ನಿಜ್ಜಾಂಡು ಅತನ ಮೊಬೈಲ್ ಇಜ್ಜಾಂಡು ಒವ್ಲು ಎಜ್ಜಾಂಡು ಆಂಡ ಆ ಚೆಂಡೆವಾದ ಶಿಂಗಾರಿ ಮೇಲೆ ಇಜ್ಜಾಂಡು ಅಪಗದ ಪೊರ್ತುಗೆ ಎಂಗ್ಲು ಸಂಘಟನೆ ಇಂಚನೆ ಮಲ್ತೊಂದು ಬನ್ನಕ ಯಾನು ಸುರುಕು ಸಂಪರ್ಕ ಮಲ್ತನಂಚಿನ ಸಂಸ್ಥೆ ಎತ್ತಿನ ಹೂ ಇತ್ತಂದ ಕೇಂಡ ಮಾರುತಿ ಯುವಕ ಮಂಡಲ ಮಾರುತಿ ಕ್ರಿಕೆಟರ್ಸ್ ಮಾರುತಿ ಕ್ರಿಕೆಟರ್ಸ್ ಆ ಪೊರ್ತುಡು ಅರುಣನ್ನ ಚೆಂಡೆದ ಮೆರವಣಿಗೆಗೆ ಚೆಂಡೆ ಕೊನಪುನಂಚಿನಲ್ಲ ನಮಕ್ ಪಣವು ಇಜ್ಜಾಂಡು ಆ ಪೊರ್ತುಡು ಮಾರುತಿ ಕ್ರಿಕೆಟರ್ಸ್ ತಕಲು ನಮ್ಮ ಕೊಲ್ಯ ಮೂಕಾಂಬಿಕರ್ದು ಚೆಂಡದ ಮೆರವಣಿಗೆ ಹಿಂದೂ ಸಮಾಜೋತ್ಸವದ ಮೆರವಣಿಗೆ ಮಲ್ಪನಂಚಿನ ಒಂಜಿ ನೆನಪು ನೀ ಪೊರ್ತುಡು ಮಲ್ಪೆ ದಯಮಾಡಿ ಆನಿದ ಕಾಲರ್ದಿಂಚಲ ಸೇವೆ ಪನ್ಪುನಂಚಿನ ತುಡಿತ ಮಾರುತಿದ ಜವನೆರಡು ಉಂಡು ಯಾನಿನಿ ಕಾನಕ ಒಂಜಿ ಮಾರುತಿನ ಪಂಚಮುಖಿ ಮಾರುತಿ ಎಂದು ಪನ್ಪೆ ಪಂಚಮುಖಿ ಆಂಜನೇಯ ಎಂದು ಪನ್ಪೆ ದಯಪಂಡ ಮಾರುತಿ ಪಂಡ ಸಿಂಗಲ್ ಹತ್ತು ಪಂಚಮುಖಿ ಆಂಜನೇಯ ಅಂದ ದಯಪಂಡ ಶಿಕ್ಷಣ ಕ್ರೀಡೆ ಸಮಾಜ ಸೇವೆ ಸಾಂಸ್ಕೃತಿಕ ರಂಗ ಬೊಕ್ಕ ಅನ್ನದಾನ ಇಂಚಿತ್ತಿ ಪಂಚ ಸೇವೆಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿ ಮಾಲಮಹಲ್ಲ ಮಟ್ಟಡ್ ಸೇವೆ ಮಲ್ಪುನ ಒಂಜಿ ಅಶಕ್ತರ್ನ ಪಾಲದ ಒಂಜಿ ಕೊಂಡಿ ಆದಿತ್ತಂಡ ಅವು ಮಾರುತಿ ಜನಸೇವಾ ಸಂಘ ಪಂಡ್ರೆ ಪೆಣ್ಮೆ ಅಪ್ನ ಅಂಚನೆ ಅವು ಮಾರುತಿ ಅತ್ತು ಪಂಚಮುಖಿ ಮಾರುತಿ ಪಂಡ್ರೆ ಈ ಸ್ಪರ್ಧುಡು ಪನೊಂದುಲ್ಲ ಪನ ಬೆತ ಬೆತ ಸೇವೆದ ಹೊರಟು ನಮ್ಮ ಒಂಜಿ ಕಾರ್ಯಕ್ರಮನ ಮಾರುತಿ ಮಲ್ತೊಂದುಂಡು ದುಂಬುಗು ನಮ್ಮ ಹಿರಿಯಕ್ಕಲು ಪಂಡಿರು ವೇದಿಕೆ ಇತ್ತಿನಕಲು ಜನಪದ
ನೃತ್ಯ ಒಂಜಿ ತಂಡಲೆತ್ತನೆ ಆ ಪೊರ್ತುಗ್ಲಂಚೆನೆ ಮಂಗಳೂರು ಗಣೇಶೋತ್ಸವ ನೆಹರು ಮೈದಾನ ಮಂಗಳೂರು ಗಣೇಶೋತ್ಸವದ ಸಂದರ್ಭ ಸುರುತ ಅವೊಂಜಿ ರೆಡ್ನೆ ಕಾರ್ಯಕ್ರಮ ಸುಧೀರನ ರೆಡ್ನೆ ಕಾರ್ಯಕ್ರಮಲ್ಲ ಎನ್ನ ತ್ರೂವೇ ಅವೊಂಜಿ ಮಾರುತಿ ಯುವಕ ಮಂಡಲಕ್ಕೆ ಮಂಗಳೂರು ಗಣೇಶೋತ್ಸವ ಕೊರ್ಪುನಲ್ಲ ಒಂಜಿ ಭಾಗ್ಯ ತಿಕ್ಕದನು ಅಪ್ಪಗ ಒಂಜಿ ಸಾಧಾರಣ ಒಂಜಿ ಇತ್ಯ ಕಾಲಾಂಡ ಒಂಜಿ 30,000-40,000 ಕೊರುಡಾಪುನ ಜನಪದ ನೃತ್ಯದ 40 ಜನ ಕೂಟಗ್ ಅಪ್ಪಗ ದೆತ್ತೊಂದು ನಂಚಿನ ಮಾರುತಿ ಕಮಲ ಸೇವೆದ ರೂಪಡು ಬಾರಿ ಎಲ್ಲ ಅವು ಕಾಸ್ಟ್ಯೂಮ್ಗಳ ಬರ ಅದು ಎಲ್ಲ ಪನವದ ಒಂಜಿ ಸೇವೆಯನ್ನು ಮಲ್ಪನ ಮೂಲಕ ಜನಪದ ನೃತ್ಯ ಸ್ಪರ್ಧೆಗಳ ಒಂಜಿ ವಿಶೇಷವಾಗಿ ನಂಚಿನ ಕೊಡುಗೆ ಪುರನಂಚಿನ ಸಂಸ್ಥೆಗಳು ಮಾರುತಿ ಯೋಗ ಮಂಡ ಏನೇಪಲ ಕಾರ್ಯಕ್ರಮ ತೀರ್ಥಕುಲದ ನಿರೂಪಣೆ ಮಲ್ಪುನಾಯ ಅರುಣನ್ನಲಕನೆ ಅಂಚ ಅರುಣನ್ನೇ ಸ್ಟೇಜ್ ಉಪ್ಪುನಾರು ಆಡ ತೀರ್ಥಕುಲದ ಇನಿ ವೇದಿಕೆಡು ಒಂದೊಂಜಿ ಎಲ್ಲ ಮಟ್ಟದ ಅತಿಥಿ ಎಂದು ಬರೆಯರೆ ಕಾರಣನೇ ಸುಧೀರನ್ನೇ ಪಂಡೆಗೆ ಬಡ್ದು ಮಾರುತ್ತಿದ್ದ ದಯಪಂಡ ಕುಣಿತ ಭಜನೆ ಪಂಡ ಹಿಂಗೆ ಭಜನೆ ಪಂಡ ಭಾರಿ ಇಷ್ಟ ತಂಬೂರಿ ಪನ್ಪುನಂಚಿನ ತುಳು ಭಜನಾ ಸ್ಪರ್ಧೆ ಅಂಚನೆ ನಮ್ಮ ಸುಗಿತ್ನಲ್ಲಿ ಪೂಗ ಪನ್ಪುನಂಚಿನ ಕುಣಿತ ಭಜನಾ ಸ್ಪರ್ಧೆನ ಪೂರ ಆಯೋಜನೆ ಮಲ್ಪುನಂಚಿನ ಅವಕಾಶ ಎಲ್ಲ ಎಂಕ ತಿಕ್ಕದಿತ್ತಂಡು ಆ ಒಂಜಿ ಸಂದರ್ಭಡ್ಲ ಪ್ರತಿಯೊಂಜಿ ಕಾರ್ಯಕ್ರಮ ಮಾಡ್ಲ ಎಂಕಲ ಕಿಟ್ಟು ಪಟ್ಟಣ ಪಗಲ ಮಾರುತಿ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷ ವರದರೆಲ್ಲ ಲೆತ್ತದ ಅರೆಲ್ಲ ಒಂಜಿ ಗೌರವಿಸುನಂಚಿನ ಕೆಲಸ ಮತ್ತ ಅವು ಕಪಿಲ್ ಎಂಕಲ ಬಾಲಕೃಷ್ಣ ಮಂದಿರದಲ್ಲಿ ಗೌರವ ಮಲ್ಪುನಂಚಿನ ಕೆಲಸ ಮತ್ತ ಆ ರೀತಿಯಾದ ಮಾರುತಿ ಯೋಗ ಮಂಡಲ ಈ ಬಾಗಡ್ ವೈಯಕ್ತಿಕವಾದ ಎಂಕಲ ಸಾಯಿ ಪರಿವಾರಗಾದಪ್ಪು ವೈಯಕ್ತಿಕವಾದ ಎಂಕಾದಪ್ಪು ಅತನ ಎಂಕಲ ಬಾಲಕೃಷ್ಣ ಮಂದಿರಗಾದು ಅತನ ಹಿಂದೂ ಸೇನೆಗಾದು ಮಾತೆಕಲ ಒಂಜಿ ಕೊಂಡಿಯಾದಿತ್ತದು ಮಾತೆ ಸಂಪರ್ಕ ಇತ್ತು ನಂಚಿನ ಒಂಜಿ ಸಂಸ್ಥೆ ಮಾರುತಿ ಪಡೆಯರೆ ಬಾರಿ ಖುಷಿ ಆಪುಂಡು ನಾಯಿದ ಕೆರಂದೆಲ್ದ ಪೇರು ತನ್ನ ಕಿನ್ನಿಲೆಗೆ ಮಾತ್ರೆಗೆ ಆಡ ಪೆತ್ತದ ಕೆರಂದೆಲ್ದ ಪೇರು ಅವು ಕಂಜಿಗೆ ಕೊರ್ದು ಐನದ ಬೊಕ್ಕ ಸಮಾಜಗೆ ಪಟ್ಟುಣ್ಗೆ ಪೆತ್ತದ ಕೆರಂದಿರದ ಪೇರದಲಕ ಉಪ್ಪುನಂಚಿನ ಜವನೇರಿ ಕೇಂಡ ಆ ಮಾರುತಿ ಜನಸೇವಕ ಸಂಘದ ಪಂಡ್ರೆ ಬಾರಿ ಪೆರ್ಮೆ ಆಪುಂಡು ತನ್ಕಲ್ ಕಡಲ್ಡು ಸಾಹಸವಾದ ಬೆಂದನಂಚಿನ ಪಣವನ್ನು ನಾ ಪೆತ್ತದ ಕೆರಂದೆಲ್ದ ಪೇರದಲಕ ತನ್ನ ಇಲ್ಲ ಕೊರ್ದು ಬಾಕಿದೇನು ಪೂರ ಸಮಾಜಗೂ ಪಟ್ಟಣ ಮಂಚಿನ ಒಂಜಿ ಮನಸ್ಸಿತ್ತು ನಂಚಿನ ಏಕಮೇವ ಮನಸ್ಸಿತ್ತು ನಂಚಿನ ಈ ಒಂಜಿ ಸಂಸ್ಥೆ ಅಂಚನೆದಾತ್ರ ಅರ್ಹವಾದ ರಾಜ್ಯೋತ್ಸವ ಪ್ರಶಸ್ತಿ ಕೆಲವೇ ರಾಜ್ಯೋತ್ಸವ ಅಥವಾ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬತ್ತೆಟ್ಟಿಗೆನೆ ಎಂಕ್ಲೆಗೆ ತಿಕ್ಕು ನಾನು ಎಂಕ್ಲು ಮಣಿಪಂದೆ ಕೊಲ್ಲುವ ಪನ್ಪನ ಭಾವನೆ ಡುಪ್ಪೇರು ಆಡ 2023 ರಾಜ್ಯೋತ್ಸವ ಐದುಂಬು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇಕ್ಕಿನ ಬುಕ್ಕಲ ಕ್ರಿಯಾಶೀಲವಾದ ಸಮಾಜದ ಒಟ್ಟುಗೂ ಬೆನ್ನಿನ ಸಂಸ್ಥೆ ನಿರ್ದಾತ್ರ 2023 ಕರ್ನಾಟಕ ರಾಜ್ಯ ತಿಕ್ಕೊಂಡು ಅಂಚೆ 2025 ಮುಟ್ಟಲ ನಲ್ಪ ಕಾರ್ಯಕ್ರಮ ಮಾಡಿಕೆ ಪನ್ಪುನಂಚಿನ ಕಾರ್ಯಕ್ರಮ ಆಯೋಜನೆ ಮಲ್ದಿರಿ ಅವು ಪ್ರೇರಣೆ ಇದು VGT ಬೋಲರ್ ಆದಪ್ಪು ದುರ್ಗಾ ಫ್ರೆಂಡ್ಸ್ ದಗ್ಲಿ ಪುರ ಗೌರವ ಮಲ್ತಿರಿ ಎಂಕುಲ ಸಾಯಿ ಪರಿವಾರ ಟ್ರಸ್ಟ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬತ್ತಿನ ಬೊಕ್ಕ ಎಂಕುಲು ಸಮಾಜ ಕಾರ್ಯನ ಉಂತದಿಜ ಅಂಚಿನ ನಿರಂತರವಾದ ಮಲ್ತೊಂದುಪ್ಪ ಇತ್ತ ಅಂಚಿನ ಮನಸ್ಸು ಕಮ್ಮಿ ಇನ್ನು ಭಾರಿ ಖುಷಿಯಾಪುಂಡು ಈ ಎಲ್ಲ ಚಾವಡಿಡ್ ಒಂತೆ ಜನಪ್ಪುಣಿ ಮಸ್ತ್ ಕಾರ್ಯಕ್ರಮ ಬಗ್ಗೆ ವಿತ್ತದಕ್ಲ ಎದುರುದಕ್ಲ ಮಾತಿರ್ಲ ಪೋಪಾರ್ ಇಂಚಿತ್ತಿ ಪಾತೆರ ಕತೆ ಭಾಷಣ ಪುರ ಆನಕ ಮಾತೆರ್ನಲ ಕೈಟ್ ಎದುರುದಕ್ಲ ಕೈಟ್ ಮೊಬೈಲ್ ಉಪ್ಪುಂಡು అని ಇನಿತುಲೆ ಭಜನದ ಶಿಸ್ತೂನು ಪನ್ಪುನಿಂದೇಕೆ ಒಂಜಿ ಜಂತಲ ಕೈಟ್ ಮೊಬೈಲ್ ಇಜ್ಜಂದೆ ಈ ಕಾರ್ಯಕ್ರಮ ಒಂಜಿ ಕುಣಿತ ಭಜನಾ ಸ್ಪರ್ಧದ ಕಾರ್ಯಕ್ರಮದ ವೀಕ್ಷಣೆಡೆ ಜನಕಲ್ನ ಅಕಲ್ ಉಂಡು ಪಣಿಯರೆ ಬಾರಿ ಖುಷಿ ಆಗ್ಬಿಡು ಅಂಚೆನ ಹತ್ರ ಭಜನೆಯೇ ಫಲ ಶ್ರೇಷ್ಠನೇ ಭಜನೆ ಭಕ್ತಿಯಿಂದ ಜನಾರ್ದನನ್ನು ನೆನೆಸುವುದೇ ಭಜನೆಯನ್ನು ಪಂತೀರಿ ಅಂಚಿನ ಹತ್ರ ಭಜನೆ ಏಪಲ ನಮಕ್ ಮಾನಸಿಕವಾದ ವಿಕಾರ ಆಪುಜಿಗೆ ಮಾನಸಿಕವಾದ ವಿಕಾಸ ಆಪುನಿಗೆ ಅಂಚಿತೆ ಭಜನೆ ಕಾರ್ಯಕ್ರಮಗಳ ಒಂಜಿ ಒತ್ತು ಕೊರ್ಪುನಂಚಿನ ಕೆಲಸ ಮಾರುತಿ ಯೋಗ ಮಂಡಲದ ಮಲ್ದಿದೇರು ಈ ಪೊರ್ತುಡು ಸುರುತಾದ ಯಾನು ಈ ಒಂಜಿ ಕಾರ್ಯಕ್ರಮ ಈತ ಪೊರ್ತು ನಮಕ್ ಈ ವೇದಿಕೆಡ ಕುಳಿದು ಈ ಭಜನದ ಪೊರ್ಲುನು ತೂಪುನಂಚಿನ ಮಾರುತಿ ಯೋಗ ಮಂಡಲದ ಒಟ್ಟುಗೂ ಏಪನ ದೂರುಡುತ್ತನ ಇನಿ ಕೈತಳ್ಳಿ ಇಲ್ಲಲ್ಲೂ ಬತ್ತದ ಕುಲ್ಲು ನಂಚಿನ ವ್ಯವಸ್ಥೆಗೆ ಎಂಕ ಅವಕಾಶ ಬಂತು ಕೊರ್ನೆಗ್ ಸೊಲ್ಮೆಲೆನು ಸಂದ ಒಂದು ಕಡಲ್ಗೆ ಎರ್ತೆ ಜಪ್ಪೆಲು ಉಪ್ಪುಂಡಿಗೆ ಆಡ ಮಾರುತಿಗೆ ಜಪ್ಪೆಲುಪ್ಪುಜಿಗೆ ಏಪಲ ಎರ್ತೇನೆ ಆದು ಉಪ್ಪಾಡು ಪನ್ಪುನ ಒಂಜಿ ಪಾತೆರನ್ನು ಪನ್ನೊಂದು ಕಾರ್ಯಕ್ರಮಗೂ ಈ ಒಂದು ವಿಶೇಷವೈನಂಚಿನ ಅಭಿಮಾನಗೆ ನಿಕ್ಲೆ ಮಾತೆರೆಗಳ ತರೆತಕ್ಕ ಒಂದು ಎನ್ನ ರಡ್ಡು ಪಾತೆರನು ಉಂತವೆ ಜೈ ಹಿಂದ್ ಅಭಿಮಾನದ ಮುಖ್ಯದ ಸೊಲ್ಮೆಲು ಪ್ರವೀಣ್ ಕುಂಪಲ ಉಂಬೇರ್ನ ಬಾರಿ ಪೊರ್ಲುದ ಅನುಭವಿಕ ನೋಡಿಲ್ಲೇನ ಪಟ್ಟೊಂಡೇರು ವಂದನೆ ಮಲ್ತೊಂದು ಕಾಂಡೆಡ್ದು ಉದ್ದೀಪನದ ಲೇಸಿಡ್ದು ಈ ಮುಗಿತಲದ ಲೇಸು ಮುಟ್ಟಲ್ಲ ನನ್ನದು ಮುಗು ಬಹುಮಾನ ವಿತರಣೆ ಆಪುನ ಪೊರ್ತುಲ ಅಪಗಪಗ ಪ್ರತಿ ತಂಡನೆ ಎದುಕೊನೇರೆ ನಮಕ್ ಬಾರಿ ಪೊರ್ಲುದ ಒಂಜಿ ಮೈ ಇರ್ಮೆನ ಆಪುನಂಚಿನ ಸ್ವರ ಕೊರ್ನಕಲ್ ಸ್ಥಳೀಯ ಬಾರಿ ಪುಗರ್ತೆದ ಚಂಡೆ ಬಳಗ ನೆಂಚಿನ ಶ್ರೀ ಉಮಾಮಹೇಶ್ವರಿ ಚಂಡೆ ಬಳಗ ಕಾಪಿಕಾಡು ಉಮಾಪೂರಿ ದಯಮಲ್ತದ ಪ್ರತಿನಿಧುಲವರ ವೇದಿಕೆ ಬರಡು
ಮಾತೆರ್ಲ ಬರಬಲೆ ಮಾತೆರ್ಲ ತಂಡ ಸ್ವೀಕಾರ ಮಲ್ತೊರಡು ಕಾಂಡೆರ್ದು ಈತ್ ನೆಟ್ಟ ಪ್ರತಿ ತಂಡನ ಎದುಕೊಂಡಿರಲ್ಲ ಮುಗುಲು ಸ್ವರ ಕೊರಿಯರು ವಿಶೇಷವಾದ ಸಂದರ್ಭನ ಪೊರ್ಲು ಮಲ್ತೇರು ಗೌಜಿ ಮಲ್ತೇರು ಚಂಡೆದ ನಿಟ್ಟು ನನ್ನಲಾತ ಉನ್ನತಿ ಆವಡು ದೇವರನ ಅನುಗ್ರಹ ಉಪ್ಪಡು ಪನ್ಪುನಂಚಿನ ಭಿನ್ನಯ ಮಲ್ತೊಂದು ಒಂಜಿ ಸಮೂಹ ಭಾವಚಿತ್ರ ಒಂಜಿ ಗ್ರೂಪ್ ಫೋಟೋ ದೆಮಂತ ನಿಖಿಲ್ ಎದುರು ಕುಲ್ಲುಲೆ ಭಿನ್ನರಿಷ್ಟರ್ ಪಿರೌಡು ಉಂತುವೆರು ಕುಲ್ಲುಲೆ ಭಿನ್ನರಿಷ್ಟರ್ ಪಿರಾವು ಉಂತುವೆರು ಮಾತೆರ್ಲ ಫೋಟೋಕು ಸೇರೋನ್ಲೆ ಭಿನ್ನರು ಸಹಕಾರ ಮಲ್ಪಡು ಅಭಿಮಾನದ ತಾಟಿಮು ಕೇನ ಎಡ್ಡೆಪ್ಪನು ಬಾಮಿಗ ಉಮಾಪುರಿತ್ತ ಕಾಪಿ ಕಾಡುದ ಶ್ರೀ ಉಮಾಮಹೇಶ್ವರಿ ಚಂಡೆ ಬೆಳಗ ಮಾತ ಮಿತ್ರರಿಗಳ ಅಪ್ಪೆ ವ್ಯಾಘ್ರ ಚಾಮುಂಡಿ ಸಪರಿವಾರ ಸಮೇತ ಪೂರ್ಣಾನುಗ್ರಹ ಮಲ್ಪಡು ಪನ್ಪುನ ಸದಾಶಿವದೊಟ್ಟಿಗೆ ಸೊಲ್ಮೆಲು ಅಭಿಮಾನದ ಸೊಲ್ಮೆಲು ಜನ ಸ್ಪರ್ಧೆಗೆ ಎಗರೊಟ್ಟಿಗೆ ಅವಿರತವಾದ ಶ್ರಮ ವಹಿಸಿದ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರಮುಖ ಕಾರಣಕರ್ತರಾಯಿನ ಎಂಗಲ್ ಆತ್ಮೀಯರು ಡಾಕ್ಟರ್ ಅರುಣ್ ಉಳ್ಳಾಲ್ ಮೇರ್ ಮಿತ್ತ ವೇದಿಕೆ ಬತ್ತದು ಅಭಿನಂದನಾ ಪೀಠನು ಅಲಂಕರಿಸೋಡು ಎಂಗುಲಾರಡ ಕೇನೊಂದುಲ್ಲ ದಯಮಲ್ತದು ಅಭಿನಂದನಾ ಪೀಠರು ಈರು ಆಸೀನದ ಅವಡಂದು ಎಂಗುಲು ವಿನಂತಿ ಬಂದದಿಲ್ಲ ಶ್ರೀಯುತರು ರಾಷ್ಟ್ರಸ್ಥಾನ ಶಿಕ್ಷಣ ಸಂಸ್ಥೆದ ಉಪನ್ಯಾಸಕರು ಅವೇತು ಕಡೆಡು ಉಪನ್ಯಾಸ ಕೊಡ್ದು ದಕ್ಷಿಣ ಕನ್ನಡ ಜಿಲ್ಲೆಡೆ ಮಲ್ಲ ಉಪನ್ಯಾಸಕರು ಬಂದು ಉದಾಹರಣೆ ಪಡೆಯಿನಾರು ಧರ್ಮ ಶಿಕ್ಷಣದ ಮುಖೇನ ಅವೇತು ವಿದ್ಯಾರ್ಥಿನಿಗೆ ಜಾಗೃತಿ ಮೂಡಿಸಿದು ಸಮಾಜಕ್ಕೂ ಬೋಡೈನಾಥ್ ಭಜನಾ ಕಾರ್ಯ ತಯಾರು ಮಾಡ್ತದ್ದು ಸಮಾಜಕ್ಕೂ ಮಲ್ಲ ಕೊಡುಗೆಯನ್ನು ಕೊಡ್ತೀನ ಈಗೆಲ್ಲ ಅರುಣ್ ಸಾರಿನ ಎಂಗಳು ಈ ಪೊರ್ತುಗೂ ಬಹಳವಾದ ಅಭಿನಂದಿಸಲು ಇಷ್ಟಪಡೋದಿಲ್ಲ ಯಾಕಲ್ಲ ಈ ಭಜನಾ ಕುಣಿತ ಭಜನೆಗೆ ಈ ಕಾರ್ಯಕ್ರಮ ಯಶಸ್ವಿಗೆ ಬಹಳಾತ್ ಶ್ರಮ ವಹಿಸಿನಾರು ಸಾಧಾರಣವಾದ 14 ದಿನೋಡಿಂಚಲ್ಲ 6 ಬಜ್ಜಿನ ಬಂಗ ಎಂಗಳಿಗೆ ಪಂಡ್ರ ತೀರ ಅಂದು ಎಕ್ಕಲ್ನ ತಂಡದ ಸದಸ್ಯರು ಮಾಡ್ಬಿಟ್ಟಿಲ್ಲ ಹೆಚ್ಚಿನ ಕೆಲಸನಾರು ಮಲ್ತದು ಈ ಕಾರ್ಯಕ್ರಮದ ಯಶಸ್ವಿಗೆ ಬಹಳಾತ್ ಶ್ರಮಿಸಿದರು ಆರೇನು ಈ ಕಾರ್ಯಕ್ರಮಗಳು ಬಹಳವಾದ ಅಭಿನಂದಿಸರೆ ಇಷ್ಟಪಡೋದಿಲ್ಲ ಮಿತ್ತ ಎದ್ಗಡಿತಿನ ಮಾತಾ ಗಣ್ಯ ಅತಿಥಿಗಳು ಆರೆಗೆ ಸ್ಮರಣಿಕೆ ಕೊಡ್ತು ಸಾಲು ಬಾರ್ದು ಆರೇನು ಅಭಿನಂದಿಸಲು ಬಂದು ಎಂಗಳು ಮಾತಾಡಲು ವಿನಂತಿ ಮಾತಾಡೋದು ಏನ ಈ ಸಹಾಯ ಸಹಕಾರ ಈಗಲೇ ಏಪಲ್ ಒಪ್ಪಡು ಎಕಲ್ನ ಒಡನಾಟ ಅಧಿಕಂಡ ಏರ್ನೊಟ್ಟಿಗೆ ಏಪಲ್ ಒಪ್ಪಡ ಬಂದ ಆಶೀರ್ವದ್ದು ಎಂಗಳು ನಮ್ಮಿನಂಚಿನ ಅಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ಪರಿವಾರ ದೈವ ಅಂಚನೆ ಎಂಗಳು ನಾಮಾಂಕಿತ ಮಂದಿನ ಶ್ರೀ ಮಾರುತಿ ದೇವರು ಇರೆಗೆ ನೆನಲಾತ್ ಆಯುಷ್ಯ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಈರೇನು ಕಾಪಾಡ ಬಂದು ಪ್ರಾರ್ಥನೆಯನ್ನು ಬಂದದ್ದು ಈರೆಗೆ ಎಕಲ ಪ್ರಭುವಾದ ಈ ಒಂದು ಅಭಿನಂದನೆ ಪರಿಪೂರ್ಣದ ಸಮಯ ಒಂದು ಬೆಚ್ಚ ಸಮಯ ಕಾಂಡೆಡ್ದು ಇನಿಮುಟ್ಟ ನಡತಿನಂಚಿನ ಕುಣಿತ ಭಜನಾ ಸ್ಪರ್ಧೆದ ಅಂಕ ಕ್ರೋಢೀಕರಣ ಆದ ತೀರ್ಪುಗಾರರ ನೆಂಚಿನ ಜಯಕರ ಪೂಜಾರಿ ಬೊಕ್ಕ ಚಂದ್ರಶೇಖರ ಸುವರ್ಣ ಇರ್ಮಾಳ್ ಮುಕುಲ್ ಇರ್ಬೇರು ಕೂರ್ನಂಚಿನ ತೀರ್ಪು ಚಂಡೆದಕಲ ಅಟ್ಟಣೆಯರವಲು ಬೊಟ್ಟೆರೆ ಸಮಯ ಕೂಡ್ದು ಬತ್ತಲು ಈತನಟ ಕಡಲದಲ್ಚಿರ್ದು ಬೀಜು ನಂಚಿನ ಗಾಡಿ ಸಂಪು ಇತ್ತು ನಿತ್ಯಂತ ದಾಯಗೋ ಬೆಚ್ಚ ಗಾಡಿ ಬೀಜುನಲ್ಲ ಕತೋಜುಲು ಆಜೇ ತಂಡ ಆಂಡಲ ನಮ್ಮ ಗೊತ್ತುಪಾಡು ಆಜಿ ತಂಡಲ ಉಭಯ ಜಿಲ್ಲೆದ ಪರಿಣಿತ ಅನುಭವಿ ತಂಡ ಆನಿಲೆಟ್ಟು ತೀರ್ಪು ಅಂತೆ ಕಷ್ಟ ಆಜೆಗತ್ತ ಸುಲಭ ಕೊಡ್ದು ಬಿಡೋಲಿ ಇಂದು ಪನ್ಪುಲ ಕೈಜ್ಜಿ ಒಂತೆ ಎಂಕ ತೀರ್ಪುಗಾರರ ವೈಯಕ್ತಿಕವಾದ ಪಂಡರು ಭಾರಿ ಕಷ್ಟ ಇತ್ತು ಆಜಿ ತಂಡ ಆಂಡಲ ಭಾರಿ ಹಣಾಹಣಿ ಇತ್ತು ಪನ್ಪುನ ಕಾರಣಕ್ಕೆ ನಮ್ಮ ದಾದ ಸಾಂದರ್ಭಿಕ ಬದಲಾವಣೆ ಮಂತ ಬಂಡ ಅಧ್ಯಕ್ಷರೇ 4 ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಅಂದು 4 ಹತ್ತ ಅಂದೆ ಬಾಕಿದ ರಡ್ಡೇ ತಂಡ ಒರಿ ನಡೆದವರು ಅಕ್ಲೆ ಕೊಂಚ ಸಮಾಧಾನಕರ ಬಹುಮಾನ ಅಂದು ಬಂತ ಸಮಾಧಾನಕರ ಬಹುಮಾನ ಅಂಚೆ ಅದು ಮಾತೆರ್ಲ ಪ್ರಶಸ್ತಿ ವಿಜೇತ ತಂಡನೇ ಆಪುಂಡು ಆ ನಿಲೆಟ್ಟು ಸುರುಕಾದು ಸಮಾಧಾನಕರ ಬಹುಮಾನ ಪಡೆಯಿನಂಚಿನ ತಂಡಲೆನ್ನು ಲೆತ್ತುಕೊಂಡಾಡುವೆ ದಯಮಂತದ್ದು ತಂಡದ ಸದಸ್ಯರು ಪ್ರತಿ ಒರಿಯೆಲ್ಲ ಬರೋಡು ಕರ ಬಹುಮಾನ ಗೆತ್ತೊನ್ನಂಚಿನ ತಂಡ ಸಂಖ್ಯೆ ಒಟ್ಟು ಅಂಕ 164 ಪಡೆದಿರುವಂತಹ ತಂಡ ಸಮಾಧಾನಕರ ಬಹುಮಾನದಲ್ಲಿ ತಂಡದ ಹೆಸರು
ವಾತಾತ್ಮಜ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಮೂಡಬಿದರೆ. ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಮೂಡಬಿದರೆ ಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಳೋಣ. ವಾತಾತ್ಮಜ ತಂಡ ಚಪ್ಪಾಳೆ ಮೂಲಕ ವೇದಿಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸಮಾಧಾನಕರ ಬಹುಮಾನವನ್ನು ಪಡೆದಿರುವಂತಹ ತಂಡ ವಾತಾತ್ಮಜ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಮೂಡಬಿದರೆ. ಈ ಮಧ್ಯೆ ಒಂದು ಪ್ರಕಟಣೆ ಸ್ನೇಹಿತರೆ, ಈ ತಂಡದಲ್ಲಿ ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಮೂಡಬಿದರೆ ಈ ತಂಡದಲ್ಲಿ ಹಾರ್ಮೋನಿಯಂನ ಮೂಲಕ ಸಹಕರಿಸಿದವರು ಒಂದು ವಿಶೇಷ ಪ್ರತಿಭೆ. ನಾವು ಅವರ ಪ್ರತಿಭೆಯನ್ನು ಬಹಳ ಗೌರವಪೂರ್ವಕವಾಗಿ ಅಭಿನಂದಿಸ್ತೇವೆ. ಒಂದು ಜೋರಾದ ಚಪ್ಪಾಳೆ ದುರ್ಗೇಶ್ ರವರಿಗೆ. ಅವರಿಂದಲೇ ಆಳ್ವಾಸಿನ ದುರ್ಗೇಶ್ ಅವರ ಉಪಸ್ಥಿತಿ ಬಹಳ ಸಂತೋಷ ಕೊಟ್ಟಿದೆ. ನಿಮಗೆ ದೇವರು ಇನ್ನಷ್ಟು ಶಕ್ತಿ ಚೈತನ್ಯವನ್ನು ಕೊಡಲಿ ಎಂಬ ಸದಾಶಯದೊಂದಿಗೆ ಈಗ ಮೊಳಗಲಿ ಮತ್ತೆ ಚಂಡೆ. ಬಹಳ ಅಭಿಮಾನಪೂರ್ವಕವಾಗಿ ಈ ಬಹುಮಾನವನ್ನು ನೀಡ್ತಾ ಇದ್ದೇವೆ. ಶ್ರೀ ಗುರು ರಾಘವೇಂದ್ರ ಭಜನಾ ಮಂಡಳಿ ಮೂಡಬಿದರೆ. ತಂಡ ಇಡೀ ಹೇಳಬೇಕು. ನಾನು ಬಜೋರೆ ಹೇಳ್ತೇನೆ. ಮಾರುತಿ ಬಜೋರೆ ಬಜೋರೆ. ಈಗ ಎರಡು ಕೈಯನ್ನು ಮೇಲೆ ಎತ್ತಿ ಮಾರುತಿ ಹೇಳಬೇಕು ಬಜೋರೆ. ವಾ, ವಂದನೆಗಳು, ಅಭಿನಂದನೆಗಳು. ಬಹಳ ಸಂತೋಷಪೂರ್ವಕವಾಗಿ ನಿಮ್ಮ ಪಾಲ್ಗೊಳ್ಳುವಿಕೆ. ಈ ತಂಡ ಇವತ್ತಿನ ಕುಣಿತ ಭಜನಾ ಸ್ಪರ್ಧೆಗೆ ಪ್ರಪ್ರಥಮವಾಗಿ ಹಾಜರಾದಂತಹ ತಂಡ, ಸಮಯಕ್ಕೆ ಸರಿಯಾಗಿ ಹಾಜರಾದಂತಹ ತಂಡ ಮತ್ತು ಕ್ರಮವತ್ತಾಗಿ 20 ಜನ ಗರಿಷ್ಠ ಎಂಬಂತಹ ಮಾನದಂಡವನ್ನಿಟ್ಟುಕೊಂಡು 20 ಜನರನ್ನು ಹಾಕಿ ಪ್ರದರ್ಶನವನ್ನು ಕೊಟ್ಟಿರುವಂತಹ ತಂಡ. ಈ ಎಲ್ಲ ಸದ್ವಿಚಾರಗಳನ್ನು ನಾವು ಅಭಿಮಾನಪೂರ್ವಕವಾಗಿ ವಂದಿಸ್ತೇವೆ. ತೀರ್ಪು 100ರಲ್ಲಿ 68 ಅಂಕವನ್ನು ಪಡೆದಿರುವ ತಂಡ ಆಂಜನೇಯ ಸೀತಾರಾಮ ಭಜನಾ ಮಂಡಳಿ ನಾರಾಳ. ಸೀತಾರಾಮ ಭಜನಾ ಮಂಡಳಿ ನಾರಾಳ. ಜೋರಾದ ಚಪ್ಪಾಳೆ ಮೂಲಕ ಅಭಿಮಾನವನ್ನು ವ್ಯಕ್ತಪಡಿಸೋಣ. ಸೀತಾರಾಮ ಭಜನಾ ಮಂಡಳಿ ನಾರಾಳ ಆಂಜನೇಯ ಎನ್ನುವಂತಹ ಪದನಾಮದ ಮೂಲಕ ಭಾಗವಹಿಸಿ ಸಮಾಧಾನಕರ ಬಹುಮಾನವನ್ನು ಪಡೆದಿರುವಂತಹ ತಂಡ. 3,000 ರೂಪಾಯಿ ನಗದು, ಆಕರ್ಷಕವಾಗಿರುವ ಫಲಕ, ಪ್ರಮಾಣ ಪತ್ರದ ಮುಖೇನ ಅಭಿನಂದನೆ ಭಜರೆ ಮಾರುತಿ ತಂಡ. ಒಂದು ನಿಮಿಷ ಇದು ಇಟ್ಟಿ ಸ್ವರ ಉಮೇದಿಡು ಕೈ ತೆರ್ತದ ಬನಡು ಗಟ್ಟಿ ಬಜೋರೆ. ವಾ, ಬಾರಿ ಮೋಕೆಡು ನಿಕ್ಲಿಗೆ ಅಭಿಮಾನಪೂರ್ವಕವಾದಿ ಗೌರವವನ್ನು ಕೊಡ್ತಾ ಈ ಸಮಾಧಾನಕರ ಬಹುಮಾನಗ ನಮ್ಮ 3,000 ರೂಪಾಯಿ ನಗದು ಕೊರೊಂದಿಲ್ಲ. ಪ್ರತಿ ತಂಡಗೂ 3,000 ರಡ್ಡು ತಂಡಗಳ 3,000 ರೂಪಾಯಿ ನಗದು ಅತ್ತಾಂದೆ ಆಕರ್ಷಕವಾಯಿನ ಫಲಕ ಬೊಕ್ಕ ವಿಶೇಷವಾದ ಪ್ರಮಾಣ ಪತ್ರ ಪ್ರತಿ ತಂಡದ ಪಾಲ್ದೊತ್ತನ ಪ್ರತಿ ಕುಣಿತ ಭಜಕೇರ್ಗಲ ಇಂದು ನಿಖಿಲ ಗಮನಗು ಇತ್ತೆ ಮೊತ್ತ ಸಹಿತ ನಮ್ಮ ನಿಗದಿ ಮಲ್ತಿನ ಭಜೋರೆ ಮಾರುತಿ ಬಹುಮಾನರು ಸುರುಕು ಚತುರ್ಥ ಬಹುಮಾನ ಕೊರೋಡು ಒಂದು ಸಾಯಿ ಪರಿವಾರ ಟ್ರಸ್ಟ್ ತೊಕ್ಕೋಟಿಂದ ಸ್ಥಾಪಕ ಟ್ರಸ್ಟಿ ಆಯ್ನ ಪ್ರವೀಣೇಶ್ ಕುಂಪಲ ಅರಡ ಕೋರಿಕೆ ಚತುರ್ಥ ಬಹುಮಾನನು ಪಡೆದು 15,000 ರೂಪಾಯಿ ನಗದು ಪ್ರಮಾಣ ಪತ್ರ ಆಕರ್ಷಕವಾಯಿನಂಚಿನ ಟ್ರೋಫಿ ದೆತ್ತೋ ನಕಲು 15,000 ರೂಪಾಯಿ ನಗದು ದೆತ್ತುನ ತಂಡ ನೂದೆಟ್ಟು ಎಲ್ಪ ಮಾರ್ಕ್ ಪಡೆಯಿನ ತಂಡ ಪವಮಾನ ಶ್ರೀನಿವಾಸ ಕುಣಿತ ಭಜನಾ ಮಂಡಳಿ ಕಟೀಲು. ಶ್ರೀನಿವಾಸ ಕುಣಿತ ಭಜನಾ ಮಂಡಳಿ ಕಟೀಲು ತಾಟಿ ಒಟ್ಟದ ಅಭಿಮಾನ ನಡೆದುಕೊಂಡಲ್ಲ 15,000 ರೂಪಾಯಿದ ಕುಣಿತ ಭಜನಾ ಮಂಡಳಿ ಕಟೀಲು. ತಂಡದ ಮಾತ ಸದಸ್ಯರೆಲ್ಲವರು
ತಂಡದ ಮಾತ ಸದಸ್ಯರೆಲ್ಲ ಬರಡು. ಪ್ರಮಾಣ ಪತ್ರ ಬಜೋರೆ ಮಾರುತಿ 2025 ನಾಲ್ಕನೇ ಬಹುಮಾನನು 15,000 ರೂಪಾಯಿ ನಗದುದೊಟ್ಟಿಗೆ ಪ್ರಮಾಣ ಪತ್ರದೊಟ್ಟಿಗೆ ಆಕರ್ಷಕವಾದ ಫಲಕದೊಟ್ಟಿಗೆ ಬಜೋರೆ ಮಾರುತಿ ಪನ್ಪುನ ಪುರಸ್ಕಾರನಿಗೆ ತಂದು ಚತುರ್ಥ ಸ್ಥಾನದ ವಿಜೇತ ಬಾಯಿನಂಚಿನ ತಂಡ ಪವಮಾನ ಶ್ರೀನಿವಾಸ ಕುಣಿತ ಭಜನಾ ಮಂಡಳಿ ಕಟೀಲು ತಾಟಿ ಬೊಟ್ಟುದ ಅಭಿಮಾನನ ತೋಜಾಗ ನನ್ನ ಲಾತು ಬುಳೆಚ್ಚಿಲ ಬಡು ಉನ್ನತಿ ಬಡು ಕೀರ್ತಿ ಬೆಳಗದ ಬರಡು ಪನ್ಪುರ ಸದಾಶಯದೊಟ್ಟಿಗೆ ಶ್ರೀನಿವಾಸ ಕುಣಿತ ಭಜನಾ ಮಂಡಳಿ ಕಟೀಲು ಅಭಿನಂದನೆ ಅಭಿವಂದನೆ ತರ ಓಕೆ ಬಜೋರೆ ರಡ್ಡು ಕೈದಿರ್ತದೆ ಗಟ್ಟಿ ಒಂಜತ್ತು ರಡ್ಡತ್ತು 15,000 ರೂಪಾಯಿಗೆ ಎಂದಿಯಾರು ಬಜೋರೆ ತಾಟಿ ಬೊಟ್ಟದ ಅಭಿನಂದನೆ ತೋಜ ಅಂದುಲ್ಲ ಬಾರಿ ಮೋಕೆ ನನಲಾತ್ತು ದೇವರ ಎಡ್ಡೆ ಪುನು ಬಾಮಿಯೋಡು ಭಜನಾ ರಂಗಡು ಕೀರ್ತಿ ಬೆನ್ಪುನಂಚಿನ ಸದವಕಾಶವನ್ನು ಪ್ರಾಪ್ತ ಮಲ್ಪಡು ಬನ್ಪುನ ಸದಾಶಯದೊಟ್ಟಿಗೆ ಅಭಿನಂದನೆಲು ಅಭಿವಂದನೆಲು ಮಾತ ವೇದಿಕೆ ಬರೋಡು ಸಂಕೋಚ ಬಡ್ಚಿ ಐಕ್ ಸಹಾಯಕರಾದ ಬತ್ತಿನಕ್ಕೆಲ್ಲ ಬಲೆ ಇನ್ನೊಂದು ಎಡ್ಡೆ ಸದಾವಕಾಶ ಈ ಫೋಟೋ ಮಾರುತಿಡ್ಲ ಸಂಗ್ರಹ ಉಪ್ಪುಂಡು ಫಸ್ಟ್ ಸೆಕೆಂಡ್ ಥರ್ಡ್ ಪೂರ ಸಂಗ್ರಹ ಉಪ್ಪುಂಡು ಬೊಕ್ಕ ನಿಕ್ಲೆಗೆ ಒಂಜಿ ಆಧಾರ ಸ್ಟೇಟಸ್ ಮಾಡ್ರೆ ಐಕಿಂದಕ್ಕೆ ಸಂತೋಷ ನಿಖಿಲ್ ನೆಟ್ಟಲ್ಲಿ ಒಂಜಿ ದಾಖಲೆ ಇತ್ತೆ ಬಜೋರೆ ಮಾರುತಿ ಯುವಕ ಮಂಡಲ ಬೊಕ್ಕ ಜನಸೇವಾ ಟ್ರಸ್ಟ್ ಸಂಘ ಸಂಯೋಜನೆ ಮಲ್ತಿನಂಚಿನ ಸ್ಪರ್ಧೆದ 3ನೇ ಬಹುಮಾನ 20,000 ರೂಪಾಯಿ 20,000 ರೂಪಾಯಿ 20,000 ರೂಪಾಯಿ ನಗದಿನ ಜೊತೆಗೆ ಆಕರ್ಷಕವಾಗಿರುವಂತಹ ಫಲಕ ಮತ್ತು ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ಸಹಿತವಾಗಿರುವಂತಹ 3ನೇ ಬಹುಮಾನವನ್ನು ಪಡೆದಿರುವಂತಹ ತಂಡ 100ರಲ್ಲಿ 73 ಅಂಕವನ್ನು ಪಡೆದಿರುವ 73 ಅಂಕವನ್ನು ಪಡೆದಿರುವ 6 ಕೊರಡೊಂದು ಭಿನ್ನಯ ಬಾಕಿದ ಭಿನ್ನರ್ಲ ಕೈ ಸೇರಾವಡು ತೃತೀಯ ಬಹುಮಾನ 73 ಅಂಕನ ಪಡೆಯಿನಂಚಿನ ತಂಡ ಕೇಸರಿ ನಂದನ ಈಶ್ವರಿ ಭಜನಾ ಮಂಡಳಿ ಪೊಳಲಿ ಕಂಜಿಲ ಕೋಡಿ ಪೊಳಲಿ ಕೇಸರಿ ನಂದನ 20,000 ರೂಪಾಯಿ ಮೌಲ್ಯನು 20,000 ಅಭಿಮಾನಡು ತಾಟಿ ಮುಟ್ಟದು ಅಭಿನಂದನೆಯನ್ನು ಸಂದಾಯ ಮಂತೊಂದಿಲ್ಲ ಉಳ್ಳಾಳದ ಮಾರುತಿ ಜನಸೇವಾ ಸಂಘ ಮಾರುತಿ ಯುವಕ ಮಂಡಲ ಅಟ್ಟನೆ ಮಂತಿನ ಆಯ್ದ ಪರಿಣಿತ ತಂಡಗಳ ಕುಣಿತ ಭಜನಾ ಸ್ಪರ್ಧೆಡು ಬಜೋರೆ ಮಾರುತಿ ಮನ್ಮನಂಚಿನ ಸ್ಪರ್ಧೆಡು 3ನೇ ಬಹುಮಾನ ಪಡೆದು 20,000 ಮೊತ್ತನು ಎಂದಿನಂಚಿನ ಬಂದುಲೆ ಉಳ್ಳಾಳದ ಬಜೋರೆ ಮಾರುತಿ ಸ್ಪರ್ಧೆಡು 3ನೇ ಬಹುಮಾನ ಪರಿಣಿತ ಆಯ್ದ ಅಜತ್ತಿನ ತಂಡಡು 3ನೇ ಬಹುಮಾನ ಪಡೆಯುವ ಸಾಮಾನ್ಯ ಸಂಗತಿಯತ್ತು ಭಾರಿ ಪರಿಣಿತ ತಂಡೋಲಿತ್ತಿನ ಅಂಚಿನ ಸ್ಪರ್ಧೆಯಿಂದ ಇನ್ನಟ್ಟು 3ನೇ ಬಹುಮಾನ ಪಡೆದು 20,000 ರೂಪಾಯಿ ನಗದುದೊಟ್ಟಿಗೆ ಆಕರ್ಷಕವಾಯಿನಂಚಿನ ಫಲಕ ಬೊಕ್ಕ ಪ್ರಮಾಣ ಪತ್ರವನ್ನು ಪಡೆಯಿನಂಚಿನ ಶ್ರೀ ಈಶ್ವರಿ ಭಜನಾ ಮಂಡಳಿ ಕಾಂಜಿಲ ಕೋಡಿ ಪೊಳಲಿ ಅಕ್ಲೆಗೆ ನನರ ತಾಟಿ ಬಿಟ್ಟದ ಅಭಿಮಾನ ಕುರ್ಕ ಬಜೋರೆ ಜನ ಕಡಿಮೆ ಇರೋದನ್ನ ಸಾಮರ್ಥ್ಯ ಎಂಚ ನಮಗೆ ಗೊತ್ತುಂಡು ಬಜೋರೆ ನನಲ ಹತ್ತು ಗಟ್ಟಿಡು ಬಜೋರೆ ತಾಟಿ ಬಿಟ್ಟದ ಅಭಿಮಾನನು ಕೊಡ್ಕ ಇತ್ತೆ ಫಸ್ಟ್ ಬೊಕ್ಕ ಸೆಕೆಂಡ್ ಘೋಷಣೆ ಅಂಡ ಮೂಲು ವಂದನಾರ್ಪಣೆಗೆ ಜನ ಇಚ್ಚಿ ಧನ್ಯವಾದ ನನ್ನ ಪಾಲಿಗೆ ಬಿದ್ದಿದೆ ಎಂದು ಉಲ್ಲೇರು ಮೂಲು ಅಂಚಾದು ಪ್ರಶಾಂತ್ ಅಣ್ಣ ಇತ್ತೆ ವಂದನಾರ್ಪಣೆ ಮಲ್ಪೋರು ದಪ್ಪಣ ಅಕೇರಿಗೆ ಅವು ಕೊಡಿ ಜಾಯಿನ ಲಕ್ಕ ಸಭೆ ಹೋಪುಲೆ ಅದಕ್ಕೋಸ್ಕರ ಇತ್ತೆ ವಂದನಾರ್ಪಣೆ ಹಾಕೊಂಡು ಬಿನ್ನೇರೆಗೆ ಅಣ್ಣ ನಿಖಿಲ ಕಾರ್ಯಭಾರಲು ಉಂಡು ರಡ್ಡು ಇನಾಮುನು ಬೊಕ್ಕ ಘೋಷಣೆ ಮಲ್ಪ ಈ ಚೀಟಿ ನನ್ನಲ್ಲ ಬೆಚ್ಚ ಒಂದುಂಡು ಕುಣಿತ ಭಜನಾ ಸ್ಪರ್ಧೆದ ಇನ್ನಿದ ಸಮಾರೋಪ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದ್ದಿನ ಎಂಕಲ್ನ ಸಂಸ್ಥೆದ ಅಧ್ಯಕ್ಷರಾದಿತ್ತಿನ ಶ್ರೀಯುತ ಸಂದೀಪ್ ಕುಮಾರ್ ಮೇರೆಗೆ ಎನ್ನ ಬಕ್ಕ ಎನ್ನ ಸಂಸ್ಥೆದ ಪರವಾದ ಧನ್ಯವಾದ ಕೊರೊಂದುಲ್ಲೆ ಅಂಚನೆ ಯಶವಂತ್ ಪಿ ಅಮೀನ್ ಅಧ್ಯಕ್ಷರು ಮಾರುತಿ ಮೊಗವೀರ ಸಂಘ ಶ್ರೀ ಸುರೇಂದ್ರ ಪುತ್ರ ಗುರಿಕಾರ ಆಡಳಿತ ಮುಕ್ತ ಶ್ರೀ ವ್ಯಾಘ್ರಚಾಮುಂಡಿ ದೇವಸ್ಥಾನ ಉಳ್ಳಾಲ ಸಂದೇಶ್ ಮದ್ದಳ್ಕ ರಾಜ್ಯ ಮಟ್ಟದ ಭಜನಾ ತರಬೇತುದಾರರು ಹಾಗೂ ಸ್ವಸ್ತಿಸಿರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಶ್ರೀ ವಿಸ್ಮಯ ವಿನಾಯಕ ಚಲನಚಿತ್ರ ಹಾಗೂ ನಿರ್ದೇಶಕರು ಶ್ರೀ ಶೀನಾ ನಾಡೋಲಿ ಆಂಗ್ಲ ಭಾಷಾ ಉಪನ್ಯಾಸಕರು ನೀನಾಸಂ ಕಲಾವಿದರು ಬೆಳ್ತಂಗಡಿ
ಶ್ರೀ ಲೀಲಾಧರ್ ತಣ್ಣೀರುಬಾವಿ, ಅಧ್ಯಕ್ಷರು ಮೊಗವೀರ ಮಹಾಸಭಾ ತಣ್ಣೀರುಬಾವಿ, ಶ್ರೀ ಪ್ರವೀಣ್ ಎಸ್ ಕುಂಪಲ, ಸ್ಥಾಪಕ ಟ್ರಸ್ಟಿ ಸಾಯಿ ಪರಿವಾರ ರಿಜಿಸ್ಟರ್ ತಗೊಂಡು ಮೊಗಲಿಗೆ ಮಾತೆರೆಗಳ ಯಾನು ಎನ್ನ ಬಕ ಎನ್ನ ಸಂಸ್ಥೆದ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಕಾರ್ಯಕ್ರಮದ ನಿರೂಪಕರಾದಿತ್ಯನಂಚಿನ ಯಾಕನ ಆತ್ಮೀಯರು ಡಾಕ್ಟರ್ ಅರುಣ್ ಉಳ್ಳಾಲ್ ಮೇರೆಗಳ ಸಂಸ್ಥೆದ ಪರವಾದ ಹೃತ್ಪೂರ್ವಕವಾದ ಧನ್ಯವಾದ ಕೊರೊಂದಿಲ್ಲ. ಈ ಎಂಗಲ್ನ ಕಾರ್ಯಕ್ರಮಕ್ಕೂ ಸನ್ಮಾನವನ್ನು ಬತ್ತಿನಂಚಿನ ಶ್ರೀ ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಬೋಳಾರ ಅಂಚನೆ ಶ್ರೀ ದುರ್ಗಾ ಫ್ರೆಂಡ್ಸ್ ಉಳ್ಳಾಲ ಮೊಗ್ಲಿಗಳ ಎಂಕಲ್ನ ಸಂಸ್ಥೆದ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾದ ವಿಡಿಯೋ ಮುಖಾಂತರ ಮಾತಾಡಿಗಳ ಒಂದು ವಿಸರಣೆ ಮಲ್ತಿನ ಅಬ್ಬಕ್ಕ ಟಿವಿ ಅಂಚನೆ ಹೊಸಕುರಲ್ ವಿಜಯವಾಣಿ ಉಳ್ಳಾಲವಾಣಿ ಮಾತಾ ಮಾಧ್ಯಮ ಮಿತ್ರಗಳ ಎಂಗನ ಸಂಸ್ಥೆದ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ LED ಅಚ್ಚುಕಟ್ಟಾದ ಜೋಡಣೆ ಮಂದಿನ ದಿನ LED ಪ್ರಯೋಜನಗಳಿಗೆಲ್ಲ ಧನ್ಯವಾದ ಕೊರೊಂದಿಲ್ಲ. ಯೂಟ್ಯೂಬ್ ಲೈವ್ ನೇರ ಪ್ರಸಾರ ಮಲ್ತಿನ ದಿನ ಅಬ್ಬಕ್ಕ ಟಿವಿ ಮೊಗಲಿಗಳ ಸಂಸ್ಥೆದ ಪರವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಎಂಕಲ್ನ ಈ ಕಾರ್ಯಕ್ರಮಕ್ಕೂ ಈ ವೇದಿಕೆಯನ್ನು ಎಂಗಳಿಗೆ ಒದಗಾದುಕೊರಂಜಿನ ಎಂಕಲ್ನ ಮಾತೃ ಸಂಸ್ಥೆ ಉಳ್ಳಾಲ ಮೊಗವೀರ ಸಂಘ ನೆತ್ತ ಅಧ್ಯಕ್ಷರಂಚ ಆಡಳಿತ ಸಂಘ ಮಕ್ಕಳ ಮಾತ್ರೆಗಳ ಹೃತ್ಪೂರ್ವಕವಾದ ಧನ್ಯವಾದ ಕೊರೊಂದಿಲ್ಲ. ಈ ಕಾರ್ಯಕ್ರಮಕ್ಕೂ ಬತ್ತಿನ ಆಜಿ ತಂಡಲುಗಳ ಎಂಗಳು ವೈಯಕ್ತಿಕವಾದ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೂ ವೀಕ್ಷಣೆ ಮಾಡಿ ಬತ್ತಿನ ಎಂಗಲ ಊರ್ದ ಪರ ಊರ್ದ ಮಾತಾ ಭಕ್ತಾಭಿಮಾನಿಗಳ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಎಂಗಲ್ನ ಊರ್ದ ರಡ್ ಕನ್ನಾದಿತ್ಯನ ಶ್ರೀ ವಿಠೋಬರ್ಗ್ಮೈ ಭಜನಾ ಮಂಡಳಿ ಅಂಚನೆ ಶ್ರೀರಾಮ ಭಜನಾ ಮಂಡಳಿ ನೆತ್ತ ಅಧ್ಯಕ್ಷರು ಅಂಚನೆ ಮಾತಾ ಪದಾಧಿಕಾರಿಗಳು ಸದಸ್ಯರಿಗಳ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಕರಾಯಿನ ಮಾತಾ ಎಂಗಲ್ನ ಬಂಧುಲೆಗಳ ಎನ್ನ ಬಕ ಸಂಸ್ಥೆಯ ಪರವಾದ ಧನ್ಯವಾದ ಕೊರೊಂದು ಅಂಚನೆ ಈ ಕಾರ್ಯಕ್ರಮಕ್ಕೂ ಮೆರುಗು ಕೊರನಂಚಿನ ಏಕನ ಚಂಡವಾದಕರಿಗೆ ಮೊಗಲಿಗಳ ನೆತ್ತ ಮುಖ್ಯಸ್ಥರಿಗಂಜ ಮಾತಾ ಸದಸ್ಯರಿಗಳ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮದ ಎರಡು ಪ್ರಮುಖವಾಯಿನ ಭಾಗಗೊಂಡು ದ್ವಿತೀಯ ಬಕ್ಕ ಪ್ರಥಮ ಪ್ರಶಸ್ತಿನಿ ಸ್ವೀಕಾರ ಮಾಡಿಕೊಂಡು ಮಾತೆರೆಗಳ ಪುನರಪಿ ಧನ್ಯವಾದ ಕೊರೊಂದು ಈ ಧನ್ಯವಾದ ಕಾರ್ಯಕ್ರಮ ಮುಗಿದಿಲ್ಲ. ಹರಿ ಓಂ. ರಾತ್ರಿ ಪಗೆಲೊಂದು ಬೆಂತಿನೋ ನಮ್ಮ ತೂಯಿನಂಚಿನ ಸತ್ಯ ಅಂಚಾದ ಪ್ರಶಾಂತ್ ಅಣ್ಣಗೋರ ಜೋರಾದ ತಾಟಿ ಬಿಟ್ಟದ ಅಭಿನಂದನೆ ಕೊರಡು ಆರು ನಮ್ಮ ಒಟ್ಟಿಗೆ ಇತ್ತಿನೈಟಿ ಈ ಕಾರ್ಯಕ್ರಮ ಇತ್ತು ಮಲ್ಪೆರ ಸಾಧ್ಯ ಅಂಡು ಅಂಚಾದ ಮಾರುತಿಗಳ ಎಂಕಲು ಪುನೈತೆ ಕೊಂಡಿ ಯಾರೇ ಅರೇನು ವಿಶೇಷವಾದ ಅಭಿನಂದನೆ ಮಲ್ಪುವೆ ಕಾರ್ಯಕ್ರಮ ಅಂಡು ಪ್ರಶಾಂತ್ ಅಣ್ಣ ಎಂಕ್ ಎಲ್ಲೊಂದು ಅಭಿಪ್ರಾಯ ಸಂಗ್ರಹ ಪುಂಡು ಎಂಕ್ ಅಧ್ಯಕ್ಷರಾಯಿನ ಸಂದೀಪ್ ಅಣ್ಣನ ಪೋಡಿಗೆಚ್ಚಿ ಕಪಿಲ್ ಅಣ್ಣನ ಪೋಡಿಗೆಚ್ಚಿ ಈರ್ನ ದುಂಬೆ ಇಚ್ಚಿ ಬೊಕ್ಕ ಕೋಶಾಧಿಕಾರನ ಪೋಡಿಗೆಚ್ಚಿ ಎಂಕ್ ಪೋಡಿಗೆ ಪುನಿ ಪನ್ಲೆಗೆ ಅಧ್ಯಕ್ಷರು ಏರ್ನ ತುಲೆ ಆರು ಗುರುತವಂತರು ಸುಧೀರಣ್ಣನ ಆರು ಕಪ್ಪು ಗುಜಲ್ದ ಬೊಲ್ದುಗಡ್ಡದ ಆರುಲ್ಲೇ ಇರತ್ತೆ ಒಂಜೇ ಪಾತೆರ ಪನ್ಪೆ ಒಂಜೇ ಪಾತೆರ ಮಾರುತಿದ ಪಿಲಿ ಮಾರುತಿದ ಪಿಲಿ ಸರೀಟ್ ತೂಲೆಗೆ ಪಿಲಿ ತಲಕಾನೆ ಆರು ಉಂತಿನಾರು ಸುಧೀರಣ್ಣ ಇನಿ ಪ್ರಶಾಂತಣ್ಣ ಪನದುಲ್ಲೇರು ಇರಂತುವುದೇ ಪೋಡಿಗೆ ಯಾರಿಗಿಲ್ಲ ಇನಿ ಮುಟ್ಟ ನಡಪುನ ಪ್ರತಿ ಚಟುವಟಿಕೆಲ್ಲ ಬೆರಿಸಾಯ ಕೊಡ್ತೇರು ತುಲೆ ಎಕಾಡ್ದಿನ ಚಂಚಿಂಚಿ ಪರಡೊಂದುಲ್ಲೇರು ಕೆಲವ್ರಿಗೆ ಬೊಟ್ಟೊಂದುಲ್ಲೇರು ತಟ್ಟೊಂದುಲ್ಲೇರು ಸ್ಟೇಜಿಗೆ ಬೈದಿನಿ ಅಂಜಿ ತುಲೆ ಇಂಚ ಬೆರಿಟೇ ಮುಂತದು ಬೇಲೆ ಮಲ್ಪುನಿ ಬೊಕ್ಕ ಆನಿ ನಡೆತಿನ ಕ್ರಿಕೆಟ್ ಆದು ಪಾಡು ಈ ಮಾಣಿಕ್ಯ ಮಹೋತ್ಸವದ ನಲ್ಪ ಕಾರ್ಯಕ್ರಮ ಸಂಯೋಜನೆ ಮಲ್ಪುನಾಗ ಅಧ್ಯಕ್ಷರನ್ನ ಒಟ್ಟಿಗೆ ಈ ಬಲತ್ತ ತಾಂಗ್ ಒಂದುಂಡು ಬಲಟ್ಟು ಗೊರ್ಪುನ ಊರುಗೋಲು ಬಾರಿ ಗಟ್ಟಿಗೆ ಆ ಬಲತ್ತ ತಾಂಗ್ ಅದು ಅಂತಿನಾರು ಸುಧೀರಣ್ಣ ಅವು ನಮ್ಮ ಅಭಿಮಾನೋಡು ಮೆಚ್ಚೋಡು ಒಂಜಿ ಅರ್ಥೋಡು ಇನ್ನಿತ ಕಾರ್ಯಕ್ರಮದ ಸೇರ್ದು ಒಟ್ಟು ಕಾರ್ಯಕ್ರಮಗ ಶಾಲೆಗೊಂಜಿ ಪ್ರಿನ್ಸಿಪಾಲ್ ಇತ್ತಿಲಕ ಅಂಚಾದಾರನ ಹೊರ ಸ್ಟೇಜಿಗೆ ಬರೋಡು ನಕಲು ಮುಕ್ಕಲು ಪಂಡು ದತ್ತು ಯಾನೆಲೆ ಪುನಿ ಅಭಿಮಾನಡು ಎದುಕೊನ್ನೋದಿಲ್ಲ ಸಂತೋಷ ಇನಿ ಮುಟ್ಟ ಚಟುವಟಿಕೆ ಅಣ್ಣ ಈರು ಎಣ್ಣೀರೆಲ್ಲ ಆತು ಟೀಮು ಬೈತನ ಗೊತ್ತಿಜಿ ದಾದ ಅಂಡ ಸಂತೋಷ ಆದಿತ್ತಿನ ಈರ್ನ ಪಾದಗೂ ಸಂದಾಯ ದಾದನ ಬೇಜಾರಾತಿನ ನಮ್ಮ ಪಾಲಗೂ ಸಂದಾಯ ಅಂಚಾದು ಮೋಕೆ ಉಪ್ಪಾಡು ಮಾರ್ಗದರ್ಶನ ಉಪ್ಪಾಡು ಪನೊಂದು ಸುಧೀರಣ್ಣಗ ಕೊಡೋರ ಸೊಲ್ಮೆ ಸಂದಾಯ ಮಲ್ತೊಂದು ಇತ್ತೆ ಅಕೇರಿಗಿದ್ದ ರಡ್ಡು ಬಹುಮಾನದ ಘೋಷಣೆ ರಡ್ಡನೇ ಬಹುಮಾನ 25,000 ರೂಪಾಯಿ 25,000 ಪಂಡ 1,00,000
ಕಾಲು ಲಕ್ಷ ರೂಪಾಯಿ ಗೆತೋನ್ನ 25,000 ರೂಪಾಯಿ ಆಕರ್ಷಕವಾಯಿನ ಫಲಕ ಬಜೋರೆ ಮಾರುತಿ ಪ್ರಮಾಣ ಪತ್ರ ಗೆತೋನ್ನಂಚಿನ ತಂಡ 170 ಅಂಕನು ಪಡೆಯಿನ ತಂಡ ರಾಮದೂತ ಶ್ರೀದೇವಿ ಭಜನಾ ಮಂಡಳಿ ನೀರಬೈಲೂರು ತಾಟಿಪಟ್ಟದ ಅಭಿಮಾನದ ಸಂಗ್ರಾಮನ್ಪುಗ ಮೇರೆಗೆ ಯಶವಂತ್ ಪಿ ಅಮೀನ್ ఒక ಭಿನ್ನರಿಸ್ಟರ್ ಕೈಸೇರಾ ದಿನಾಮುಖರೊಂದು ಪ್ರಾರ್ಥನೆ. ₹25,000 ನಗದುದೊಟ್ಟಿಗೆ ಬಜೋರೆ ಮಾರುತಿ ಪನ್ಬುಲಂಚಿನ ಆಕರ್ಷಕವಾಯಿನ ಫಲಕ ಅದೊಟ್ಟಿಗೆ ಪ್ರಮಾಣ ಪತ್ರದ ಗೌರವವನ್ನು ಸ್ವೀಕಾರ ಮಂತಿನಂಚಿನ ತಂಡ ಶ್ರೀರಾಮದೂತ ಶ್ರೀದೇವಿ ಭಜನಾ ಮಂಡಳಿ ನೀರಬೈಲೂರು ದೂರದ ಬೈಲೂರು ಬರ್ತದ ಪಾಲ್ದೊತ್ತೊನ್ನಂಚಿನ ಕೂಟ ಮಟ್ಟದ ಅಭಿನಂದನೆ ಸೋಜಾಗ 25,000 ಪಂಡ 1/4 ಲಕ್ಷದಾತ ಬಹುಮಾನನಿಗೆ ತಂದು ರಡ್ಡನೇ ಸ್ಥಾನನ ಗೆಂದಿನಂಚಿನ ಶ್ರೀದೇವಿ ಭಜನಾ ಮಂಡಳಿ ದೂರದ ಬೈಲೂರುದು ಬತ್ತದು ನಿಖಲು ಬಾರಿ ಪೊರ್ಲುದ ಸೇವೆನ ಕುರ್ನೇಕ ದೇವರನ ಅನುಗ್ರಹ ಅಂಡ್ ಪಾಕಸಲ ಈ ತಂಡ ನಮ್ಮ ಸಂಪರ್ಕ ಮಂತಿದ್ದ ಬತ್ತಾರ ತುಲ ಬತ್ತನಿಂಚಿನ ಅದೃಷ್ಟ ಒಪ್ಪುಂಡು ಅದಕ್ಕೋಸ್ಕರ ಒಂದು ಮಲ್ಲ ಮೊತ್ತದ ವಿಚಾರವಾದ ಚಿಂತನೆ ಮಲ್ತದು ನಮ್ಮ ಜವನೇರು ತುಲೆ ವಾ ಬಹುಮಾನಗಳ ಪ್ರಾಯೋಜಕರಿಜಿ ನಿನಗೆಲ್ಲ ಗಮನೋಗು ವಾ ಬಹುಮಾನಗಳ ಪ್ರಾಯೋಜಕರಿಜಿ ಮಾರುತಿ ಯುವಕ ಮಂಡಲ ಬೊಕ್ಕ ಜನಸೇವಾ ಸಂಘದ ಜವನೇರು ಪದಾಧಿಕಾರಿಗಳು ಕೈತ ಕಾಸನ್ನು ಬಾರ್ದು ಬಹುಮಾನ ಕೊಡ್ತೇವೆ ಕೈತ ಕಾಸು ಇಂದು ನಮ್ಮ ಗೇನಗು ಕೊರಡು ಅಂಚಾದ ಮೂರು ಮೊತ್ತದೀತಿನ ತೂದು ಐತ ಪಿರ ಉಪ್ಪುನ ಭಂಗ ಸಂಯೋಜನದ ಭಂಗನ್ ತೂದು ಬರ್ಪುನ ನಮ್ಮ ಒಂದು ಉಮೇದನು ತೋಜಾವಡು ಪನ್ಪನ ಲೆಪ್ಪುದೊಟ್ಟಿಗೆ ಅಭಿಮಾನ ಬಜೋರೆ ಯಾರು ಜಿ ಕೈದರ್ತಿದೊರಪ್ಪ ನೋಡು ಬಜೋರೆ ವಾ ಬಾರಿ ಪ್ರೀತಿಪೂರ್ವಕವಾದ ಬಿಡುದು ಕೊರೋದಿಲ್ಲ ನನ್ನಲಾತು ಉನ್ನತಿ ಅವಡು ಐನು ಬೇರೆ ಕೇಳಿದ ತಿರಿಯೋಡ ಸುರುತ್ತೈ ನಾಮು 84 ಅಂಕನ ಪಡೆಯಿನ 2025 40ನೇ ವರ್ಷಾಚರಣೆಗೆ ಮಾರುತಿ ಜನಸೇವಾ ಸಂಘ ಬೊಕ್ಕ ಮಾರುತಿ ಯುವಕ ಮಂಡಲ ಅಟ್ಟಣೆ ಮಲ್ತಿನ ಮಾರುತಿ ಮಾಣಿಕ್ಯ ಮಹೋತ್ಸವದ ಸಲಾದ ಅಟ್ಟಣೆ ಮಲ್ತಿನ ಉಳ್ಳಾಳದ ಕಡಲ ಪೊಡೆಟ್ ಅಟ್ಟಣೆ ಮಲ್ತಿನ ವ್ಯಾಘ್ರ ಚಾಮುಂಡೇಶ್ವರ ದೇವಸ್ಥಾನದ ಬರಿಟೂಪುನಂಚಿನ ಮಾಧವ ಮಂಗಲ ಸಭಾಂಗಣದ ಅಟ್ಟಣೆ ಮಲ್ತಿನ ಒಂಜಾತ್ ದಿನ ರಾತ್ರ ಬಗೆಯಲ್ಲಿ ನಿದ್ರೆ ಖಜರ್ದ ಮಲ್ತಿನಂಚಿನ ಬಜೋರೆ ಮಾರುತಿ ಪನ್ಪುನಂಚಿನ ಪರಿಣಿತ ನಿಷ್ಣಾತ ತಂಡೋಡು ಈ ಸಲತ್ತ ಸುರುತ್ತ ಇನಾಮು ಗೆಂದದು ಮಾರುತಿ ದಕಲು ಕುಣಿತ ಭಜನೆ ಮಲ್ತೆರಿಗೆ ಅಕಲ್ನ 40ನೇ ವರ್ಷಾಚರಣೆ ಮಾಣಿಕ್ಯದ ಸುರುತ್ತೈ ನಾವು ಎಂಕಲು ಗೆಂದಿಯರಿಗೆ ಪನ್ಪುನಂಚಿನ ಗುರ್ತನ ಸೂರ್ಯಚಂದ್ರ ಉಪ್ಪುಲಕ್ಕಲ ಅಳಿದಾಂತಿ ಲಕ್ಕಂತೆ ಉರಿಪಾವನಂಚಿನ ಕೀರ್ತಿ ಪಡೆಯನಂಚಿನ ತಂಡ ಮುಖ್ಯ ಪ್ರಾಣ ಶ್ರೀರಾಮ ಮುಖ್ಯ ಪ್ರಾಣ ಕುಣಿತ ಭಜನೆ ತಂಡ ತಾಟಿಪಟ್ಟದ ಅಭಿಮಾನ ವೇದಿಕನ್ಗೆ ಕೋಡಿಕಲ್ಲದ ಶ್ರೀರಾಮ ಮುಖ್ಯ ಪ್ರಾಣ ಕುಣಿತ ಭಜನಾ ತಂಡ ಈ ಫೋಟೋ ಬಾರಿ ಅಮೂಲ್ಯ ಐಕೋಸ್ಕರ ಇನಾಮುನು ಅಕಲ್ಡ ಕೊರ್ಲೆ ಇನಾಮುನ ಗೌರವಪೂರ್ವಕವಾದ ಪಟ್ಟಿಲೆ ಹೊರ ಚಂಡೆ ಜೋರಾವಡ್ ಇನಾಮುನು ಪಟ್ಟಿಲೆ
ಬಾರಿ ವಿಶೇಷವಾಗಿರಂಚಿನ ಗಜೋರೆ ಮಾರುತಿ ಕುಣಿತ ಭಜನಾ ಪಂಥದ ಸುರುತ್ತೈನ ಮುಗಿಂದಿರಂಚಿನ ಕೋಡಿಕಲ್ಲದ ತಂಡವು ತಂಡ ಅಂಡಲ ಸಾಮಾನ್ಯ ತಂಡಲ ನಿಕ್ಲೆ ಗೊತ್ತು ಪುನಃ ಮಾತ ಪರಿಚಿತ ತಂಡಲೇ ಬತ್ತೀನಿ ಬೆಚ್ಚ ಇತ್ತು ಮತ್ತೆ ಈತ್ ಪೈಪೋಟಿದ ನಡುಟು ನಿಕ್ಲು ಇನಾಮು ಗೆಂದಿನವು ಇಂದ ಬಗೆಟ್ ಒಂಜಿ ಅಭಿಪ್ರಾಯ ಎಂಕ್ಲೆಗೆ ಬೋಡು ಮಾರುತಿ ಜನಸೇನೆ ಸಂಘ ಉಳ್ಳಲ ರಿಜಿಸ್ಟರ್ ಮಾರುತಿ ಯುವಕ ಮಂಡಲ ರಿಜಿಸ್ಟರ್ ಉಳ್ಳರ ಮಕ್ಕಳು ಆಯೋಜನೆ ಮಾಡ್ತಿನ ಈ ಕುಣಿತ ಭಜನ ಬಜರು ಮಾರುತಿ ಕುಣಿತ ಭಜನ 2025 ಒಂದು ಕಮ್ಮಿ ಟೈಮಡು ಬರ್ತೀನಿ ಇಂಕ್ಲೆ ಮಸ್ತ್ ಅಂತೆ ಕಾಂಪ್ಲಿಕೇಟ್ ಒಂದು ಪ್ರಾಕ್ಟೀಸ್ ಮಲ್ಪರೆ ಜವನೀರು ಮಾತು ಒಟ್ಟು ಮಲ್ಪರೆ ನಮ್ಮ ಮಾತ ಭಜನೆದನೆ ಜವನೀರು ಅಕ್ಲೇನು ಒಟ್ಟು ಮಲ್ಪರೆ ಮಸ್ತ್ ಬಂಗ ಒಂದೆಟ್ಟು ಇಂಚ ಒಂಜಿ ಆಯೋಜನೆ ಮಲ್ತದೆ ನನ್ನದ ಜವನೀರಿಗೆ ಮಾತ ಒಂಜಿ ಮಸ್ತ್ ಕುಣಿತ ಭಜನೆ ಮಲ್ಪರೆ ಮಸ್ತ್ ಜನ ದಿಕ್ಕುವೆ ನಾನು ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ ಮಾರುತಿ ಯುವಕ ಮಂಡಲ ಮುಕುಲು ಅಟ್ಟನೆ ಮಲ್ತಿ ನಂಚಿನ ಈ ಒಂಜಿ ಬಜೋರೋ ಮಾರುತಿ 2025 ಈ ಒಂಜಿ ಕುಣಿತ ಭಜನದ ಪಂಥದ ದಂಡು ಬಾರಿ ಪೊರ್ಲುಡು ಅಟ್ಟನೆ ಆತನು ನಮ್ಮ ಕುಣಿತ ಭಜನದ ಮಸ್ತ್ ನಮ್ಮ ತಂಡೋಲುಲ ಮಸ್ತ್ ಕೂಟೋಲುಲ ಬೇತೆ ಬೇತೆ ಕೂಟದ ಪಂತೋಲೆಗೆ ನಮ್ಮ ಪೋದುಪ್ಪ ಅಂಡ ಇನಿತ ವಿಶೇಷತೆದಾದ ಪಂಡ ನಮ್ಮ ಹೆಚ್ಚಿನ ಇತ್ತದ ಒಂಜಿ ನಮಕ್ ಎಂಕ್ಲ ಮಸ್ಸಲ ಪೋಡಿಗೆ ಒಂದಿತ್ತ ದಾದಪ್ಪ ಪಂಡ ಇತ್ತಿನ ಕುಣಿತ ಭಜನೆ ಹೆಚ್ಚ ಬಾಲಕಿಯರೇ ಜಾಸ್ತಿ ತೂಯರ ತಿಕ್ಕುನಂಚಿನ ಇತ್ತಿನ ಪ್ರಸ್ತುತ ಕಾಲಘಟ್ಟ ಆ ಒಂಜಿ ಸಮಯಡು 600 ಅಂಚನೆ ಪೊನ್ನುಲು ರಡ್ಡು ಒಟ್ಟಿಗೆ ಮಲ್ತದ ಒಂಜಿ ಟೀಮ್ ಮಲ್ತದ ಇನಿತ ಈ ಒಂಜಿ ಕಾರ್ಯಕ್ರಮದ ಅಟ್ಟನೆ ಮಲ್ದಿನ ಒಂಜಿ ಈ ಒಂಜಿ ತಂಡಗು ಈ ಒಂಜಿ ಕೂಟಗು ಎಂಗಳು ಸೋಲ್ಮೇಲ ಸಂದಾಯತ ಮಲ್ತೊಂದುಲ್ಲ ದೇಪ ಪಂಡ ರಡ್ಡಲ ಬ್ಯಾಲೆನ್ಸ್ ಆದಿತ್ತನ ಮಾತ್ರ ಅವು ನಮ್ಮ ಸಂಸ್ಕೃತಿನ ನಮ್ಮ ಧಾರ್ಮಿಕ ನಂಬಿಕೆ ಉಂಡು ಅವೇನು ದುಂಬುಗೊಂಡ್ರೆ ಅವು ಸಾಧ್ಯ ಅಪ್ಪುಡು ಆ ನಿಟ್ಟಿನ ಈ ಒಂದು ಆನೂಲು ಪೊನ್ನಲು ಒಟ್ಟಿಗೆ ಅದು ಆ್ಯಕ್ಚುಲಿ ಅವ್ರು ಅಡ್ಡಿ ಜಂತಲ ಸ್ಕೇಲ್ ಆ್ಯಪಲ್ಲ ಬೇತೆ ಅದು ಪುಂಡು ನಮ್ಮ ಸಂಗೀತದ ದೃಷ್ಟಿ ತುಂಡ ಆನೂಲ್ನ ಸ್ಕೇಲ್ ಬೇತೆ ಪುನು ಪೊನ್ನುಲ ಸ್ಕೇಲ್ ಬೇತೆ ಪುಂಡು ಆಂಡಲ ಅವೇನು ರಡ್ಡೆಲ್ನ ಒಟ್ಟು ಮಲ್ತದ ಪನ್ಪುನ ಅವು ಮಸ್ತ್ ಭಂಗದ ಟಾಸ್ಕ್ ಆ ಒಂಜಿ ಟಾಸ್ಕ್ನ ಇನಿತ ದಿನ ನಮಕ್ ಈ ಒಂಜಿ ಪಂತೋಡು ನಮಕ್ ದೀದಿತ್ತೇರು ಅಂಚಾದ ಬಾರಿ ಶೋ ಕೂಡ ಅಟ್ಟನೆ ಮಲ್ತಿನ ಚಿರಿ ಈ ಒಂಜಿ ಪಂತೋಗು ಅವನನ್ನೇ ನೆತ್ತರ್ದು ಮಸ್ತ್ ಸಲ ನೆಕ್ ಈ ಒಂಜಿ ಪಂತೋಗು ಬಲೆ ಪಂದು ಮಸ್ತ್ ಸಲ ಆಮಂತ್ರಣ ಕೊರೊಂದಿತ್ತೇರು ಬಾರಿ ವಿನೂತನವಾದ ಒಂಜಿ ವಿಶಿಷ್ಟವಾದ ಅಟ್ಟನೆ ಮಲ್ತಿನ ಈ ಒಂಜಿ ಕೂಟೋಗು ಅಂಚನೆ ವಿಶೇಷವಾದ ಅರುಣನ್ನಗ ಸೋಲ್ಮೇಲಡ್ ಸಂದಾಯತ ಮಲ್ತೊಂದುಲ್ಲ ಇಂಚಿನೆ ಪಂತೋಲು ನನಾತ್ ವಿಶೇಷದ ಬತ್ತಂಡ ಎಂಕ್ಲೆಗ್ಲ ಚೂರು ಉಮೇದು ಜಾಸ್ತಿ ಆಪಂದ ಯಾಪಂಡ ಬಾಕಿದ ಕೊಡಿಟ್ಟು ಪೂರ ಕೊಟ್ಟಿಲ್ಲ ಒಂಜೇ ನಮ್ನದ ರೂಲ್ಸು ಒಂಜೇ ನಮ್ನದ ಜಡ್ಜಸ್ ಕೆಲವು ಕೊಡಿಟ್ಟು ಒಂಜೇ ಕೊಡಿಟ್ಟು ಜಡ್ಜಸ್ ನಕಲು ಒಂಜೇ ಹಾಕೋಲೆ ಪುನ್ ಅವೇ ಟೀಮುಲು ಅಂಚಾದ ದಾಲ ವ್ಯತ್ಯಾಸ ದಾಲ ಬರ್ಪುಜಿ ಪರಕ್ ದಾಲ ಬರ್ಪುಜಿ ಸೊ ಇಂಚಿನ ದಾದಾಂಡಲ ವ್ಯತ್ಯಾಸ ಬತ್ತಂಡ ಇಂಚಿನ ದಾದಾಂಡಲ ಒಂಜಾತ್ ಬದಲಾವಣೆ ಬತ್ತಂಡ ಖಂಡಿತವಾದ್ಲ ಯುವ ಜನತೆ ಇಡ್ಲ ಬದಲಾವಣೆ ನಿಕುಲ್ ಎಕ್ಸ್ಪೆಕ್ಟೇಷನ್ ಮಲ್ಪೋಲಿ ಪನೊಂದು ಕುಡರ ಸೋಲ್ಮೇಲ ಸಂದಾಯತ ಮತ್ತೊಂದಲ್ಲ ಎನ್ಮ ಪತ್ತೆಗೆ ಬರ್ಪುನಕಲ್ ಈ ಇಡೆಬುಡಾಂದಿನಾತ್ ಸಮಯದ ನಡುಟುಲ ಇಂಚಿನ ಕಾರ್ಯಕ್ರಮನು ನಲ್ಪ ವರ್ಷಕ್ಕೆ ನಲ್ಪ ಕಾರ್ಯಕ್ರಮ ಮಲ್ಪ ಇರತ್ತೆ ಇಂದು ನಿಜವಾದ ಮೆಚ್ಚುನಂಚಿನ ಸಂಗತಿ ಮನಸ್ಸು ಬೋಡು ನಮ್ಮ ಸಂಸ್ಥೆ ಪನ್ಪುನ ಅಭಿಮಾನ ಬೋಡು ಕೈಟ್ ಬೆಂದಿನೆಂಚಿನ ಒಂಜಾತ್ ಕಮಾಯಿದ ಒಂಜಿ ಭಾಗನು ಇಟೆ ಕೊರ್ಪುನ ಮಾರುತಿದ ಈ ಆದರ್ಶ ನಮಕ್ ಮಾತರ್ಗಲ ಪ್ರೇರಣೆ ಪನ್ಪುನ ಪಾತ್ರದೊಟ್ಟಿಗೆ ಮಾರುತಿನ ಅನುಗ್ರಹ ನಿರಂತರವಾದ ಪಡು ತಂಡಗು ನನ್ನವರ ಅಭಿಮಾನ ಪೂರ್ವಕವಾಯಿನ ಸೋಲ್ಮೇಲೆ